ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಚೇತ್ರ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಶರಣು ಹಟ್ಟಿ ಅಂಗಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ಜೇಠ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಶರಣು ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರತನನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು पूतने पतितने एकदंतने पूतने पतितने एकदंतने सुख करना गौरी सूतने सुख करना गौरी सूतने निन्नने ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಕೂಡಿ ವೃದ್ಧ ಮಾಡುವೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಕೂಡಿ ವೃದ್ಧ ಮಾಡುವೆ ಚೇತ್ರ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಶರಣು ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ಚೇತ್ರ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಶರಣು ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರತನನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ಗಣನಾಥ ನಿನಗೆ ವಂದನೆ ನೀನಿಲ್ಲದೆನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಿಲ್ಲದೆನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಚೇತ್ರ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ಚೇತ್ರ ಗಣಪತಿ ಶರವು ಗಣಪತಿ ಕುಂಕಾಶಿ ಗಣಪತಿ ಶರಣು ಶರಣು ಹಟ್ಟಿ ಅಂಗಡಿ ಗಣಪತಿ ಇಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರತನನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ವಿನಾಯಕ ಮಂಗಳವರ ಶರಣು ಮಂಗಳವರ ಶರಣು ಮಂಗಳವರ ಶರಣು ಸ್ವಾಗತ.
ಪ್ರಥಮವಾಗಿ ಶ್ರೀದೇವರಲ್ಲಿ ವಂದಿಸುತ್ತಾ ಈ ಸಂಪೂರ್ಣ ರಾಮಾಯಣವನ್ನು ಹರಿಕಥೆಯ ಮೂಲಕ ಸವಿಯಲು ಬಂದ ಎಲ್ಲ ಭಗವದ್ಭಕ್ತರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು 4ನೇ ದಿನ. ಸಂಪೂರ್ಣ ರಾಮಾಯಣವನ್ನು ಬಹಳ ಅಚ್ಚುಕಟ್ಟಾಗಿ ಭಕ್ತರ ಅಭಿರುಚಿಗೆ ತಕ್ಕಂತೆ ಮನಮುಟ್ಟುವಂತೆ ಚತುರವಾಗಿ ಹೇಳುವ ನಮ್ಮ ಕೀರ್ತನ ಚತುರರಾದ ಶ್ರೀಯುತ ನಾರಾಯಣದಾಸರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅವರಿಗೆ ಹಾರ್ಮೋನಿಯಂ ಸಾಥ್ ನೀಡುತ್ತಿರುವ ಶ್ರೀಯುತ KP ಹೆಗಡೆಯವರಿಗೂ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಹೊಸದಾಗಿ ಬಂದ ಶ್ರೀಯುತ ಅಶ್ವಥ್ ಶೆಣೆಯವರಿಗೂ ಸ್ವಾಗತವನ್ನು ಕೋರ್ತೇನೆ. ಕೀರ್ತನಕಾರರಿಗೆ ಕಾರ್ಕಳದವರಾದ ಹರಿಕಂಡಿಗೆಯವರಾದ ಜಯಂತ್ ನಾಯಕ್ ಇವರು ಹಾರಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. सीतारामचंद्र भगवान की जय. पवन सुत हनुमान की ಜಯ. ಹಾಗೆ ಅವರು ಇಂದಿನ ಹರಿಕಥೆಯನ್ನು ಪ್ರಾರಂಭಿಸಬೇಕಾಗಿ ದಾಸರಲ್ಲಿ ವಿನಂತಿಸಿಕೊಳ್ತೇನೆ. सिद्धिविनायक स्वामी की जय. पवन सुत हनुमान की जय. लक्ष्मी रमण गोविंद गोविंद. सनातन हिंदू धर्म की जय. सीतारामचंद्र भगवान की जय. पवन सुत हनुमान की जय. सब साधु संतन की जय. हरि ओम रूपेण संस्थिता नमस्तस्यै 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 नमो नमः. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. समचरण सरोजं सान्द्रनीलाम्बुदाभं जघननिहितपाणिं मण्डनं मण्डनानां तरुणतुलसीमाला कन्धरं कञ्जनेत्रं सदयधवलहासं विठ्ठलं चिन्तयामि. यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्. गजवदना बेडुवे गौरी तनया गजवदना बेडुवे गौरी तनया ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ. त्रिजगवन्दितने सुजनर पोरेवने त्रिजगवन्दितने सुजनर पोरेवने गजवदना बेडुवे गौरी तनया.
ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಸರಸಿಜನಾಭ ಪುರಂದರ ವಿಠಲನ ಸರಸಿಜನಾಭ ವಿಠಲ 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 ಸರತಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ನೀ ದಯ ಮಾಡು ನಿರುತ ನೆನೆಯುವಂತೆ ನೀ ದಯ ಮಾಡು ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಸರಸಿಜನಾಭ ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ನೀ ದಯ ಮಾಡು ನಿರುತ ನೆನೆಯುವಂತೆ ನೀ ದಯ ಮಾಡು ಗಜವದನ ಬೇಡುವೆ 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 सिद्धिविनायक स्वामी की जय सीतारामचंद्र भगवान की जय पवन सुत हनुमान की जय भक्ति बेको विरक्ति बेको भक्ति बेको विरक्ति बेको ಶಕ್ತಿಯು ಬೇಕೋ ಶಕ್ತಿಯು ಬೇಕೋ ಮುಂದೆ ಮುಕ್ತಿಯ ಬಯಸುವಗೆ ಶಕ್ತಿಯು ಬೇಕೋ ಮುಂದೆ ಮುಕ್ತಿಯ ಬಯಸುವಗೆ ಭಕ್ತಿ ಬೇಕು ವಿರಕ್ತಿ ಬೇಕು ಜಪದಿ ಜಾಣು ಮೇ ಬೇಕೋ ಕಪದಿ ತಾಳು ಮೇ ಬೇಕೋ ಜಪದಿ ಜಾಣು ಮೇ ಬೇಕೋ ಕಪದಿ ತಾಳು ಮೇ ಬೇಕೋ ಉಪವಾಸ ವೃತ ಬೇಕೋ ಉಪಶಾಂತಿ ಇರಬೇಕು ಉಪವಾಸ ವೃತ ಬೇಕೋ ಉಪಶಾಂತಿ ಇರಬೇಕು ಭಕ್ತಿ ಬೇಕೋ ವಿರಕ್ತಿ ಬೇಕೋ ಸತಿಯು ಅನುಕೂಲಡಬೇಕು ಸುತರು ಹಿತರಿರಬೇಕು ಸತಿಯು ಅನುಕೂಲಡಬೇಕು ಸುತನು ಹಿತನಿರಬೇಕು ಮತಿವಂತನಾಗಬೇಕು ಮಾತು ಒಂದಿರಬೇಕು ಮತಿವಂತನಾಗಬೇಕು ಮಾತು ಒಂದಿರಬೇಕು ಭಕ್ತಿ ಬೇಕು ವಿರಕ್ತಿ ಬೇಕು ಭಕ್ತಿ ಬೇಕು ಸಂಘ ವರ್ಜಿಸಬೇಕು ಅಂಗಶೋಧನೆ ಬೇಕು ಸಂಘ ವರ್ಜಿಸಬೇಕು ಅಂಗಶೋಧನೆ ಬೇಕು ರಂಗ ವಿಠಲನ ಹಿಂಗದೆ ಭಜಿಸಬೇಕು ರಂಗ ವಿಠಲನ ಹಿಂಗದೆ ಭಜಿಸಬೇಕು ರಂಗ ವಿಠಲನ ಹಿಂಗದೆ ಭಜಿಸಬೇಕು ಭಕ್ತಿ ಬೇಕು ವಿರಕ್ತಿ ಬೇಕು ಭಕ್ತಿ
ವಿರಕ್ತಿ ಬೇಕು, ವಿರಕ್ತಿ ಬೇಕು, ವಿರಕ್ತಿ ಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಸನಾತನ ಹಿಂದೂ ಧರ್ಮದ ಸಾರ ಗ್ರಂಥ. ಭಗವಂತ ಭಕ್ತಿ ಕುರಿತು ಮಾರ್ಗದರ್ಶನ ಮಾಡ್ತಾನೆ. ಯಾರು ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಏನು ವಸ್ತುವನ್ನು ಸಮರ್ಪಣೆ ಮಾಡ್ತಾರೋ ಅದನ್ನು ತಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ. ಕೊಡುವ ವಸ್ತುವಿನ ಹಿಂದೆ ಭಕ್ತಿ ಇರಲಿ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಅದನ್ನು ದಾಸರು ಬಹಳ ಸರಳ ಕನ್ನಡದಲ್ಲಿ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಇಂದಿರಾರಮಣ ನಿನಗೆ ಅರ್ಪಿತವೆನಲೋ. ಭಗವಂತನಿಗೆ ಏನು ಕೊಟ್ಟು ತೃಪ್ತಿ ಪಡಿಸ್ತೀಯಪ್ಪ? ಅವ ನಮಗೆ 1000 ಹಸ್ತದಿಂದ ಕೊಡುವಾಗ ಈ 2 ಹಸ್ತದಲ್ಲಿ ಎಷ್ಟು ತಗೊಳ್ಳಿಕ್ಕಾಗ್ತದೆ? ಅವ 1000 ಹಸ್ತದಿಂದ ಕಿತ್ತುಕೊಳ್ಳುವಾಗ ಈ 2 ಕೈಯಲ್ಲಿ ಎಷ್ಟು ಇಟ್ಟುಕೊಳ್ಳಿಕ್ಕಾಗ್ತದೆ? ನೀನು ಕೊಡುವ ವಸ್ತುವಿನ ಹಿಂದೆ ಶ್ರದ್ಧೆ ಇರಲಿ, ಭಕ್ತಿ ಇರಲಿ. ಅದನ್ನು ಪರಮಾತ್ಮ ಗೀತೆಯಲ್ಲಿ ಅಂತಾನೆ. ಹಾಗಾಗಿ ಇವತ್ತು ಭಕ್ತಿಯಿಂದ ಸಂಕಷ್ಟಿ ಇದೆ. ಗಣಪನನ್ನು ಪ್ರದೋಷ ಕಾಲದಲ್ಲಿ ಎಲ್ಲ ಒಮ್ಮೆ ಸ್ಮರಣೆ ಮಾಡ್ತಾ ಮತ್ತೆ ಮುಂದೆ ಹೋಗೋಣವಂತೆ. ಎಲ್ಲರೂ ಸಹ ಸಂಕೀರ್ತನೆಯಲ್ಲಿ ಭಾಗವಹಿಸೋಣ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಪಾಹಿ ಮಾಂ. 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 ಶ್ರೀ ಗಣೇಶ ರಕ್ಷ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜೈ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಗವಂತನಿಗೆ ನೀನು ಏನು ವಸ್ತು ಕೊಡುತ್ತೀಯ ಅದರ ಹಿಂದೆ ಭಕ್ತಿ ಅಡಕವಾಗಿರಲಿ ಅಂತಾರೆ ದಾಸರು. ಆ ಭಕ್ತಿ ಅನ್ನುವಂಥದ್ದು ಹೊರಗೆಲ್ಲೂ ದೊರೆಯೋ ವಸ್ತು ಅಲ್ಲ, ನಮ್ಮೊಳಗೆ ಇರುವಂತಹ ಸುಪ್ತ ಶಕ್ತಿ ಅಂತಾರೆ. ಅದನ್ನು ಹಲವಾರು ನಿಯಮಗಳನ್ನು ಪಾಲಿಸಿ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಅಂತಾರೆ. 2ನೇ ಚರಣದಲ್ಲಿ ದಾಸರು ಮಾರ್ಗದರ್ಶನ ಮಾಡ್ತಾರೆ. ಜಪದಿ ಜಾಣುಮೆ ಬೇಕೋ, ತಪದಿ ತಾಳುಮೆ ಬೇಕೋ, ಉಪವಾಸ ವ್ರತ ಬೇಕೋ, ಉಪಶಾಂತಿ ಇರಬೇಕೋ, ಭಕ್ತಿ ಬೇಕು. ಆ ಭಕ್ತಿ ಎನ್ನುವಂಥ ವಸ್ತುವನ್ನು ಪಡೆಯಬೇಕಾದ್ರೆ ಹಲವಾರು ನಿಯಮವನ್ನು ಪಾಲಿಸಿ ಅಂತಾರೆ. ಜಪ ಜಾಣುಮೆಯಿಂದ ಜಪ ಮಾಡು. ಜಪ ಅಂದರೆ ಜನ್ಮದ ಪಾಪವನ್ನು ನಾಶ ಮಾಡುವಂತಹದ್ದು ಜಪ ಅಂತ. ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಲ್ವೇ? ರಾಮತಾರಕ ನಾಮ ಜಪವನ್ನು ಎಲ್ಲರೂ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆಗಬೇಕಲ್ವೇ? ಆದರೆ ಕಬೀರದಾಸರು ಏನಂತಾರೆ ಗೊತ್ತೇ? ಹಾತ್ ಮೇ ಮಾಲಾ ಫಿರ್ತಾ ಹೈ, ಮನ ಮಾರ್ಕೆಟ್ ಮೇ ಫಿರ್ತಾ ಹೈ ಅಂತಾರೆ.
ಅದಕ್ಕಾಗಿ ದಾಸರೇನೇಳು ಜಾಣುಮೆಯಿಂದ ಜಪ ಮಾಡು, ಮನಸ್ಸು ಓಡಾಡ್ಲಿಕ್ಕೆ ಕೊಡಬೇಡ. ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ಚಂಚಲವಾದ ಮನಸ್ಸನ್ನು ಅಲ್ಲಿ ಇಲ್ಲಿ ಓಡಾಡ್ಲಿಕ್ಕೆ ಕೊಡದೆ ಜಾಣುಮೆಯಿಂದ ಜಪ ಮಾಡು ಅಂತಾರೆ. ನಾವು ಸೇರಿದ ಸಂಸಾರ, ಕೂಡಿದ ಕುಟುಂಬ, ಹೊಂದಿದ ಮಂದಿಯಿಂದ ಒಡಗೂಡಿ ಪ್ರಪಂಚದಲ್ಲಿದ್ದೀವಿ. ಪ್ರಪಂಚನ ಬಿಟ್ಟು ಹೋಗಂತ ಎಲ್ಲೂ ಹೇಳಲಿಲ್ಲ, ಶಾಸ್ತ್ರಕಾರರು ಹೇಳಿಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂದರು. 4 ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದು ಧನ್ಯವಾದ ಗೃಹಸ್ಥಾಶ್ರಮ ಅಂದರು. ಯಾಕೆ? ಉಳಿದೆಲ್ಲ ಆಶ್ರಮಗಳಿಗೆ ಆಶ್ರಯ ಕೊಡುವಂತಹದ್ದು ಇದು. ಬ್ರಹ್ಮಚಾರಿಗಳು ಅಧ್ಯಯನ ಮಾಡುವಾಗ ಎಲ್ಲೂ ಸಂಪಾದನೆ ಮಾಡುವಂಥ ವ್ಯವಸ್ಥೆ ಇರುವುದಿಲ್ಲ, ಅದಕ್ಕೆ ಆಶ್ರಯ ಕೊಡುವಂತಹದ್ದು ಗೃಹಸ್ಥಾಶ್ರಮ. ಸನ್ಯಾಸಿಗಳು ಭಿಕ್ಷೆಯನ್ನು ಪಡೆಯಬೇಕಾದ್ರೆ ಗೃಹಸ್ಥನಿಂದ ಹಸ್ತೋದಕ ಪಡೆದೇ ಆಮೇಲೆ ಭಿಕ್ಷೆ ತೆಗೆದುಕೊಳ್ಳಬೇಕಂತ ಶಾಸ್ತ್ರ ನಿಯಮ ಇದೆ. ಇನ್ನು ವಾನಪ್ರಸ್ಥನಿಗೆ ಆಗಲೇ ಶರೀರವನ್ನು ಸಮಾಜಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿರುತ್ತಾರೆ, ಅದನ್ನು ಪೋಷಣೆ ಮಾಡುವಂಥ ಜವಾಬ್ದಾರಿಯು ಗೃಹಸ್ಥಾಶ್ರಮದವರಿಗೆ ಉಂಟು. ಹಾಗಾಗಿ ಉಳಿದೆಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದು ಧನ್ಯವಾದ ಗೃಹಸ್ಥಾಶ್ರಮ. ನಾವು ಸೇರಿದ ಸಂಸಾರ, ಕೂಡಿದ ಕುಟುಂಬ, ಹೊಂದಿದ ಮಂದಿಯಿಂದ ಒಡಗೂಡಿ ಪ್ರಪಂಚದಲ್ಲಿ ಇದ್ದೀವಿ. ಚಂಚಲತೆ ಮಿಂಚು ಕೊಂಚಕಾಲ ಗೋಚರಿಸಿ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಪಂಚದಲ್ಲಿ ಇದ್ದಾಗಲೂ ಜಪವನ್ನು ಜಾಣುಮೆಯಿಂದ ಮಾಡು ಅಂತಾರೆ. ಚಂಚಲವಾಗದ ಸ್ಥಿತಿಯಲ್ಲಿ ಮನಸ್ಸನ್ನು ನಿಲ್ಲಿಸಿ ಜಪದಿ ಜಾಣುಮೆ ಬೇಕೋ, ತಪದಿ ತಾಳುಮೆ ಬೇಕೋ. ಭಗವಂತನಿಗಾಗಿ ತಪಿಸುವುದನ್ನು ತಪಸ್ಸು ಅಂತಾರೆ. ಪ್ರಪಂಚಕ್ಕಾಗಿ ತಪ್ಪಿಸಿದರೆ ಅದು ತಪಸ್ಸು ಅನ್ನೋದಿಲ್ಲ, ಅದರಿಂದ ತಾಪ ಉಂಟಾಗ್ತದೆ. ತಪ ಅಲ್ಲ, ಅದು ತಾಪ ಅಂತ. ಜಾಣುಮೆಯಿಂದ ಜಪವನ್ನು ಮಾಡು, ತಾಳ್ಮೆಯಿಂದ ತಪ ಮಾಡು. ಉಪವಾಸಾದಿ ವ್ರತಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಹಬ್ಬ ಹರಿದಿನಗಳೆಲ್ಲ ಉಪವಾಸ ದಿನಗಳೇ ಹೆಚ್ಚು. ರಾಮನವಮಿ ಅಂದರೆ ಉಪವಾಸ ಮಾಡ್ತೀವಿ, ಕೃಷ್ಣಾಷ್ಟಮಿ ಅಂದರೆ ಉಪವಾಸ ಮಾಡ್ತೀವಿ, ಏಕಾದಶಿಯಿಂದ ಉಪವಾಸ ಮಾಡ್ತೀವಿ, ಶಿವರಾತ್ರಿ ಅಂದರೆ ಉಪವಾಸ ಇರ್ತದೆ. ಹಬ್ಬ ಹರಿದಿನಗಳೆಲ್ಲ ಉಪವಾಸ ವ್ರತಗಳೇ ಹೆಚ್ಚು ನಮ್ಮಲ್ಲಿ. ಆದರೆ ಇವತ್ತೇನಾಗಿದೆ, ಇವತ್ತು ಏಕಾದಶಿ ಉಪವಾಸ ಅಂತಿದೆ. ಆ ದಿವಸ ತಾಯಂದಿರಿ ಬಹಳ ಕೆಲಸ. ಯಾಕೆ? 10 ಬಗೆ ತಿಂಡಿ ಆಗಬೇಕು, 1 ಕಾಪಿ ಆಗಬೇಕು, ಒಟ್ಟು 11 ಏಕಾದಶಿ ಅಲ್ವೇ? ಹೇಳಲೇ ಇಲ್ಲ ಇದು. ಏಕ ದಿಶೆಯಲ್ಲಿ ಭಗವಂತನತ್ತ ಮನಸ್ಸನ್ನು ನಿಲ್ಲಿಸು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಆಮೇಲೆ ಮನಸ್ಸನ್ನು ಅಂದರೆ ಬಳಿಯಲ್ಲಿ ಅಂತ. ಪರಮಾತ್ಮನ ಬಳಿಯಲ್ಲಿ ಇವನ್ನೆಲ್ಲ ಸೇರಿಸಿ ವಾಸ ಮಾಡೋದಕ್ಕೆ ಉಪವಾಸ ಅಂತಾರೆ. ಇದರಿಂದ ಏನು ಪರಿಣಾಮ ಆಗ್ತದೆ? ಇಂದ್ರಿಯ ನಿಗ್ರಹ ಮಾಡಿ ಅಂತರ್ಮುಖಿಯಾಗಿ ಭಗವದ್ ಅನುಗ್ರಹ ಪ್ರಾಪ್ತಿಯಾಗಿಸಿಕೊಳ್ಳೋದಕ್ಕಾಗಿ ಅತಿ ಸುಲಭವಾಗ್ತದೆ ಅಂತಾರೆ ದಾಸರು. ಅದಕ್ಕೆ ಜಪದಿ ಜಾಣುಮೆ ಬೇಕೋ, ತಪದಿ ತಾಳುಮೆ ಬೇಕೋ, ಉಪವಾಸ ವ್ರತ ಬೇಕೋ, ಉಪಶಾಂತಿ ಇರಬೇಕು. ನಾವು ಮಾಡುವ ಆಚರಣೆ ಆವಾಗ ಶಾಂತವಾದಂಥ ಸ್ಥಿತಿಗತಿಯನ್ನು ಪ್ರಾಪ್ತಿಯಾಗಿಸಿಕೊಳ್ಳಿಕ್ಕೆ ದಾಸರು ಇದೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಆಚಾರ್ಯರಂತಾರೆ, ಮೋಕ್ಷವನ್ನು ಬಯಸುವಂಥ ವ್ಯಕ್ತಿ ಪರಮ ಪ್ರೇಮ ಸ್ವರೂಪ ಅಂತ ಮಾರ್ಗದರ್ಶನ ಮಾಡ್ತಾರೆ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಿಸಿಕೊಳ್ಳೋದಕ್ಕಾಗಿ ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ಮೋಕ್ಷವನ್ನು ಕೊಡತಕ್ಕ ಸಾಮಗ್ರಿಗಳಲ್ಲಿ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಆ ಭಕ್ತಿ ಇದು ಸುಪ್ತವಾಗಿರುವಂಥದ್ದು, ಬಾಹ್ಯ ಪ್ರಪಂಚದಲ್ಲಿ ಸಿಗೋದಿಲ್ಲ. ಮುಲ್ಕಿಯಲ್ಲಿ ಕಿರಾಣಿ ಅಂಗಡಿ 1-2 kg ಭಕ್ತಿ ಕೊಡೋಣ ಸಿರಿಸಿ ಹೋಗೋ ತೊಗೊಂಡು ಹೋಗ್ಲಿಕ್ಕೆ ಸಿಗ್ತದೋ? ಇಲ್ವೇ ಇಲ್ಲ. ಬಾಹ್ಯ ಪ್ರಪಂಚದಲ್ಲಿ ಸಿಗುವ ವಸ್ತುವೇ ಅಲ್ಲ. ಅದಕ್ಕಾಗಿ ಹಲವಾರು ನಿಯಮಗಳನ್ನು ಪಾಲಿಸಿ ನಮ್ಮಲ್ಲಿರುವಂಥ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೋಸ್ಕರ ಹಿರಿಯರು ಹಲವಾರು ನಿಯಮವನ್ನು ಮಾರ್ಗದರ್ಶನ ಮಾಡ್ತಾರೆ. ಭಕ್ತಿ ಬೇಕು, ವಿರಕ್ತಿ ಬೇಕು ಅಂದ್ರೆ ಮತ್ತೆ. ಹಾಗಾದ್ರೆ ನಾವು ಮಾಡುವಂಥ ಭಕ್ತಿಯಲ್ಲಿ ವಿರಕ್ತಿ ಇಲ್ವೇ? ಇಲ್ಲ ಅಂತಾರಲ್ಲ. ಇಲ್ಲದ್ರೆ ವಿರಕ್ತಿಯನ್ನು ಕೇಳ್ಕೊಳ್ಳಿ ಯಾಕೆ ಬೇಕಾಗಿತ್ತು? ಭಕ್ತಿ ಬೇಕೋ, ವಿರಕ್ತಿ ಬೇಕೋ? ಹಾಗಾಗಿ ನಾವು ಮಾಡುವಂಥ ಭಕ್ತಿಯಲ್ಲಿ ಏನು ವ್ಯತ್ಯಾಸ ಇದೆ? 2 ಭಕ್ತಿ ಇದೆ. ಒಂದು ವಿರಕ್ತಿ ಭಕ್ತಿ, ಇನ್ನೊಂದು ವ್ಯಾಪಾರಿ ಭಕ್ತಿ ಅಂತ 2 ಭಾಗ ಉಂಟು. ನಾವೀಗ ಪ್ರಪಂಚದಲ್ಲಿ ನಡೆಸೋದೆಲ್ಲ ವ್ಯಾಪಾರಿ ಭಕ್ತಿ. ನೋಡಿ, ದೇವರಿಗೆ ಒಂದು 2 ತೆಂಗಿನಕಾಯಿ ತಂದು ವೆಂಕಟೇಶನ ಸಮ್ಮುಖದಲ್ಲಿಟ್ಟು ನಮ್ಮ ಪ್ರಾರ್ಥನೆ ಎಷ್ಟಿರ್ತದೆ ಗೊತ್ತೇ? ದೇವ್ರ ಸನ್ನಿಧಿಯಿಂದ ಮನೆಗೆ ಹೋಗುವಷ್ಟು ಇರ್ತದೆ, ಅಷ್ಟು ಉದ್ದ ಪ್ರಾರ್ಥನೆ ಇರ್ತದೆ.
ಮಕ್ಕಳಿಗೆ ಒಳ್ಳೇದಾಗಬೇಕು, ಯಜಮಾನರ ವ್ಯಾಪಾರ ಚೆನ್ನಾಗಿ ನಡಿಬೇಕು, ಕೊರೋನಾದಿಂದ ಎಲ್ಲ ನುಕ್ಸಾನ್ ಆಗಿದೆ ಅದೆಲ್ಲ ವ್ಯವಸ್ಥೆ ಆಗಬೇಕು, ಆಮೇಲೆ ನನ್ನ ವ್ಯವಸ್ಥೆ ಎಲ್ಲ ಸೋಮಾಂಗಲಿ ವ್ಯವಸ್ಥೆ ಎಲ್ಲ ಒಂದೆರಡೇ ಅಲ್ಲ, ತಾಪತ್ರಯಗಳೆಲ್ಲ ದೇವ್ರ ಮುಂದೆ ತಂದಿಟ್ಟು 2 ಕಾಯಿ ಇಟ್ಟಾಗಿದೆ. ಹೋಗುವಾಗ ವಾಪಸ್ ಒಡ್ಕೊಟ್ರೆ ಆಚಾರ್ಯರು ಮತ್ತು ವಾಪಸ್ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವೇ? ಅದೇ ನಾಳೆಯಿಂದ ನಾವು ಮಾಡುವಂಥ ನೈವೇದ್ಯ ಅಥವಾ ನಾವು ಇಟ್ಟಂಥ ತೆಂಗಿನಕಾಯಿ ದೇವ್ರು ತೆಗೆದುಕೊಂಡ್ರೆ ಮತ್ತು ವಾಪಸ್ ದೇವ್ರಿಗೆ ಕಾಯೇ ಇಲ್ಲ ಅಲ್ವೇ? ಇಂಥ ಭಕ್ತಿ ನಮ್ಮದಿದೆ ಅಂತ. ಅದಕ್ಕಾಗಿ ಭಕ್ತಿ ಬೇಕೋ, ವಿರಕ್ತಿ ಬೇಕೋ, ವಿರಕ್ತಿ ಉಳ್ಳಂಥ ಭಕ್ತಿಯ ಭಗವದ್ ಅನುಗ್ರಹ ಪ್ರಾಪ್ತಿ ಅಂತ. ಇದನ್ನೆಲ್ಲ ದೃಷ್ಟಾಂತದ ಮೂಲಕವಾಗಿ ಪುಷ್ಟೀಕರಿಸಲಿಕ್ಕೆ ಸುಲಭವಾಗ್ತದೆ. ನಾವು ನಡೆಸುವಂಥ ಭಕ್ತಿಯಲ್ಲಿ ಯಾವ ರೀತಿ ವ್ಯಾಪಾರ ಭಕ್ತಿ ಇದೆ ಅಂತ. 3 ಮಂದಿ ಭಕ್ತರು ಹರಿದ್ವಾರಕ್ಕೆ ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ? ಒಬ್ಬ ರೈತ ಬಂದಿದ್ದಾನೆ, ಇನ್ನೊಬ್ಬ ವಜ್ರ ವ್ಯಾಪಾರಿ ಬಂದಿದ್ದಾನೆ, ಇನ್ನೊಬ್ಬ ಕಳ್ಳ ಬಂದಿದ್ದಾನೆ, ಅವನಿಗೂ ದೇವರಿದ್ದಾನೆ. 3 ಬಂದಿದ್ದಾರೆ ಪುಣ್ಯಕ್ಷೇತ್ರದಲ್ಲಿ ಭಗವದ್ ಅನುಗ್ರಹ ಪ್ರಾಪ್ತಿಯಾಗಿಸಿಕೊಳ್ಳೋದಕ್ಕೆ. ರೈತ ಕೂತಿದ್ದಾನೆ, ವಜ್ರ ವ್ಯಾಪಾರಿ ಕೂತಿದ್ದಾನೆ, ಆಮೇಲೆ ಕಳ್ಳ ಕೂತಿದ್ದ. ದೇವರು ಮೊದಲು ರೈತನ ಬಳಿ ಬಂದ. ಯಾಕಪ್ಪ ನೀನು ಕೂತಿದ್ದೆ, ಏನು ಬೇಕು ನಿನಗೆ? ರೈತ ಅಂದ, ಸ್ವಾಮಿ ಕಾಲಕ್ಕೆ ಸರಿಯಾಗಿ ಮಳೆ ಆಗಲಿ, ಅತಿವೃಷ್ಟಿ ಅನಾವೃಷ್ಟಿಯಿಂದ ದೇಶದಲ್ಲಿ ನಾನಾ ರೀತಿಯ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ. ರೈತ ಕೇಳಿಕೊಂಡ ಕಾಲಕ್ಕೆ ಸರಿಯಾಗಿ ಮಳೆಯಾದರೆ ಸುಭಿಕ್ಷೆ, ಶಾಂತಿ, ನೆಮ್ಮದಿ ಇವೆಲ್ಲ ನೆಲೆಯಾಗ್ತದೆ ಸಮಾಜದಲ್ಲಿ. ಆದ್ದರಿಂದ ಚೆನ್ನಾಗಿ ಕಾಲಕ್ಕೆ ಮಳೆಯನ್ನು ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ದೇವರು ತಥಾಸ್ತು ಅಂದ. ಅಲ್ಲಿಂದ ಮುಂದೆ ಕೂತಿದ್ದಾನೆ ವಜ್ರ ವ್ಯಾಪಾರಿ. ನಿನಗೇನು ಬೇಕಪ್ಪ? ನನಗಿನ್ನೇನು ಬೇಕಾಗಿಲ್ಲ, ನನ್ನ ವ್ಯಾಪಾರ ದಿವಸದಿಂದ ದಿವಸಕ್ಕೆ ಒಂದಕ್ಕೆರಡು ಆಗಲಿ ಅಂದ, ಕೇಳ್ಕೊಂಡ. ತಥಾಸ್ತು ಅಂತ. ಅಲ್ಲಿಂದ ಮುಂದೆ ಕೂತಿದ್ದಾನೆ ಕಳ್ಳ. ನಿನಗೇನು ಬೇಕಪ್ಪ? ನನಗಿನ್ನೇನು ಬೇಕಾಗಿಲ್ಲ, ವಜ್ರ ವ್ಯಾಪಾರಿ ಅಡ್ರೆಸ್ ಕೊಟ್ಟರೆ ಸಾಕು ಅಂದ. ಇದು ವ್ಯಾಪಾರಿನೇ, ಇದು ಭಕ್ತಿನೇ. ಇದು ಅದಕ್ಕೆ ಭಕ್ತಿ ಬೇಕೋ, ವಿರಕ್ತಿ ಬೇಕೋ, ಸರ್ವಶಕ್ತಿಯು ಬೇಕೋ, ಮುಂದೆ ಮುಕ್ತಿಯ ಬಯಸುವಗೆ ಶಕ್ತಿಯು ಬೇಕೋ, ಮುಂದೆ ಮುಕ್ತಿಯ ಬಯಸುವಗೆ ಭಕ್ತಿ ಬೇಕೋ, ವಿರಕ್ತಿ ಬೇಕೋ, ವಿರಕ್ತಿ ಬೇಕೋ, ವಿರಕ್ತಿ ಬೇಕೋ. ವಿರಕ್ತಿ ಉಳ್ಳಂಥ ಭಕ್ತಿಯಿಂದ ರಾಮ ಸೇವೆ ಮಾಡಿದವ ಭಕ್ತ ಭರತ. ಅಯೋಧ್ಯಾಕಾಂಡದಲ್ಲಿ ಇಡೀ ಭಾಗವು ಆ ಭರತನ ಭಕ್ತಿಯ ಪ್ರೇಮ, ರಾಮನ ಮೇಲಿನ ಪ್ರೇಮವನ್ನು ಉಲ್ಲೇಖ ಮಾಡ್ತದೆ. ಆ ಅಯೋಧ್ಯಾಕಾಂಡದ ಭಾಗವನ್ನು ಪ್ರವೇಶ ಮಾಡುವ ಎಲ್ಲ ಭಕ್ತವರಿಂದ ಸಂಕೀರ್ತನೆ ಮೂಲಕವಾಗಿ ಮುಂದಿನ ಕಥಾ ಪ್ರವೇಶ ಮಾಡೋಣ. ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ಎಲ್ಲರೂ ಹಳೆ ಜ್ಞಾಪಕ ಮಾಡ್ಕೊಳ್ಬೇಕು. ಇದೆಲ್ಲ ಹಿಂದೆ ನಮ್ಮ ತಾಯಂದಿರು ಎಲ್ಲ ಹೇಳೋ ಕಾಲದ ಆ ವಿಶೇಷವಾದ ನಾಮ ಸಂಕೀರ್ತನೆ ಅಲ್ವೇ? ಹಾಗಾಗಿ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಕರತಾಡನದಿಂದ ಅವನನ್ನು ಗುಣಗಾನ ಮಾಡಬೇಕು. ನಾಚಿಕೆಗೊಳ್ಳಬೇಡ, ಮನವೇ ಯೋಚಿಸಿ ಕೆಡಬೇಡ ಅಂತಾರೆ. ಅಚ್ಛಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ ಅಂತಾರೆ ಕಬೀರದಾಸರು. ನಮಗೆ ದಿನಚರಿಯಲ್ಲಿ ಒಳ್ಳೆಯ ಕ್ಷಣ ಸಿಗುವುದು ಭಾಳ ಕಠಿಣ ಇದೆ. ಆ ನಿಮಿತ್ತವಾಗಿ ಸಂಕೋಚ ಪಡೆದು ಎಲ್ಲರೂ ಸಹ ದೇವರ ಭಜನೆಗಾಗಿ ಕರತಾಡನದ ಮೂಲಕವಾಗಿ ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟುವವ. ಯಾರಿಗಾದ್ರೂ ಸಭೆಯಲ್ಲಿ ನಾನೇನು ಪಾಪ ಮಾಡಿಲ್ಲ ಅಂತ ಧೈರ್ಯ ಇದ್ದರೆ ಅವರು ಚಪ್ಪಾಳೆ ತಟ್ಟೋದೇ ಬೇಡ ಅಲ್ವೇ? ಹಾಗಾಗಿ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಎಲ್ಲರೂ ಸಹ ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ರಾಮ ವಂದಿಪೆ ರಘು, ರಾಮ ವಂದಿಪೆ ರಘು, ರಾಮ ವಂದಿಪೆ ರಘು ರಾಮ ರಾಮ ರಾಮ. ರಾಮ ವಂದಿಪೆ ರಘು, ರಾಮ ವಂದಿಪೆ ರಘು, ರಾಮ ವಂದಿಪೆ ರಘು ರಾಮ ರಾಮ ರಾಮ. ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀ
ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ಜಯ ರಾಮ ಜಯ ಜಯ ರಾಮ ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ. सीतारामचंद्र भगवान की जय। पवन सुत हनुमान की जय। सनातन हिंदू धर्म की जय। भारत माता की जय। सर्व साधु संतन की जय. ಧರ್ಮ ರಕ್ಷಣೆಯ ಉದ್ದೇಶಕ್ಕಾಗಿ ರಾಮನಾಗಿ ಅವತರಿಸಿದನು. ದುಷ್ಟರ ಶಿಕ್ಷಿಸಿ ಶಿಷ್ಟರ ಸಲುಹಲು ಅಯೋಧ್ಯೆಯಲ್ಲಿ ಅವತರಿಸಿದನು. ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಜ ರಾಮ. ಭಗವಂತ ಭುವಿಯಲ್ಲಿ ಅವತಾರವೆತ್ತಿದ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿದಂಥ ಬಾಲಕಾಂಡಕ್ಕೆ ನಿನ್ನೆ ನಾವು ಮಂಗಲ ಹಾಡಿದ್ದೀವಿ. ಅಯೋಧ್ಯಾಕಾಂಡಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ರಾಮನನ್ನ ನಾನಾ ಪರಿಯಲ್ಲಿ ಜನ ಪ್ರಜೆಗಳೆಲ್ಲ ಸಂತಸದಿಂದ ಗುಣಗಾನ ಮಾಡ್ತಾ ಇದ್ದಾರೆ. ಹೇಗೆ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಒಬ್ಬನೇ ರಾಮನನ್ನ ಪ್ರಜಾವೃಂದ ಹೇಗೆ ಕರೀತದೆ, ತಂದೆ ಹೇಗೆ ಕರೀತಾನೆ ಅನ್ನೋದನ್ನ ನಿನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಹಿರಿಯನಾದಂಥ ರಾಮನನ್ನ ತಂದೆ ದಶರಥ ರಾಮಯ್ಯ. ನಮ್ಮೆಲ್ಲ ಹಳೆ ಹಿರಿಯರ ಸಂಪ್ರದಾಯದಲ್ಲಿ ದೊಡ್ಡ ಮಗನಿಗೆ ತಮ್ಮಯ್ಯ ಅಥವಾ ಅವನ ಹೆಸರು ಹೇಳಿದರೂ ಸಾಕು, ಕೊನೆಯಲ್ಲಿ ಅಯ್ಯ ಅಂತ ಬರ್ತದೆ. ಹಾಗೆ ರಾಮಯ್ಯ ಅಂತ ಕರೆಯೋ ತಂದೆ ದಶರಥ. ರಾಮಭದ್ರ ಅಂತ ಕರೆಯೋಳು ಕೌಸಲ್ಯ, ನನ್ನ ಕುಲಕ್ಕೆ ನೀನು ಭದ್ರ ಎಂಬುದಾಗಿ. ರಾಮಚಂದ್ರ ಅಂತ ಕರೆಯುವವಳು ಕೈಕೇಯಿ. ಕೈಕೇಯಿಗೆ ರಾಮನ ಮೇಲೆ ತುಂಬ ಪ್ರೀತಿ. ಈ ಕುಲಕ್ಕೆ ನೀನು ಚಂದ್ರಮ ಅಂತ ಆತನನ್ನು ರಾಮಚಂದ್ರ ಅಂತ ಕರೆಯುವವಳು ಕೈಕೇಯಿ. ವೇದಸೆ ವೇದಜ್ಞರಾದಂಥ ಋಷಿಮುನಿಗಳು ರಾಮನನ್ನು ಕಂಡಾಗ ಉಳಿದೆಲ್ಲ ಹೆಸರಿನ ಕರೆಯುವ ಹಾಗಿಲ್ಲ. ರಾಮಾಯ ರಾಮಭದ್ರ ರಾಮಚಂದ್ರ ಇದನ್ನೆಲ್ಲ ಕರೆಯುವ ಹಾಗಿಲ್ಲ. ಇವನನ್ನು ಕಂಡಾಕ್ಷಣ ಇವ ವೇದಸೆ, ವೇದೈಕ ಪ್ರತಿಪಾದ್ಯನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ರಘುರಾಮನನ್ನು ಕಂಡು ಇವ ವೇದಸೆ. ವೇದಗಳಿಗೂ ಸಹ ಗುಣಗಾನ ಮಾಡಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿ ಇದು ಭಗವಂತನ ರೂಪ ಎಂಬುದಾಗಿ ವೇದಜ್ಞರೆಲ್ಲ ಅವನನ್ನು ವೇದಸೆ ಎಂಬುದಾಗಿ ಗುಣಗಾನ ಮಾಡ್ತಾ ಇದ್ದ. ರಾಮಭದ್ರ ರಾಮಚಂದ್ರ ವೇದಸೆ ರಘುನಾಥ ಇದನ್ನು ಕರೆಯೋರು ಯಾರು? ಪ್ರಜಾವೃಂದ. ನಮ್ಮ ರಘುಕುಲಕ್ಕೆ ನಾಥ ಇವ, ರಘುಕುಲಕ್ಕೆ ಒಡೆಯ, ಹೀಗಂದು ರಾಮನನ್ನು ಕರೀತಾರೆ ಪ್ರಜಾವೃಂದ. ನಾಥ ಮತ್ತಾರು ಕರೆಯುವಾಗಿಲ್ಲ. ರೀ ಅಂತ ಕರೆಯೋಳು ಯಾರು? ಅವಳು ಒಬ್ಬಳೆ ಸೀತೆ ಮಾತ್ರ ಕರೆಯುವವಳು. ಆ ನಿಮಿತ್ತವಾಗಿ ಅವಳು ನಾಥ ಅಂತ ಕರೆಯೋಳು ಸೀತೆ ಒಬ್ಬಳೆ. ಸೀತಾಪತಿ ಇದನ್ನು ಕರೆಯೋರು ಯಾರಂದರೆ ಸೀತೆ ಒಡಗೂಡಿ ದಾಸಿಯರೆಲ್ಲ ಬಂದಿದ್ದಾರೆ. ಹದಿಹರೆಯದ ಹೆಣ್ಣು ಮಕ್ಕಳೆಲ್ಲ ಸೀತೆಯ ಸೇವೆಗೋಸ್ಕರವಾಗಿ ಅವರೆಲ್ಲ ರಾಮನನ್ನು ಕಂಡ ಆ ಕ್ಷಣ ಇನ್ನು ಯಾವ ಶಬ್ದದಲ್ಲಿಯೂ ಉಚ್ಚಾರ ಮಾಡುವ ಹಾಗಿಲ್ಲ. ಅವರೆಲ್ಲ ರಾಮನನ್ನು ಕಂಡ ಆ ಕ್ಷಣ ಇವ ನಮ್ಮ ಸೀತಾಪತಿ, ಇವ ನಮ್ಮ ಸೀತಾಪತಿ, ಇವ ನಮ್ಮ ಸೀತಾಪತಿ ಹೀಗೆ ಪರಿಚಯಿಸಿಕೊಳ್ಳುತ್ತಿದ್ದರು. ಅಂಥ ರಘುರಾಮನ ವೈಭವ ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂಥ ಕಾಲ ಎಷ್ಟು ಗೊತ್ತೇ? 12 ವರ್ಷ ಸುಖ ಸಮೃದ್ಧಿಯಿಂದ ತಂದೆ ತಾಯಿಯರಿಂದ ಒಡಗೂಡಿ ರಾಮದೇವರು ಕಾಲ ಕಳೆದಿದ್ದು. ಊನಷೋಡಶ ವರ್ಷವೊಮ್ಮೆ ಮದುವೆ ಆದದ್ದು, ಊನಷೋಡಶ ವರ್ಷವೊಮ್ಮೆ ಅವರ ರಕ್ಷಣೆಗಾಗಿ ಹೋದದ್ದು. ಅಲ್ಲಿಂದ 12 ವರ್ಷ ಅಂದರೆ 26 ಸಮೀಪ, 26-28 ಒಳಗಿನ ರಘುರಾಮ ತಾನು ಸಂತಸದಿಂದ ಅಯೋಧ್ಯೆಯಲ್ಲಿ ಕಾಲ ಕಳೆಯುತ್ತಿರುವಂತಹ ಸಮಯ.
ಅದೊಂದು ದಿನ ರಾಜ ದಶರಥನಿಗೊಂದು ಸ್ವಪ್ನವಿತ್ತು. ಆ ಸ್ವಪ್ನವನ್ನು ಗುರುಗಳಾದ ವಸಿಷ್ಠರಲ್ಲಿ ಹೇಳಿಕೊಂಡ. ಗುರುಗಳೇ, ನನಗಿಂತಹ ಸ್ವಪ್ನ ಬಿದ್ದಿದೆ. ವಸಿಷ್ಠರು ತಿಳಿದರು. ಈ ದುಸ್ವಪ್ನದ ಪರಿಣಾಮವನ್ನು ದಶರಥನಿಗೆ ಹೇಳಿ ಮನಸ್ಸನ್ನು ನೋವು ಮಾಡೋದು ಬೇಡ. ದಶರಥನಿಗೆ ಇದರಿಂದ ಉತ್ಸಾಹ ಬರುವಂತಹ ಕೈಂಕರ್ಯ ಮಾಡಬೇಕೆಂಬುದಾಗಿ ಪುರೋಹಿತರಾದ ವಸಿಷ್ಠರು ನಿರ್ಣಯಿಸಿದರು. ಪುರೋಹಿತರ ಜವಾಬ್ದಾರಿ ಅದು. ಪೂರ್ವದಿಂದಲೂ ಶಿಷ್ಯರ ಹಿತಚಿಂತನೆ ಮಾಡೋದೇ ಪುರೋಹಿತರ ಜವಾಬ್ದಾರಿ. ಹಾಗಾಗಿ ವಸಿಷ್ಠರು ಯೋಚನೆ ಮಾಡಿದರು, ಅಯ್ಯ, ನೀನು ಅತಿ ಶೀಘ್ರವಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಯುವರಾಜ ಪಟ್ಟ, ಅಯೋಧ್ಯೆಯ ಯುವರಾಜ ಪಟ್ಟವನ್ನು ರಘುರಾಮನಿಗೆ ಕಟ್ಟಬೇಕು ಎಂಬುದಾಗಿ ರಾಜ ದಶರಥನಿಗೆ ಮಾರ್ಗದರ್ಶನ ಮಾಡ್ತಾರೆ ಕುಲ ಪುರೋಹಿತರಾದಂಥ ವಸಿಷ್ಠರು. ಆ ಕ್ಷಣ ನಿರ್ಣಯ ತೆಗೆದುಕೊಳ್ಳಿಕ್ಕಾಗ್ತದೋ? ಇಲ್ವೇ ಇಲ್ಲ. ಪ್ರಜಾವೃಂದವನ್ನು ಕೇಳಬೇಕಾಗ್ತದೆ, ಮಂತ್ರಿಮಂಡಲವನ್ನು ಕೇಳಬೇಕಾಗ್ತದೆ, ಬ್ರಹ್ಮ ಋಷಿಗಳೆಲ್ಲ ಅದಕ್ಕೆ ನಿರ್ಣಯ ಕೊಡಬೇಕು. ಆ ನಿಮಿತ್ತವಾಗಿ ರಾಜ ದಶರಥ ಚಕ್ರವರ್ತಿ ಅದೊಂದು ದಿನ ಮಹಾಸಭೆಯನ್ನು ಕರೆದನಂತೆ. ಸ್ವಪ್ನದ ಪರಿಣಾಮವನ್ನು ಹೇಳಲಿಲ್ಲ ಪುರೋಹಿತರು ದಶರಥನಿಗೆ, ಮನಸ್ಸಿ ಪರಿಣಾಮ ಆಗ್ತದೆ ಅಂತ ಹೇಳಿ. ಅದಕ್ಕಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಹೇಳುವ ಒಂದು ಕ್ರಮ ಇದೆಯಲ್ಲ, ಅದೊಂದು ಬಹಳ ವಿಶೇಷವಾದ ಕಲೆ ಅಂತಾರೆ. ರಾಜ ಒಬ್ಬ ಜ್ಯೋತಿಷ್ಯರ ಬಳಿ ಕರೆಸಿ ತನ್ನ ಜಾತಕ ಕುಂಡಲವನ್ನು ತೋರಿಸಿದ. ಅವರು ಹೇಳಿದರು, ಅಯ್ಯ, ನಿನ್ನ ಕಣ್ಮುಂದೆ ನಿನ್ನ ಪರಂಪರೆ ಸಂತತಿ ಎಲ್ಲ ನಾಶವಾಗ್ತದೆ ಅಂತ ಹೇಳಿದರು. ರಾಜನಿಗೆ ಸಿಟ್ಟು ಬಂದ್ಬಿಡ್ತು. ಜ್ಯೋತಿಷ್ಯನ ರಾಜ್ಯದಿಂದ ಹೊರಕ್ಕೆ ಹಾಕಿಬಿಡಿ ಅಂತ ಅಪ್ಪಣೆ ಮಾಡಿಸ್ಬಿಟ್ಟ. ಇನ್ನೊಂದು ಜ್ಯೋತಿಷ್ಯರನ್ನು ಕರೆಸಿದ. ಅವ್ರು ಹೇಳಿದರು, ಅಯ್ಯ, ನಿನ್ನ ಕುಂಡಲಿ ಭಾಳ ಒಳ್ಳೆಯದಿದೆ. ಅಷ್ಟೇ ಅಲ್ಲ, ನೀನು ದೀರ್ಘಾಯುಷ್ಯ, ನಿನ್ನ ಸಂಪತ್ತು, ನಿನ್ನ ವೈಭವ ಎಲ್ಲ ಭಾಳ ವೈಭವ ಆಗುಂಟು, ನಿನ್ನ ಕುಲ ಕುಟುಂಬ ಪರಂಪರೆ, ನೀನು ದೀರ್ಘಾಯುಷ್ಯ ಆಗ್ತೀಯ ಅಂತ ದೀರ್ಘಾಯುಷ್ಯ ಈ ಕುಂಡಲಿಯನ್ನು ನೋಡಿದ ಕ್ಷಣ ಅನಿಸ್ತದೆ. ಇವನಿಗೆ ದೀರ್ಘಾಯುಷ್ಯ ಆಗಬೇಕಾದ್ರೆ ಉಳಿದವರೆಲ್ಲ ಇವನ ಕಣ್ಣು ಮುಂದೆ ಸಾಯಬೇಕು. ಅದು ಹೇಳಿದ ಪ್ರಮಾಣ, ಹೇಳಿದ ವಿಷಯ, ಹೇಳಿದ ಕಲೆ ಉಂಟಲ್ಲ, ಜ್ಯೋತಿಷ್ಯದು ಪ್ರತ್ಯೇಕವಾಗಿಯೇ ಇದೆ. ಹಾಗಾಗಿ ಅದು ಒಂದು ಕಲೆನೇ, ಹೇಳುವ ಕ್ರಮವು ವಿಶೇಷವಾಗಿರುತ್ತದೆ. ಹಾಗಾಗಿ ಇಲ್ಲಿ ದಶರಥನಿಗೆ ದುಸ್ವಪ್ನ, ಇದು ಮರಣ ಸಾಮೀಪ್ಯವಾಯಿತೆಂಬುದಾಗಿ ಅರಿತಂಥ ಬ್ರಹ್ಮಜ್ಞಾನಿಗಳು ವಸಿಷ್ಠರು ಅದನ್ನು ದಶರಥನಿಗೆ ಪರಿಚಯಿಸದೆ ಅವನಿಗೆ ಒಂದು ಆನಂದ ಉಂಟು ಮಾಡುವಂಥ ಕೈಂಕರ್ಯವನ್ನು, ರಾಮನಿಗೆ ಪಟ್ಟಾಭಿಷೇಕವಾಗಲಿ ಅತಿ ಶೀಘ್ರ, ಪ್ರಜಾವೃಂದವನ್ನೆಲ್ಲ ಕರೆದ. ಪ್ರಜೆಗಳನ್ನು ಕೇಳ್ತಾನೆ, ನನಗೆ ಶರೀರದಲ್ಲಿ ಶಕ್ತಿ ಕುಂಠಿತವಾಗ್ತಾ ಇದೆ, ಇಟ್ಟ ಕಿರೀಟ ತಲೆ ಮೇಲೆ ನಿಲ್ಲೋದಿಲ್ಲ, ಅಲಗಾಡ್ತಾ ಇದೆ ಶರೀರದ ಕತ್ತುಗಳೆಲ್ಲ, ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಇದೆ. ಆ ನಿಮಿತ್ತವಾಗಿ ರಘುರಾಮನಿಗೆ ಅಯೋಧ್ಯೆಯ ಧವಳ ಸಿಂಹಾಸನವನ್ನು ಕಟ್ಟಬೇಕೆಂಬ ಸಂಕಲ್ಪ ಮಾಡಿದ್ದೇನೆ. ಇದಕ್ಕೆ ಪ್ರಜೆಗಳ ಅಭಿಪ್ರಾಯ ಕೇಳ್ತಾ ಇದ್ದೇನೆ ಸಭೆಯಲ್ಲಿ. ಯಾರೂ ಸ್ವರ ಎತ್ತಲಿಲ್ಲ. ಇಲ್ಲಿ ಹಾಗೆ ಯಾರಾದರೂ ಅಡ್ಡಿಲ್ಲ ರಾಮನಿಗೆ ಪಟ್ಟ ಕಟ್ಟಿ ಅಂತ ಹೇಳೋರು ಯಾರು ಇದ್ರು ನೋಡಿ, ಯಾರು ಹೇಳಲಿಲ್ಲ ನೋಡಿ, ಅಲ್ವೇ? ಧೈರ್ಯ ಮಾಡೋದಿಲ್ಲ ಹಾಗೆ. ಪ್ರಜಾವೃಂದ ಯೋಚನೆ ಮಾಡಿತಂತೆ, ನಾವೇನಾದರೂ ರಾಮನಿಗೆ ಪಟ್ಟ ಕಟ್ಟಿ ಅಂದರೆ ಹಾಗಾದ್ರೆ ನನ್ನ ಆಡಳಿತದಿಂದ ನಿಮ್ಗೇನಾದರೂ ಕೊರತೆ ಆಯಿತೆ ಅಂತ ಚಕ್ರವರ್ತಿ ದಶರಥ ಕೇಳಿದ್ರೆ ಏನು ಉತ್ತರ ಕೊಡೋಣ? ಹಾಗಾಗಿ ಪ್ರಜೆಗಳು ಬಹಳ ಬುದ್ಧಿವಂತಿಕೆಯಿಂದ ಮೌನವಾಗಿ ಕೂತಿದ್ದಾರೆ. ಮೌನಂ ಸಮ್ಮತಿ ಲಕ್ಷಣಂ. ಪ್ರಜಾವೃಂದ ಸಮ್ಮತಿ ಕೊಡ್ತಾ ಇದೆ. ಯಾಕಂದರೆ ರಘುರಾಮನಲ್ಲಿ ಅಂಥ ಸಾಮರ್ಥ್ಯ ಇದೆ ಎಂಬುದಾಗಿ ಅರಿತಂತಹ ಪ್ರಜಾವೃಂದ ಮೌನವಾಗಿ ಕೂತಿದ್ರು. ರಾಜ ತಾನೇ ನಿರ್ಣಯವನ್ನು ಮಾಡ್ತಾನೆ. ನನ್ನ ಶರೀರದಲ್ಲಿ ಅಶಕ್ತತೆ ಉಂಟಾಗಿರೋಣ, ಶರೀರದಲ್ಲಿ ಸಾಮರ್ಥ್ಯ ಇಲ್ಲವಾದ ಕಾರಣ ರಾಮನಲ್ಲಿ ಅಂಥ ಸಾಮರ್ಥ್ಯ ಇರೋದನ್ನು ಪ್ರಜಾವೃಂದ ಕಂಡುಕೊಂಡಿದೆ. ಹಾಗಾಗಿ ಒಂದು ಶುಭಮುಹೂರ್ತದಲ್ಲಿ ಶೀಘ್ರವಾಗಿ ರಾಮನಿಗೆ ಪಟ್ಟಾಭಿಷೇಕವನ್ನು ನಿರ್ಣಯ ಮಾಡಿದ್ದಾಗಿದೆ ಅಂದಾಕ್ಷಣ ಎಲ್ಲ ಸಭೆ
ರಘುವೀರ ಸಮರ್ಥ ಎಂಬುದಾಗಿ ರಾಮನನ್ನು ಗುಣಗಾನ ಮಾಡ್ತಾ ಇದೆ ಸಭೆ. ಆಗಲೇ ಕುಲಪುರೋಹಿತರಾದಂಥ ವಸಿಷ್ಠರು ಶುಭ ಮುಹೂರ್ತವನ್ನು ಆಯ್ಕೆ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ಮಾಡಬೇಕಲ್ಲ ಶೀಘ್ರವಾಗಿ. ವೈಶಾಖ ಧವಳ ಪಂಚಮಿ ಮಧ್ಯಾಹ್ನ ಸುಮುಹೂರ್ತದಲ್ಲಿ ಅವನಿಗೆ ಮೂರ್ಧಾಭಿಷೇಕವನ್ನು ನಿರ್ಣಯಿಸಿದರು ಕುಲಪುರೋಹಿತರಾದಂಥ ವಸಿಷ್ಠರು. ಧವಳ ಪಂಚಮಿ, ಶುಕ್ಲ ಪಕ್ಷದ ಪಂಚಮಿ ಎಂದು ವೈಶಾಖದ ಮಾಸ. ಅಭಿಷನ್ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ಕಟ್ಟುವುದಾಗಿ ನಿರ್ಣಯಿಸಿದ್ದಾಗಿದೆ. ದಿನಗಳು ಬಹಳ ಇಲ್ಲ. ಆ ನಿಮಿತ್ತವಾಗಿ ಸುಮಂತನನ್ನ ಕರೆದು ರಾಮನನ್ನ ಸಭೆ ಕರೆಸ್ತಾನೆ. ರಾಮ, ಇಡೀ ಪ್ರಜಾವೃಂದ ನಿನ್ನನ್ನ ಯುವರಾಜ ಪಟ್ಟವನ್ನು ಕಟ್ಟೋದಕ್ಕೆ ಒಪ್ಪಿಕೊಂಡಿದೆ. ಆ ನಿಮಿತ್ತವಾಗಿ ವೈಶಾಖ ಶುಕ್ಲ ಪಂಚಮಿ ಅಭಿಷನ್ ಮುಹೂರ್ತದಲ್ಲಿ ನಿನಗೆ ಮೂರ್ಧಾಭಿಷೇಕವಾಗ್ತದೆ. ನಿನ್ನ ಒಪ್ಪಿಗೆ ಏನು ಅಲ್ವೇ? ಕೇಳಬೇಕಲ್ವೇ? ಮಕ್ಕಳ ಒಪ್ಪಿಗೆ ಕೀಲಿ ಕೊಡಬೇಕಾದ್ರೆ, ಯಜಮಾನಿಕೆ ಕೊಡಬೇಕಾದ್ರೆ ಒಪ್ಪಿಗೆ ಉಂಟು ಅಂತ ಕೇಳಬೇಡವೆ ತಂದೆ ಆದವ. ಹಾಗಾಗಿ ದಶರಥ ಕೇಳ್ತಾನೆ, ನಿನ್ನ ಒಪ್ಪಿಗೆ ಏನು ಅಂತ ಕೇಳ್ತಾನೆ. ಅಪ್ಪ, ನಾನು ನಿನ್ನ ಪ್ರಜೆ, ನೀನು ನನಗೆ ತಂದೆ, ಜನ್ಮ ಕೊಟ್ಟ ತಂದೆ. ರಾಮನ ವಿನಯವಾದಂಥ ನುಡಿಯನ್ನು ಕೇಳುತ್ತಲೇ ದಶರಥನ ಕಣ್ಣಂಚಿನಲ್ಲಿ ನೀರು ಉರುಳುತ್ತದೆ. ಅಷ್ಟೊಂದು ವಿನಯವಾಗಿ ದಶರಥನ ಚರಣಾರವಿಂದಕ್ಕೆ ವಂದಿಸಿದಂಥ ರಾಮ, ನಿನ್ನ ಮಾತನ್ನು ನಾನು ಮೀರಲಾರೆ, ಪ್ರಜಾವೃಂದ ಇದಕ್ಕೆ ಸಹಕಾರ ಕೊಡ್ತದೆ ಅಂತಾದರೆ, ನಿನ್ನ ಅನುಗ್ರಹ, ತಂದೆಯ ಅನುಗ್ರಹ ನನ್ನ ಪಾಲಿಗೆ ಇದೆ ಅಂತಾದರೆ, ಆ ಸಾಮರ್ಥ್ಯ ಪ್ರಜಾವೃಂದ, ಮಂತ್ರಿಮಂಡಲ ಇದೆಲ್ಲ ಗುರುತಿಸಿ ನನಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥ ಭಾಗ್ಯ, ಧವಳಪೀಠ, ದಿವ್ಯವಾದಂಥ ಸಿಂಹಾಸನ ಸುಲಭವಲ್ಲ ಇರೋದು. ಅದಕ್ಕೆಲ್ಲ ನಿನ್ನ ಅನುಗ್ರಹ ಬೇಕೆಂಬುದಾಗಿ ತಂದೆ ಪಾದಕ್ಕೆ ವಂದಿಸ್ತಾನೆ. ಕುಲಪುರೋಹಿತರ ಚರಣಾರವಿಂದಕ್ಕೆ ವಂದಿಸಿದ ರಾಮದೇವ್. ರಾಮ ರಮಯತೀತಿ ರಾಮ, ಅವನು ನೋಡಿದರೆ ರಮಮಾಣರಾಗಬೇಕು ಅಂಥ ರೂಪ, ಅದು ಅಪರೂಪ ವಸ್ತು. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪ ರಘುರಾಮ. ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಮುಹೂರ್ತ ನಿಶ್ಚಿತವಾಗಿದೆ. ಇಡೀ ಅಯೋಧ್ಯಾಪುರಿ ಸಕಲ ಸಿದ್ಧತೆಗೆ ಸನ್ನದ್ಧರಾಗಿದ್ದಾರೆ ಪ್ರಜಾವೃಂದ. ಜಗಿಸುವ ಸಿರಿ ಕರದ ಕನ್ನಡಿಯೋ, ಜಗದೊಳಗಿಲ್ಲದ ಸ್ವರ್ಣ ಗರಡಿಯೋ, ನಗಜ ರಮಣನ ರಜತದ ಗಿರಿಯೋ, ನಾಗ ನಗರಿಯ ಪ್ರಭೆ ಇಮ್ಮಡಿಯೋ, ನಾಗ ರತ್ನದಿ ರಚಿಸಿದ ಗುಡಿಯೋ, ನವರತ್ನಗಳೋ ಸಾಲಿಂದಲೆ ಸವನವ ದ್ವಾರಗಳು, ಆಹಾರಗಳು ಥರದಿಂದ ತೋಪ ಮೇಲ್ಗಟ್ಟುಗಳು, ಜಲಗಟ್ಟುಗಳು, ಜಲಬಿಂದುಗಳಿಂದ ನಂದ ಕೊಡುವ ಕಾರಂಜಿಗಳೋ, ಪುಂಜಿಗಳೋ, ಬಣ್ಣ ಬಣ್ಣದ ದೀಪಗಳ ಅಲಂಕಾರಗಳು, ಮಹೇಂದ್ರನಿರುವ ಅಮರಾವತಿಯು ಕಟ್ಟಿದವನ ಪ್ರವೀಣತೆಯೋ, ಬಲುಸಂದಣಿಯೋ ಬಲುಸಂದಣಿಯೋ, ಜನಸಂದಣಿಯೋ ಜನಸಂದಣಿಯೋ, ಸ್ವಾಮಿ ಪರಾಗು ಬಹು ಪರಾಗು, ನಮ್ಮ ಸುವಾಗು ಲಾಲಿಸಬೇಕೋ. ರಘುರಾಮಚಂದ್ರ ಭಗವಾನಗಿ ಅಯೋಧ್ಯಾಪುರಿಯ ಸಮಸ್ತ ಪ್ರಜಾವೃಂದ ಉತ್ಸಾಹದಿಂದ ಉತ್ಸವವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ರಾಮನಿಗೆ ಪಟ್ಟಾಭಿಷೇಕದ ಉತ್ಸವ. ಆ ರಾತ್ರಿ ಇಡೀ ಜಾಗರಣೆ ಮಾಡಿದರು ಪ್ರಜಾವೃಂದ. ಮನೆಗೆಲ್ಲ ತಳಿರು ತೋರಣ ಹಾಕಿದರು. ಮನೆ ಮನೆಗೆ ಬಾಗಿಲಲ್ಲಿ ರಂಗವಲ್ಲಿಯನ್ನಿಟ್ಟರು. ಯಾಕೆ? ರಂಗನನ್ನು ಒಲಿಸಿಕೊಳ್ಳೋದಕ್ಕೆ ರಂಗವಲಿ. ರಂಗವಲಿ ಅಂದ್ರೆ ಏನರ್ಥ? ಅಸೇತು ಹಿಮಾಚಲ ನೀವು ಎಲ್ಲೇ ಸಂಚಾರ ಮಾಡಿ ಮನೆ ಬಾಗಿಲು ಹೋದಾಕ್ಷಣ ಈ ಮನೆಯಲ್ಲಿ ಇಂಥ ಸಂಸ್ಕಾರ ಇದೆ ಅಂತ ಕಂಡು ಬರ್ತದೆ. ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ, ಮನೆ ಬಾಗಿಲಲ್ಲೊಂದು ತುಳಸಿ ವೃಂದಾವನ, ಮನೆ ಬಾಗಿಲಲ್ಲೊಂದು ರಂಗವಲಿ, ಮನೆ ಬಾಗಿಲೊಂದು ಓಂಕಾರ ಶುಭಲಾಭಾದಿ ಚಿಹ್ನೆಗಳು. ಇವೆಲ್ಲ ಹಿಂದೂ ಗ್ರಹಶೋಭೆಗಳು. ಗ್ರಹಶೋಭೆ ಅಂತ ತಾಯಂದ್ರಿಗೆ ಒಂದು ಪುಸ್ತಕವೂ ಬರ್ತದೆ, ಮಾಸಿಕ ಪತ್ರಿಕೆ, ಗ್ರಹಶೋಭೆ ಅಂತ. ಇಲ್ಲಿ ಬರ್ತದೋ ಗೊತ್ತಿಲ್ಲ, ನಮ್ಮೂರ ಕಡೆ ಎಲ್ಲ ಬರ್ತದೆ. ಆ ಗ್ರಹಶೋಭೆ ಅಲ್ಲ, ಹಿಂದೂ ಸಂಕೇತವಾಗಿರುವಂತಹ ಗ್ರಹಗಳಿಗೆ ಅಲಂಕಾರವಾಗುವಂತಹದ್ದು ಗ್ರಹಶೋಭೆ. ಓಂಕಾರ ಶುಭಲಾಭಾದಿ ಚಿಹ್ನೆ. ಮನೆ ಬಾಗಿಲಿ ಒಂದು ರಂಗವಲಿ,
ರಂಗನನ್ನು ಒಲಿಸಿಕೊಳ್ಳೋದಕ್ಕೆ ರಂಗವಲಿ ಅಂತೆ, ಅದರಲ್ಲಿ ಅರ್ಥ ಇದೆ ರಂಗವಲಿ ಅಂದರೆ. ಹಾಗೆ ಇಡೀ ಅಯೋಧ್ಯಾಪುರಿ ಸಿದ್ಧವಾಗುವಂಥ ಕಾಲ ಎಲ್ಲಿಂದ ಬಂದಳೋ ಮಾಯೆ ಮಂಥರೆಯಾಗಿ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಂತಾರೆ, ಸಮುದ್ರ ಮಥನದಲ್ಲಿ ಉತ್ಪನ್ನವಾದಂಥ ವಿಷಕನ್ಯೆ ಬ್ರಹ್ಮನಲ್ಲಿ ವರ ಕೇಳ್ಕೊಂಡಿದ್ಲಂತೆ, ರಾಮನಿಗೆ ಪಟ್ಟಾಭಿಷೇಕವನ್ನು ತಡೆಯೋದಕ್ಕೆ ನನಗೆ ಅನುಗ್ರಹ ಮಾಡುವಂಥ ಮಾಯೆಯೇ ಮಂಥರೆಯಾಗಿ. ವಿಷಕನ್ಯೆ ಕೃಷ್ಣಾವತಾರದಲ್ಲೂ ಸಿಗ್ತಾಳೆ, ಪೂತನಿ ವಿಷಕನ್ಯೆ ಎಂಬುದಾಗಿ. ಆ ಮಾಯೆಯೇ ಮಂಥರೆಯಾಗಿ ರಾಮದ ಮುಂದಿನ ಕೈಂಕರ್ಯಕ್ಕೆ ಅವಕಾಶ ಕಲ್ಪಿಸುವುದಕ್ಕೋಸ್ಕರವಾಗಿ ಅವ ಬಂದಿದ್ದು ಯಾಕೆ? ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಇದು ಮರೀಬಾರದು. ರಾಮನು ತಾನು ವೈಭವವಾಗಿ ಅಲ್ವೇ ರಾಜ್ಯದ ರಾಜ ಪಟ್ಟಾಭಿಷೇಕವನ್ನು ಪಡೆದರೆ ಇವೆಲ್ಲ ಮರ್ತೋಗ್ತದೆ ಎಂಬುದಾಗಿ ಬಂದ ಕಾರ್ಯಕ್ಕೆ ಎಚ್ಚರಿಸುವುದಕ್ಕೋಸ್ಕರವಾಗಿ ಮಾಯೆ ಮಂಥರೆಯಾಗಿ ಧಾವಿಸಿದಳು. ಆ ರಾತ್ರಿ ಕೇಳಿದ್ಲು, ಇಲ್ಲಿ ಏನು ನಡೀತದೆ, ಯಾತಕ್ಕೋಸ್ಕರವಾಗಿ ಉತ್ಸವ. ಭಕ್ತವೃಂದ ಪ್ರಜಾವೃಂದ ಹೇಳ್ತಾ ಇದೆ, ನಾಳೆ ಮಧ್ಯಾಹ್ನ ರಾಮನಿಗೆ ಪಟ್ಟಾಭಿಷೇಕ, ಯುವರಾಜ್ಯ ಪಟ್ಟಾಭಿಷೇಕ. ಇದನ್ನು ಕೇಳುತ್ತಲೇ ತುಟಿಯನ್ನು ಮೀರಿದ ಭೀಕರ ಹಲ್ಲು, ಕಟವಾಯಿಯಲ್ಲಿ ಜುರುವುದು ಸೊಲ್ಲು. ಆ ಎರಡೂ ಬಾಯಿ ಮುಚ್ಲಿಕ್ಕೆ ಆಗೋದಿಲ್ಲ, ಅಂಥ ರೂಪ. ಕೆದರು ಮಂಡೆಯ ಬಾಯಿ ಜೊಲ್ಲಿನ ಗದ ಗದಪ ಕೆಂಗಣ್ಣ ಕೋರೆಯ ಧರಿಸಿ ನಿಂತಳೋ ಮಂಥರೆ. ಬಾಯಿ ಮುಚ್ಚಿದರೂ ಹಲ್ಲೆರಡು ಹೊರಗೆ ಬರುವಂತ ರೂಪ ಆಕೆದು. ತುಟಿಯನ್ನು ಮುಚ್ಚಿದರೂ ಭೀಕರವಾದ ಹಲ್ಲುಗಳು ಹೊರಗೆ ಬರುತ್ತಾ ಇವೆ. ಕಟವಾಯಿಯಲ್ಲಿ ಸುರಿಯುವುದು ಜೊಲ್ಲು, ಕೆದರು ಮಂಡೆಯ ಬಾಯಿ ಜೊಲ್ಲಿನ ಗದ ಗದಪ ಕೆಂಗಣ್ಣ ಕೋರೆಯ. ಗೂನು ಬೆನ್ನಿನ ಮುದುಕಿ ಬಾಗಿ ಬಾಗಿ ಕೈಯಲ್ಲೊಂದು ಕೋಲು ಹಿಡಿದು ಮಂದಿಯನ್ನು ಸರಿಸಿ ಧಾವಿಸ್ತಾ ಇದ್ದಾಳೆ ಕೈಕೆಯ ಅಂತಃಪ್ರದತ್ತ. ಈ ಮುದುಕರ ಕೈಯಲ್ಲಿ ಕೋಲಿರೋದು ಕೇವಲ ಆಧಾರಕ್ಕೆ ಮಾತ್ರ ಅಲ್ಲ, ಬಹಳ ಮಂದಿ ಸೇರಿದ ಸಮಯದಲ್ಲಿ ಸ್ವಲ್ಪ ಚುಚ್ಚಿ ದಾರಿ ಬಿಡಿ ಅಂತ ಅಲ್ವೇ, ಆಧಾರಕ್ಕೆ ಮಾತ್ರ ಅಲ್ಲ ಅದು. ಹಾಗೆ ಮುದುಕಿ, ಗೂನು ಬೆನ್ನಿನ ಮುದುಕಿ ಆ ಉತ್ಸಾಹದಿಂದ ಪ್ರಜಾವೃಂದವೆಲ್ಲ ತಳಿರು ತೋರಣ ರಂಗವಲಿ ಶೃಂಗಾರ ಮಾಡುತ್ತಿರುವಂಥ ಕಾಲ, ಸಿಟ್ಟಿನಿಂದ ಅಲ್ಲ, ಸ್ವಲ್ಪ ಚುಚ್ಚಿ ಮಾರ್ಗ ಮಾಡಿಕೊಂಡು ಒಳ ಪ್ರವೇಶ ಮಾಡ್ತಾಳೆ ಕೈಕೇಯಿಯ ಅಂತಃಪುರಕ್ಕೆ. ಕೈಕೇಯಿ, ಇನ್ನೂ ನೀನು ನಿದ್ದೆಯಲ್ಲಿದ್ದೀಯೇನೆ? ನೋಡು ಸ್ವಲ್ಪ ಹೊರಗೆ, ನಾಳೆ ಮಧ್ಯಾಹ್ನ ರಾಮನಿಗೆ ಪಟ್ಟಾಭಿಷೇಕವಂತೆ. ಸಂತೋಷವಾಗ್ಬಿಡ್ತು ಕೈಕೇಯಿಗೆ. ನನ್ನ ರಾಮನಿಗೆ ಪಟ್ಟಾಭಿಷೇಕವೇ ಎಂಬುದಾಗಿ ತನ್ನ ನವರತ್ನ ಹಾರವನ್ನು ಎತ್ತಿ ಆ ಮುದುಕಿ ಕೊರಳಿ ಹಾಕಿಬಿಟ್ಲು. ಪ್ರೇಮ ಇತ್ತು ಕೈಕೇಯಿಗೆ. ಎಲ್ಲ ಸಮಯದಲ್ಲೂ ರಾಮ ಅಂದ್ರೆ ಆಕೆಗೆ ಅಷ್ಟೊಂದು ಆಸಕ್ತಿ ಇತ್ತು. ಮುದುಕಿ ಅದನ್ನು ಕಿತ್ತಿ ಎಸೆದು ಬಿಟ್ಲು. ನನ್ನ ಭರತನಿಗೆ ಪಟ್ಟ ಆಗಬೇಕು, ಆ ನಿಮಿತ್ತವಾಗಿ ನಾನು ನಿನ್ನ ಬಳಿ ನಿಂತಿದ್ದು. ವೃದ್ಧ ದಶರಥ ನಿನ್ನ ತಾರುಣ್ಯಕ್ಕೆ ಮೈಯನ್ನು ಕೊಟ್ಟ, ಮನಸ್ಸನ್ನು ಕೌಸಲ್ಯಗೆ ಹಿರಿಯ ರಾಣಿಗೆ ಇಟ್ಟ. ಆ ನಿಮಿತ್ತವಾಗಿ ನೋಡು ರಾಮನಿಗೆ ಪಟ್ಟ. ನಾಳೆಯಿಂದ ನೀನು ಕೌಸಲ್ಯೆಯ ದಾಸಿಯಾಗಿ, ನಿನ್ನ ಮಗ ಭರತ ರಾಮನ ಸೇವಕನಾಗಿ ಕಾಲ ಕಳೆಯುವ ದಿನ ನಿನ್ನ ಪಾಲಿಗೆ ಸಾಮೀಪ್ಯವಾಗಿದೆ. ಎಚ್ಚರ ಎಂಬುದಾಗಿ ಸಾವಧಾನ್. ಕೈಕಿ ಗೂನು ಬೆನ್ನಿನ ಮುದುಕಿಯನ್ನು ಹೊರಕೆಟ್ಬಿಟ್ಲು ದಾಸಿಯರಿಂದ. ಏನಂತ ಇದ್ದೀವಿ? ನನ್ನ ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ಸಂತೋಷವೇ ನನಗೂ. ಇಡೀ ಪುರಕ್ಕೆ ಸಂತೋಷ, ಅಯೋಧ್ಯಾಪುರಿಗೆ ಸಂತೋಷ. ಹೀಗಂದು ಆಕೆ ಸಂತಸದಿಂದ ನುಡಿಯುವಂತಹ ಕಾಲ. ಕೈಕೇಯಿಗೆ ನಾನಾ ಪರಿಯಲ್ಲಿ ದುರ್ವಾಕ್ಯದಿಂದ
ಆಕೆಯ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಒಂದು ಕ್ಷಣ ತನ್ನ ಕೈಯನ್ನು ಕೈಕೇಯಿಯ ಹಾಲ ಗೆನ್ನೆಗೆ ಇಟ್ಟು ಏನಂದ್ಲವಳು ಯೋಚನೆ ಮಾಡ್ತಾಳೆ. ಹೌದು, ನಾಳೆ ರಾಮನಿಗೆ ಪಟ್ಟ ಆದರೆ ನನ್ನ ಮಗ ಭರತ ಕಾಲು ಬುಡದಲ್ಲಿ ಸೇವಕನಾಗಿ ದಾಸನಾಗಿ ಕೂತ್ಕೊಳ್ಬೇಕು. ಹಾಗಾಗಿ ಮುದುಕ ಏನು ಮಾಡಿದ್ದಾನೆ, ಮಕ್ಕಳನ್ನು ಬಹುದೂರವಾಗಿ ಗಚ್ಚತ ಮಾತುಲ ಕುಲಂ, ವಿದ್ಯಾಭ್ಯಾಸದ ನೆಪದಿಂದ ಭರತ ಶತ್ರುಘ್ನರನ್ನ ತನ್ನ ತವರು ಮನೆಗೆ ಅಟ್ಟಿದ್ದಾನೆ. ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ದಾನೆ. ಹೀಗೆ ಮನಸ್ಸಿನಲ್ಲಿ ಪರಿವರ್ತನೆ ಪ್ರಾರಂಭ ಆಯಿತು. ಆ ಕ್ಷಣವೇ ಮಂಥರೆ, ನಿನ್ನಂಥ ಆಪ್ತ ದಾಸಿಯರು ನನಗೆ ಯಾರಿಲ್ಲ, ಬಾ ಒಳಗೆ ಎಂಬುದಾಗಿ ಆಕೆಯನ್ನು ಕರೀತಾಳೆ. ನನ್ನ ದಾರಿ ಬಂದ್ಲು ಎಂಬುದಾಗಿ ಸ್ವಲ್ಪ ಸಂತೋಷ ಆಯಿತು ಮಾಯೆ ಮಂಥರೆಗೆ. ನೋಡು, ನಾನು ಹೇಳೋದು ತಪ್ಪಲ್ಲ, ನಿನ್ನ ಮಗನಿಗೆ ಪಟ್ಟಾಗಬೇಕು. ಅದು ಹೇಗೆ? ನಾನು ಹೇಳಿಕೊಡ್ತೇನೆ, ನಾನು ಹೇಳ್ದ ನೀನು ನಡಿ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ದಶರಥನಲ್ಲಿ ಕೇಳಿಕೊಂಡಂಥ ವರ ಎರಡಿದೆ. ಅವನ ರಕ್ಷಣೆಗಾಗಿ ನೀನು ನಿಂತ ಸಮಯದಲ್ಲಿ ಅವ ಹೇಳಿದ್ದ, 2 ವರ ಕೊಡ್ತೀನಿ ಕೇಳು ಅಂತ. ಆದರೆ ನಾನು ಸಮಯ ಬಂದಾಗ ಕೇಳಿಕೊಳ್ತೀನಿ ಅಂತ ಮಾತಿಟ್ಟಿದ್ದೆ. ನೆನಪುಂಟೆ ನಿನಗೆ? ಹೌದು, ಅದನ್ನು ಈಗ ಪ್ರಯೋಗ ಮಾಡು, ಈಗ ಉಪಯೋಗಿಸ್ಕೋ. 1 ವರದಿಂದ ಭರತನಿಗೆ ಪಟ್ಟವಾಗಬೇಕು, ಇನ್ನೊಂದು ವರದಿಂದ ರಾಮನಿಗೆ ವನವಾಸವಾಗಬೇಕು. 14 ವರ್ಷ ವನವಾಸ ಆಗಬೇಕು. ಹೌದು, ಇಷ್ಟು ಸುಲಭವೇ ಅದು ಕೇಳಿದ್ಲು ಕೈಕೇಯಿ? ಇಲ್ಲ, ಇನ್ನೂ ಮಾರ್ಗ ಇದೆ. ನೀನು ಎಲ್ಲ ಆಭರಣವನ್ನು ಚೆಲ್ಲು, ಕೋಪಾಗ್ರಹಕ್ಕೆ ಹೋಗು ಅಂತಾಳೆ ಮಂಥರೆ. ಮಾರ್ಗದರ್ಶನ ಮಾಡ್ತಾಳೆ. ಈ ರಾಜರಿಗೆಲ್ಲ ನಗಬೇಕಾದ್ರೆ ಒಂದು ಕೋಣೆಗೆ ಹೋಗಬೇಕು, ಅಳಬೇಕಾದ್ರೆ ಒಂದು ಕೋಣೆಗೆ ಬರಬೇಕು, ಆಮೇಲೆ ಕೋಪ ಇದ್ದರೆ ಕೋಪಾಗ್ರಹಕ್ಕೆ ಹೋಗಬೇಕು. ನಮಗೆ ಬಚ್ಚಲ ಮನೆ ದೇವ್ರ ಕೋಣೆ ಎರಡೇ ನಮಗಿರೋದು ಅಲ್ವೇ? ಆದ್ರೆ ಅರಸು ಮನೆ ತನಕದೆಲ್ಲ ವ್ಯವಸ್ಥೆ ಇರುತ್ತದೆ. ಈ ಕೋಣೆಗೆ ಹೋದರೆ ಅವಳು ಇಂಥ ಸ್ಥಿತಿ ಆಗಿದೆ ಅಂತ ಅರಿವಾಗ್ತದೆ ರಾಜರಿಗೆ. ಹಾಗಾಗಿ ನೀನಿವತ್ತು ನಿನ್ನ ಆಭರಣವನ್ನೆಲ್ಲ ನೆಲಕ್ಕೆ ಚೆಲ್ಲು, ಮಲಿನಾಂಬರವನ್ನು ಉಡು, ಪಿತಾಂಬರವನ್ನು ಬಿಸಾಡು. ಅಷ್ಟೇ ಅಲ್ಲ, ಕೋಪಾಗ್ರಹಕ್ಕೆ ಸೇರು. ಅವಸರವಾಗಿ ಸಂತಸದ ಸುದ್ದಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಬರ್ತಾನೆ, ಸಮಯ ಕಾದು. ಆ ಸಮಯದಲ್ಲಿ ಈ 2 ವರವನ್ನು ಕೇಳಿಕೋ. ಮಂಥರೆ ಮಾರ್ಗದರ್ಶನ ಮಾಡ್ತಾಳೆ. ಮಾಯೆಯೇ ಮಂಥರೆಯಾಗಿ. ಹಾಗಾಗಿ ಮಾಯೆ ಜವಾಬ್ದಾರಿ ಬಹಳ ದೊಡ್ಡದಿದೆ ಪ್ರಪಂಚದಲ್ಲಿ. ನಾರದರಿಗೊಮ್ಮೆ ಈ ಸಮಸ್ಯೆ ಬಂತಂತೆ. ಭಗವಂತನಲ್ಲಿ ಕೇಳಿದರಂತೆ, ಸ್ವಾಮಿ, ಈ ಪ್ರಪಂಚದ ಮಂದಿಯೆಲ್ಲ ಮಾಯೆಯಲ್ಲಿ ಬಂಧಿತರಾಗಿದ್ದಾರೆ, ಹಾಗಾದ್ರೆ ಮಾಯೆ ಅಂದರೆ ಏನು ಅಂತ ಕೇಳಿದರು ನಾರದ ಭಗವಂತನಲ್ಲಿ, ಕೃಷ್ಣನಲ್ಲಿ. ಮಾಯೆ ಅಂದರೆ ಏನು? ಎಲ್ಲ ಜೀವರಾಶಿಗಳೆಲ್ಲ ಬಂಧಿತರಾಗಿದ್ದಾರೆ ಮಾಯೆಯಿಂದ, ಹಾಗಾದ್ರೆ ಆ ಮಾಯೆ ಅಂದರೆ ಏನು? ಬ್ರಹ್ಮಚಾರಿಗಳಾದ ನಾರದರಿಗೆ ಮಾಯೆಯ ವ್ಯಾಖ್ಯೆ ಹೇಗೆ ಹೇಳೋದು? ಅದಕ್ಕಾಗಿ ಭಗವಂತ ಅದಕ್ಕೊಂದು ನಾಟಕವನ್ನು ಹೂಡಿಬಿಟ್ಟ. ಅವ ಕಪಟ ನಾಟಕ ಸೂತ್ರಧಾರಿ ಅಂತಾರೆ ಯಕ್ಷಗಾನದಲ್ಲಿ, ದೊಡ್ಡ ಹೆಸರಿದೆ ಅವನಿಗೆ ಬಿರುದು ಅಲ್ವೇ. ಯಮುನಾ ತಟಾಕಕ್ಕೆ ಕೃಷ್ಣನೊಡಗೂಡಿ ನಾರದರು ಬರ್ತಾ ಇದ್ದಾರೆ. ನಾರದರಿಗೆ ಮಾಯೆಯ ವ್ಯಾಖ್ಯೆಯನ್ನು ಪರಿಚಯಿಸಬೇಕು. ಕೃಷ್ಣ ನಾರದರಿಗಂದ, ನಾರದರೆ ನಂಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ. ಯಾಕೆ? ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಲೈಟ್ ಹಾಕಿದ್ದಾರೆ, ತುಂಬ ಸೆಕೆ ಅಲ್ವೇ? ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ತಗೊಂಡು ಬನ್ನಿ ನಾರದರೆ. ಜಗತ್ಪತಿಗೆ ನೀರಡಿಕೆ ಉಂಟೆ, ಲೋಕಕ್ಕೆ ನೀರು ಉಣಿಸುವ ಸ್ವಾಮಿಗೆ. ಆದರೆ ಮಾಯೆಯ ವ್ಯಾಖ್ಯೆಯನ್ನು ನಾರದರಿಗೆ ಹೇಳಬೇಕಾಗಿತ್ತು, ಮಾರ್ಗದರ್ಶನ ಮಾಡಬೇಕಾಗಿತ್ತು. ಮಾಯೆ ಅಂದರೆ ಏನು? ಒಂದು ಸ್ವಲ್ಪ ನೀರು ತಗೊಂಡು ಬನ್ನಿ, ಆಮೇಲೆ ಹೇಳ್ತೇನೆ. ನಾರದರು ಸುತ್ತೆಲ್ಲ ನೋಡಿದರು. ಯಮುನಾ ತಟಾಕದಲ್ಲಿ ನಿಂತಿದ್ದಾರೆ ಇಬ್ಬರು, ವಿಹಾರಕ್ಕೆ ಬಂದವರು, ಕೃಷ್ಣ ಮತ್ತು ನಾರದರು ಇಬ್ಬರು. ದೂರದಲ್ಲೊಂದು ಗುಡಿಸಲು ಕಂಡರು ನಾರದರು.
ಕೃಷ್ಣನಿಗೆ ನೀರು ತರಬೇಕು, ಬಾಯಾರಿಕೆ ಆಗಿದೆ. ನಾರದರಲ್ಲಿ ಹೋಗಿ ಬಾಗಿಲು ತಟ್ಟಿದರು. ಹದಿಹರೆಯದ ತರುಣಿ ಬಾಗಿಲನ್ನು ತೆರೆದಳು. ಯಾಕೆ ಬಂದಿದ್ದೀರಿ, ಏನು ಬೇಕಾಗಿತ್ತು ಕೇಳಿದ್ಲು. ಏನು ಹೇಳಬೇಕಾಗಿತ್ತು? ನೀರು ಬೇಕು ಅಂತ ಹೇಳಬೇಕಾಗಿತ್ತು. ನಾರದರು ನೀನು ಬೇಕು ಅಂದ್ಬಿಟ್ರು. ಇದೇ ಮಾಯೆ ಅಲ್ವೇ? ಒಂದೇ ಅಕ್ಷರ ವ್ಯತ್ಯಾಸ ಆಯಿತು. ಆಕೆ ಬನ್ನಿ ಸ್ವಾಮಿ ಅಂತ ಕರೆದ್ಲು. ಬಾಗಿಲನ್ನು ಭದ್ರ ಮಾಡಿದ್ಲು. ನಾರದರು ಮೊಳೆಗೆ ತಂಬೂರಿ ನೇತಾಡಿಸಿದರು. ನಾರದರ ಪ್ರಪಂಚ ಪ್ರಾರಂಭ ಆಗಿಬಿಡ್ತು. 1 2 3 ಮಕ್ಕಳು ನಾರದರಿಗೆ. ತಂಬೂರಿ ಕೆಲಸ ಇಲ್ಲ ಈಗ. ಆಮೇಲೆ ಆ ವರ್ಷ ಭಾರಿ ಮಳೆ. ಯಮುನೆ ಉಕ್ಕಿ ಉಕ್ಕಿ ಹರಿತಾ ಇದ್ದಾಳೆ. ಯಮುನಾ ತಟಾಕದಲ್ಲಿ ಇದ್ದಂತಹ ಆ ಗುಡಿಸಲು ಯಮುನೆಯ ರಭಸಕ್ಕೆ ಕಿತ್ಕೊಂಡು ಹೋಯಿತು. ಅಯ್ಯೋ, ನನ್ನ ಪ್ರಪಂಚ ಮುಳುಗಿ ಹೋಯಿತು, ಪ್ರಪಂಚ ಮುಳುಗಿ ಹೋಯಿತು ಅಂತ ಬೊಬ್ಬೆ ಇಟ್ಟರು ನಾರದರು. ಇನ್ನೊಂದು ತೆರೆ ಬಂತು. 2-3 ಮಕ್ಕಳು ಕಂಕಳಲ್ಲೊಂದು ಇಟ್ಕೊಂಡಿದ್ದಾರೆ, ಕೈಯಲ್ಲೊಂದು ಹಿಡ್ಕೊಂಡಿದ್ದಾರೆ, ಹೆಂಡತಿ ಹೆಗಲ ಮೇಲೆ ಇಟ್ಕೊಂಡಿದ್ದಾರೆ, ತಂಬೂರಿ ಅಲಿತಾ ಇದೆ, ನೇತಾಡ್ತಾ ಇದೆ. ಇನ್ನೊಂದು ತೆರೆ ಬಂದು ಮತ್ತೊಂದು ಮಗುವನ್ನು ಕಿತ್ಕೊಂಡು ಹೋಯಿತು. ಮತ್ತೊಂದು ದೊಡ್ಡ ತೆರೆ ಬಂದು ಹೆಂಡತಿಯನ್ನು ಕಿತ್ಕೊಂಡು ಹೋಗ್ಬಿಡ್ತು. ಈಗ ನೇತಾಡೋ ತಂಬೂರಿ ಒಂದೇ ನಾರದರ ಕೊರಳಲ್ಲಿ. ನಾನು ಹೇಗಾದರೂ ಬದುಕಿದ್ರೆ ಸಾಕು ಅಂತ ಹಾಗೆ ಆ ಯಮುನಾ ತಟಾಕದಲ್ಲಿರುವಂಥ ಮರದ ಬೇರಿನ ಬುಡವನ್ನು ಗಟ್ಟಿಯಾಗಿ 2 ಕೈಯಲ್ಲಿ ಹಿಡ್ಕೊಂಡ್ರು. ಹಾಗೆ ತಲೆ ಎತ್ತಿ ನೋಡಿದರು, ಅದು ಕೃಷ್ಣನ ಪಾದ. ಇದಾದ ಎಷ್ಟು ನಿಮಿಷ? 5 ನಿಮಿಷ ಅಲ್ವೇ? ಇದು ಮಾಯೆ ಅಂತ ನಾರದರಿಗೆ ವ್ಯಾಖ್ಯಾನ ಕೊಡೋದಕ್ಕೋಸ್ಕರವಾಗಿ ಮಾಯೆಯೇ ಮಂಥರೆಯಾಗಿ ಮಾಯೆಯೇ ಮಂಥರೆಯಾಗಿ ರಾಮಕಾರ್ಯಕ್ಕೆ ಸಹಾಯ ಮಾಡಲಿಕ್ಕೆ ಬಂದವಳವಳು. ಭರತನಿಗೆ ಪಟ್ಟ ಆಗಬೇಕು ಅಂತ ಕೇಳು ಅಂದ್ಲು. ಆಕೆ ನುಡಿದಂತೆ ಕೋಪಾಗ್ರಹಕ್ಕೆ ಧಾವಿಸಿದ್ಲು. ಆಭರಣವನ್ನೆಲ್ಲ ನೆಲಕ್ಕೆ ಚೆಲ್ಲಿದಳು. ಪಿತಾಂಬರವನ್ನು ಬಿಸಿಟ್ಲು. ನಾರುಡೇನುಟ್ಟು ಕೋಪಾಗ್ರಹದಲ್ಲಿ ಸಿಟ್ಟಿನಿಂದ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇತ್ತ ರಾಜನ ಕಾರ್ಯಭಾರವನ್ನೆಲ್ಲ ಪೂರೈಸಿ ಮಧ್ಯರಾತ್ರಿ ಕಳೆದಿದೆ. ಈ ಉತ್ಸವದ ವೈಭವವನ್ನು ಸಂತೋಷದಿಂದ ಸತಿಯೊಡನೆ ಹಂಚಿಕೊಳ್ಳಬೇಕೆಂಬುದಾಗಿ ಕೈಕೈಯ ಆ ಅಂತಃಪುರಕ್ಕೆ ಬಂದರೆ ಕೈಕೈ ಅಲ್ಲಿಲ್ಲ. ದಾಸಿಯರನ್ನ ಕೇಳಿದ, ಪ್ರಭುಗಳೇ, ಆಕೆ ಇಂದು ಕೋಪಾಗ್ರಹದಲ್ಲಿದ್ದಾಳೆ. ಹೀಗೊಂದು ವಾರ್ತೆಯನ್ನು ಅರಿತಂತಹ ದಶರಥ ಅವಸರವಾಗಿ ಧಾವಿಸಿದ. ಆ ದೃಶ್ಯವನ್ನು ನೋಡ್ತಾನೆ. ಕೈಕೇಯಿ, ಇದೇನಿದು? ಇಡೀ ಅಯೋಧ್ಯಾಪುರ ರಾಮನ ಪಟ್ಟಾಭಿಷೇಕಕ್ಕಾಗಿ ಅಹೋರಾತ್ರಿ ಸನ್ನದ್ಧರಾಗ್ತಾ ಇದ್ದಾರೆ. ಸಂತಸದ ಸುದ್ದಿಯನ್ನು ನಿನಗೆ ಹೇಳೋಣ, ಹಂಚಿಕೊಳ್ಳೋಣ ಅಂತ ಧಾವಿಸಿ ಬಂದರೆ ಇದೇನಿದು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಹೀಗೆ ನಿಧಾನವಾಗಿ ದಶರಥ ಕೈಕೇಯಿಯ ಮೈ ಮೇಲೆ ತನ್ನ ಹಸ್ತವನ್ನು ಹರಿಯಬಿಟ್ಟ. ಬುಸುಗುಡುವ ಸರ್ಪದಂತೆ ಆಕೆ ಸಿಡಿದೆದ್ದು ಬಿಟ್ಲು. ಕೈಕೇಯಿ, ಯಾತಕ್ಕೋಸ್ಕರವಾಗಿ ಈ ಉಗ್ರರೂಪ ನಿನಗೆ? ಯಾರಿಂದವಾಯ್ತು ನಿನಗೆ? ಹೇಳು. ಯಾರಿಂದಲೇ ಆಗಲಿ ರಾಮನಾಣೆ, ಕಠಿಣವಾದ ಶಿಕ್ಷೆ ಕೊಡಿಸ್ತೇನೆ. ಯಾವಾಗ ರಾಮನ ಆಣೆ ಅಂದನೋ ಆಗ ನಿಧಾನ ತನ್ನ ಮನದ ಸ್ಥಿತಿಯನ್ನು ತಿಳಿಸ್ತಾಳೆ. ಚಕ್ರವರ್ತಿ ಪ್ರಭುಗಳೇ, ನಾಳೆ ನಡೆಯುವಂತಹ ಪಟ್ಟಾಭಿಷೇಕದ ಕೈಂಕರ್ಯ ನನ್ನ ಮಗನಾದ ಭರತನಿಗೆ ಆಗಬೇಕು. ಹಿಂದೆ ನಾನು 2 ವರವನ್ನು ಯಾವಾಗ ಸಮಯ ಬಂದಾಗ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ದೆ. ಈ 2 ವರವನ್ನು ಈಗ ನಡೆಸಿಕೊಡು ಎಂಬುದಾಗಿ ದಶರಥ ಚಕ್ರವರ್ತಿಯ ಬಳಿಯಲ್ಲಿ ನುಡಿಯುತ್ತಾಳೆ ಕೈಕೇಯಿ. 1 ವರದಿಂದ ನನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕು, ಅಯೋಧ್ಯಾಪುರದ ಪಟ್ಟ. ಇನ್ನೊಂದು ವರದಿಂದ ರಾಮನಿಗೆ 14 ವರ್ಷ ವನವಾಸ ಆಗಬೇಕು. ಹೀಗೊಂದು ಕೇಳುವಾಗಲೇ ಸತಿಯ ಮೇಲುತ್ತರದ ಲಘು ನಾಂಟಿದುದು. ಮೊದಲೇ
ಮಾತು ಕೊಟ್ಟಿದ್ದಾನೆ. ನನ್ನ ಹಿರಿಯರೆಲ್ಲ ಮಾತಿಗಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡವರು. ಹಾಗಾಗಿ ರಾಮನಾಣೆ ಯಾವುದೇ ಕಾರ್ಯ ಇದ್ದರೂ ನಡೆಸಿಕೊಡ್ತೀನಿ. ಇಡೀ ಚತುರ್ದಶ ಭುವನ ನನ್ನ ಪಾಲಿಗೆ, ಭೂಮಂಡಲವೆಲ್ಲ ನನ್ನ ಕೈಯಲ್ಲುಂಟು. ಏನು ಬೇಕು ಕೇಳು, ಕೊಡ್ತೀನಿ. ಹೀಗೆಲ್ಲ ಮಾತು ಕೊಟ್ಟಂತ ದಶರಥನಿಗೆ ದಿಗಿಲೆಂದುದು ಧೀರನೆದೆ, ಸತಿಯ ಮೇಲುತ್ತರದ ಲಘು ನಾಂಟಿದುದು, ಹೆಡ ತಲೆಗೆ ಸಾರ್ದುದು ಜುಹ್ವೆ, ಕಳವಳಿಸಿದವು ಕರಣಚಯ. ಕೈಕೇಯಿ, ಇದು ನೀನು ಕೇಳೋದೊಂದು ವರವೇ. ರಾಮನನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಮಗನಿಗೆ ಪಟ್ಟ ಕಟ್ಟಿವೆ, ಭರತನಿಗೆ ಪಟ್ಟ ಕಟ್ಟಿವೆ, ಆದರೆ ರಾಮನಿಗೆ ಯಾಕೆ ವನವಾಸ? ಹೀಗೊಂದು ಪರಿಪರಿಯಲ್ಲಿ ಸಂತೈಸಿ ಕೇಳಿದರೂ ಸಾಕೆ ತನ್ನ ಪಟ್ಟನ್ನು ಬಿಡಲಿಲ್ಲ. ಕುಸಿದು ಬಿಟ್ಟ. ಕುಲಘಾತಕಿ, ರಘುಕುಲದ ಮೈಗೆ ವಿಷವನ್ನುಣಿಸಿದೆಯಾ? ಹೀಗೊಂದು ಕೈಕೆಯನ್ನು ತಳ್ಳುವಾಗ ಸಹಿಸಲಾರದೆ ದಶರಥನಿಗೆ ಹಣೆ ಆ ಗೋಡೆಗೆ ಅಪ್ಪಳಿಸಿ ಅಲ್ಲೇ ಕುಸಿದು ಬಿಟ್ಟ. ಈ ಅರಮನೆಯಿಂದ ಹೊರಗೆ ಹೋಗೋಣ ಅಂದ್ರೂ ಅಸಾಧ್ಯವಾಯಿತು. ಮುಪ್ಪಿನ ಮುದುಕನಾದ ದಶರಥನಿಗೆ ಅಲ್ಲೇ ಕುಸಿದು ಗರುವಾಯ ಗೆಟ್ಟಿತು. ಗರ್ವ ಇತ್ತು, ನನ್ನ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ. ಎಲ್ಲ ಕುಸಿದು ಹೋಯಿತು. ಈಗ ರಾಮ 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 ಎಂಬ ನಾಮವನ್ನು ಸ್ಮರಣೆ ಮಾಡ್ತಾ ದಶರಥ ನೂಕಿದನು ಯಾಮವನು. ಒಂದೊಂದು ಕ್ಷಣವನ್ನು ರಾಮನನ್ನ ಸ್ಮರಣೆ ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಇತ್ತಲ ವಸಿಷ್ಠರು ರಾಮನಿಗೆ ಅಭ್ಯಂಗ ಸ್ನಾನವನ್ನ ಪೂರೈಸಿ ಸೀತಾರಾಮನಿಗೆ ಆ ರಾತ್ರಿ ವಿಷ್ಣು ರಥವನ್ನು ಮಾಡಬೇಕೆಂಬುದಾಗಿ ಮಾರ್ಗದರ್ಶನವನ್ನು ಕೊಟ್ಟು ದರ್ಬೆಯನ್ನೇ ಹಾಸಿಗೆ ಆಗಿಸಿ ಆ ರಾತ್ರಿ ವ್ರತದಲ್ಲಿದ್ದಾರೆ ರಾಮ ಮತ್ತು ಸೀತೆ. ಕೌಸಲ್ಯೆ ರಾಮನ ಯಶಸ್ಸಿಗೋಸ್ಕರವಾಗಿ ವಿಷ್ಣು ರಥವನ್ನಗೈದು ಆ ರಾತ್ರಿಡೀ ಜಾಗರಣೆಯನ್ನು ಮಾಡಿ ರಾಮನ ಕಾರ್ಯಕ್ಕೆ ಯಶವಾಗಲಿ ಎಂಬುದಾಗಿ ಬಯಸಿ ಆ ಸೇವಾ ಕೈಂಕರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಕೌಸಲ್ಯ ಮಾತೆ. ಬೆಳಕು ಸಮೀಪವಾಗ್ತಾ ಇದೆ. ದಶರಥನ ಆಗಮನ ಆಗಿಲ್ಲ. ಸುಮಂತ್ರ ಯೋಚನೆ ಮಾಡ್ತಾನೆ, ಹೀಗೆಲ್ಲ ದಶರಥ ಸಮಯ ಕಳೆಯುವವನಲ್ಲ. ಯಾಕಂದರೆ ಜವಾಬ್ದಾರಿ ಉಂಟಲ್ಲ. ಹಿಂದಿನ ದಿನವೇ ಸಪ್ತಗೋತ್ರ ಜನರನ್ನು ಕರೆಸಿ ಬೇಕಾಗಿರುವ ಎಲ್ಲ ರಾಜಕಾರ್ಯದ ವ್ಯವಸ್ಥೆಯನ್ನೆಲ್ಲ ತೊಡಗಿಸಿಕೊಂಡಿದ್ದ. ಹಾಗೆ ಮಧ್ಯರಾತ್ರಿ ಅದಕ್ಕಾಗಿ ಕಳೆದು ಹೋಗಿತ್ತು. ಸಪ್ತ ನದಿಗಳ ತೀರ್ಥದ ಸ್ನಾನ ಆಗಬೇಕು. ರಾಮನ ವ್ರತ ಕೈಂಕರ್ಯಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಸಿದ್ಧಗೊಳಿಸಿ ದಶರಥ ತೆರಳುವಾಗಲೇ ರಾತ್ರಿ ಆಗಿತ್ತು. ಆ ರಾತ್ರಿ ಇಡೀ ನೂಕಿದ ರಾಮನನ್ನು ಸ್ಮರಣೆ ಮಾಡ್ತಾ ನಾನಾ ಪರಿಯಲ್ಲಿ ಕೈಯನ್ನು ಧಿಕ್ಕರಿಸಿಬಿಟ್ಟ. ರಾಮನಲ್ಲಿದ್ದಂಥ ಪ್ರೇಮ ಎಲ್ಲಿ ಹೋಯಿತು ನಿನಗೆ? ಎಲ್ಲ ಸಮಯದಲ್ಲಿ ರಾಮನನ್ನೇ ಧ್ಯಾನ ಮಾಡ್ತಾ ರಾಮನ ಕಾರ್ಯದಲ್ಲಿ ತೊಡಗಿಸಿಕೊಂಡು ರಾಮನ ಮೇಲೆ ಪ್ರೇಮ, ಇದನ್ನೆಲ್ಲ ಇವತ್ತು ಯಾಕೆ ನೀನು ಯಾರಿಂದ ಇಷ್ಟೆಲ್ಲ ಬದಲಾವಣೆ ಆಯಿತು ಕೇಳಿದರು ಆಕೆ ವದನದಿಂದ ಉತ್ತರ ಬರಲಿಲ್ಲ. ಸುಮಂತ್ರ ಬಂದ, ಕೈಕೆಯ ಮೂಲಕವಾಗಿ ವಾರ್ತೆಯನ್ನು ಅರಿತುಕೊಂಡ. ರಘುರಾಮನನ್ನ ಬರುವಂತೆ ಹೇಳಿ ಎಂಬುದಾಗಿ ದಶರಥ ನುಡಿದ. ಈ ವಾರ್ತೆಯನ್ನು ನನ್ನ ರಾಮನಿಗೆ ಹೇಗೆ ಹೇಳಲಿ ಹೀಗಂದುಕೊಂಡು ರಾಮ ಬಂದರೆ ನವಿಲ ನೃತ್ಯ ಮಾಡುವಂತೆ ಸಂತೋಷದಿಂದ ಓಡೋಡಿ ಬರುವಂಥ ದಶರಥ ಇಂದು ರಾಮನನ್ನು ಬರ ಹೇಳಿದ್ದಾನೆ ಕೈಕೇಯಿಯ ಅಂತಃಪುರಕ್ಕೆ. ಆತನಿಗೆ ಏನು ಹೇಳೋಣ, ಅವನನ್ನು ಕಂಡ್ರೆ ಏನು ನುಡಿಯೋಣ ಎಂಬುದಾಗಿ ಮುದುಡಿ ಮುದುಡಿ ಮುದುಕ ಹಿಂದಕ್ಕೆ ಸರಿದು ಕುಗ್ಗಿ ನಿಂತಿದ್ದಾನೆ. ಏನು ಹೇಳಲಿ ನನ್ನ ರಾಮನಿಗೆ? ರಘುರಾಮ ತಾನು ವ್ರತನಿಷ್ಠನಾಗಿ ನನ್ನ ತಂದೆ ಬರ ಹೇಳಿದ್ದಾನೆ ಎಂಬುದಾಗಿ ಸುಮಂತ್ರನ ನುಡಿಯನ್ನು ಕೇಳುತ್ತಲೇ ಆ ಧವಳ ಸಿಂಹಾಸನವನ್ನು ಏರುವ ಪೂರ್ವ ಸಿದ್ಧತೆಯಲ್ಲಿ ರಥದಲ್ಲಿ ಕೂತು ಲಕ್ಷ್ಮಣ ಮತ್ತು ರಾಮ ಇಬ್ಬರೂ ಸಹ ಧಾವಿಸಿ ಬರ್ತಾರೆ. ದೂರದಲ್ಲಿ ತನ್ನ ಪಾದರಕ್ಷೆಯನ್ನು ಇಟ್ಟ. ಹಾಗೆ ತಂದೆ ಸಾನ್ನಿಧ್ಯ ಅಂದರೆ ಅದು ದೇವರ ಸನ್ನಿಧಿ.
ಪುರೋಹಿತರು ನೋಡ್ತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತನಾದ ಘಟನನಾದಂಥ ರಘುರಾಮ ಪ್ರಪಂಚಕ್ಕೆ ತನ್ನ ಸ್ಥಿತಿಯನ್ನು ಅಸ್ತಿತ್ವವನ್ನು ಮಾರ್ಗದರ್ಶನ ಮಾಡೋದಕ್ಕೋಸ್ಕರವಾಗಿ ತಂದೆ ಬರ ಹೇಳಿದ್ದಾನೆ ಎಂಬುದಾಗಿ ದೂರದಲ್ಲಿ ರಥದಿಂದ ಇಳಿದು ತನ್ನ ಪಾದರಕ್ಷೆಯನ್ನು ದೂರದಲ್ಲಿ ಇಟ್ಟು ಕುಲ ಪುರೋಹಿತರಿಗೆ ವಂದಿಸಿ ಮುಂದಕ್ಕೆ ಬರುವಾಗ ರಾಮನ ವಿನಯವನ್ನು ಕಂಡು ಸುಮಂತ್ರ ಯೋಚನೆ ಮಾಡ್ತಾನೆ, ಏನು ಕಾದಿದೆಯೋ ರಾಮನಿಗೆ. ಮುಂದಕ್ಕೆ ಬಂದರೆ ತಂದೆ ನೆಲದಲ್ಲಿ ಬಿದ್ದಿದ್ದಾನೆ. ಸುಮಂತ್ರನ ಒಡಗೂಡಿ ಇಬ್ಬರು ದಶರಥನನ್ನ ಮಂಚದ ಮೇಲೆ ಮಲಗಿಸಿದರು. ಅಪ್ಪ, ಏನಾಯಿತು ನಿನಗೆ? ನನ್ನಿಂದ ಏನಾದರೂ ನಿನಗೆ ತೊಂದರೆ ಉಂಟಾಯಿತೆ? ನನ್ನಿಂದ ಏನಾಗಬೇಕು ಸೇವೆ? ಇದನ್ನೆಲ್ಲ ಕೇಳ್ತಾನೆ. ಶಬ್ದವೇ ಹೊರಡಲಿಲ್ಲ. ಶ್ರುತಿ ಮೌನ ಪಡೆ ತುಜ ಗಾಥಾ ಅನಂತ. ನಿನ್ನನ್ನು ಸ್ಮರಣೆ ಮಾಡುವಂತ ಸ್ಥಿತಿ ನನ್ನ ನಾಲಿಗೆ ಅಡಗಿ ಹೋಗಿದೆ. ಏನು ಹೇಳಲಿ? ಆಗಲೇ ಮಂಥರೆ ಮುಂದಾಗಿ ಬಂದ್ಲು. ರಾಮ, ನಿನ್ನ ತಂದೆ ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ನಿನ್ನ ಚಿಕ್ಕಮ್ಮನಿಗೆ 2 ವರವನ್ನ ಕೊಟ್ಟಿದ್ದ. ಆ ವರವನ್ನ ನಿನ್ನ ಚಿಕ್ಕಮ್ಮ ಈಗ ಬಯಸಿದ್ದಾಳೆ. 1 ವರದಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಇನ್ನೊಂದು ವರದಿಂದ ನೀನು 14 ವರ್ಷ ವನವಾಸ ಹೋಗಬೇಕು. ಇದನ್ನು ನಡೆಸಿಕೊಡೋದನ್ನ ನಿನ್ನ ಬಳಿ ಹೇಳೋದಕ್ಕೆ ನಾಚಿ ತಲೆ ತಗ್ಗಿಸಿದ್ದಾನೆ ದಶರಥ ನಿನ್ನ ಅಪ್ಪ. ಇಷ್ಟು ಹೇಳಿದ ಕ್ಷಣ ರಾಮ ಬೇಸರ ಪಡಲಿಲ್ಲ. ಅಪ್ಪ ಒಂದು ಮಾತು ಹೇಳಿದರೆ ಆ ಕ್ಷಣ ನಾನು ಹೊರಡ್ತಿದ್ನಲ್ಲ. ನನ್ನ ಆಸೆ ನಾನೇ ಇದ್ದು ಭರತನಿಗೆ ಈ ಪಟ್ಟವನ್ನು ಕಟ್ಟುತ್ತಿದ್ದೆ. ಆದರೆ ಚಿಕ್ಕಮ್ಮ ಅಂತಾಳೆ, ಅದೇ ಸಮಯದಲ್ಲಿ ನೀನು ಕಾಡಿಗೆ ಹೋಗಬೇಕು ಅಂತ ಇದ್ದಾಳೆ. ತಂದೆಯ ಮಾತನ್ನು ನಾನು ನಡೆಸೋದಕ್ಕಾಗಿ ಹೊರಟೆ. ಅಮ್ಮ, ಯಾವ ಸಮಯ ಹೊರಡಬೇಕು ಹೇಳು? ರಾಮ, ಯಾವ ಮುಹೂರ್ತಕ್ಕೆ ಪಟ್ಟಾಭಿಷೇಕ ಎಂಬುದಾಗಿ ಪುರೋಹಿತರು ಸಮಯ ಕೊಟ್ಟಿದ್ದಾರೋ ಅದೇ ಮುಹೂರ್ತಕ್ಕೆ ನೀನು ಕಾಡಿಗೆ ಹೊರಡಬೇಕು ಅಂದು ಕೈಕೇಯಿ. ಲಕ್ಷ್ಮಣ ಅಲ್ಲೇ ನಿಂತಿದ್ದ. ಅಣ್ಣ, ನೀನು ಏರು ಧವಳ ಸಿಂಹಾಸನವನ್ನು, ನಾನು ರಕ್ಷಣೆಗಾಗಿ ನಿಲ್ತೀನಿ ಅಂದ. ಯಾರು ಸಮೀಪ ಬರ್ತಾರ ನೋಡೋಣ. ಮುಪ್ಪಿನ ಮುದುಕ ಮೋಹದಿಂದ ಆಕೆಗೆ ಅಂತಃಪುರದಲ್ಲೇ ಕೊಟ್ಟಂತ ಮಾತಿಗೆ ರಾಜ್ಯವನ್ನು ಬಿಟ್ಟು ಹೊರಡದೆ ಲಕ್ಷ್ಮಣ ಅಂದ. ಸಿಡಿದೆದ್ದು ನಿಂತ. ರಾಮದೇವ್ ಸಮಾಧಾನ ಪಡಿಸ್ತಾನೆ. ಅವನ ಅವತಾರ ಅಲ್ವೇ, ಶೇಷಾವತಾರ ಅವನದ್ದು. ಅಯ್ಯ ತಮ್ಮ, ನೋಡು ನಮ್ಮ ಸುತ್ತಮುತ್ತ ನಿಂತವ್ರು ಯಾರು? ಬ್ರಹ್ಮ ಋಷಿಗಳು ನಿಂತಿದ್ದಾರೆ, ಪ್ರಜಾವೃಂದ ನಿಂತಿದೆ, ದೇವಾದಿ ದೇವತೆಗಳು ನೋಡ್ತಾ ಇದ್ದಾರೆ. ನಮ್ಮ ಅಪ್ಪನ ಕೀರ್ತಿ ದಶದಿಕ್ಕುಗಳಿಗೂ ಇದೆ. ದಶರಥ ಚಕ್ರವರ್ತಿಯ ಸಿಂಹಾಸನಕ್ಕೆ ಮಕ್ಕಳು ಕಾದುಕೊಂಡು ಆ ಸಿಂಹಾಸನ ಏರಿದ್ರು ಅಂತ ಪ್ರಪಂಚ ಕೊಂಡಾಡ್ತದೆ. ಅಯ್ಯ, ತಲೆ ಬಲ್ತಿದೆ ಅಂತ ಬಂಡೆ ಹೊಡ್ಕೊಳ್ಬೇಡೋ. ಲಕ್ಷ್ಮಣನಿಗೆ ಉಪದೇಶ ಮಾಡ್ತಾ ಇದ್ರು ರಾಮ. ಆಗಲೇ ಸಮಾಧಾನ ಪಡಿಸ್ತಾನೆ ಲಕ್ಷ್ಮಣನನ್ನ. ಪಿತೃವಚನ ಪಾಲನೆ ಧರ್ಮ, ಪುತ್ರನಿಗಿದುವೆ ಪರಮ ಸತ್ಕರ್ಮ. ವಚನ ಪಾಲನೆ ಧರ್ಮ, ವಚನ ಪಾಲನೆ ಧರ್ಮ, ಪುತ್ರನಿಗಿದುವೆ ಪರಮ ಸತ್ಕರ್ಮ. ವಚನ ಪಾಲನೆ ಧರ್ಮ. ರಘುರಾಮಚಂದ್ರ ಭಗವಾನಗಿ ನಮ್ಮ ಕರ್ತವ್ಯ ಇದು. ತಂದೆ ಮೋಹಕ್ಕಾಗಿ ಹೇಳಿದ್ದಲ್ಲ, ನಮ್ಮ ಹಿರಿಯ ಪರಂಪರೆ ಮಾತಿಗಾಗಿ, ಸತ್ಯಕ್ಕೋಸ್ಕರವಾಗಿ ನಮ್ಮ ಭವ್ಯವಾದ ಸಂಸ್ಕೃತಿಯನ್ನು, ತಮ್ಮ ಪರಂಪರೆಯನ್ನು, ಚಕ್ರವರ್ತಿ ಪದವಿಯನ್ನು ಉಳಿಸ್ಕೊಂಡು ಬಂದಿದ್ದಾನೆ. ಹಾಗಾಗಿ ನಾವು ತಂದೆಯ ಮಾತನ್ನು ನಡೆಸಬೇಕು. ಹಾಗಾಗಿ ಮಕ್ಕಳಿಗೆ ಪಿತೃವಚನವೇ ಧರ್ಮ. ಹೀಗೊಂದು ಲಕ್ಷ್ಮಣನನ್ನು ಸಂತೈಸುವಂತಹ ಕಾಲ. ಶೀಘ್ರವಾಗಿ ಇದನ್ನು ತನ್ನ ತಾಯಿಗೆ ತಿಳಿಸಬೇಕು.
ತಾಯಿ ಸಂತಸದಿಂದ ಇದ್ದಾಳೆ. ರಾಮನಿಗೆ ಮಧ್ಯಾಹ್ನ ಅಭಿಜನ್ ಮುಹೂರ್ತಕ್ಕೆ ಪಟ್ಟ ಎಂಬುದಾಗಿ ಧಾವಿಸಿದ ರಘುರಾಮ ನೇರವಾಗಿ ಕೌಸಲ್ಯ ಅಂತಃಪುರದಲ್ಲಿ ಪೂಜೆಯಲ್ಲಿ ತೊಡಗಿದಂತಹ ಆಕೆ ಪ್ರಸಾದವನ್ನು ಸಿದ್ಧ ಮಾಡಿ ರಾಮನಿಗೆ ತಿಲಕವನ್ನಿಟ್ಟು ಆ ಸಂತಸದ ವೈಭವದ ಪ್ರಸಾದವನ್ನು ಕೊಡಬೇಕೆಂಬುದಾಗಿ ಸಿದ್ಧಳಾಗಿ ನಿಂತರೆ ಅಮ್ಮ ಓಡೋಡಿ ಬಂದು ತಾಯಿಯ ಪಾದಕ್ಕೆ ವಂದಿಸಿದ. ಅಮ್ಮ, ಚಿಕ್ಕಮ್ಮ ನನಗೆ ಕಾಡಿಗೆ ಹೋಗುವ ನಿಯಮವನ್ನು ಪಾಲಿಸಿದ್ದಾಳೆ, ಭರತನಿಗೆ ಪಟ್ಟವಂತೆ. ಇದನ್ನು ಕೇಳಿದ್ದೆ, ಕೈಯಲ್ಲಿರುವಂಥ ಪ್ರಸಾದದ ಬಟ್ಟಲಿದೆಯಲ್ಲ ತಾಟ್ನ ಕೆಳಗೆ ಬಿದ್ದೆ ಹೋಯಿತು. ಕುಸಿದು ಬಿಟ್ಲು, ಮೂರ್ಛಿತಳಾದ್ಲು. ಸವತಿ ವಿಷ ಉಣಿಸಿದಳೆ, ಆ ರಘುಕುಲದ ಮೈಗೆ ವಿಷ ಉಣಿಸಿದಳೆ. ರಾಮ, ನಿನಗೆ ನಾಡಿನ ಪಟ್ಟ ಇಲ್ಲ, ನಿನಗೆ ಕಾಡಿನ ಪಟ್ಟವೇ. ಈಗೊಂದು ಕುಸಿದು ಬಿಟ್ಟಂತ ಕೌಸಲ್ಯನ್ನ ಸಮಾಧಾನ ಪಡಿಸ್ತಾನೆ ರಘುರಾಮ. ಅಮ್ಮ, ಪಿತೃವಚನವನ್ನು ಪಾಲನೆ ಮಾಡುವುದೇ ಮಕ್ಕಳ ಕರ್ತವ್ಯ. ಹಾಗಾಗಿ ತಂದೆಯ ವಚನದಂತೆ 14 ವರ್ಷವನ್ನು ಅತಿ ಶೀಘ್ರವಾಗಿ ಪೂರೈಸಿ ಬರ್ತೀನಿ ಅನ್ನುವಾಗ, ಮಗ ನಾನು ನಿನ್ನ ಸಂಗಡ ಬರ್ತೀನಿ ಅಂದು. ನನಗಿಲ್ಲಿ ಏನುಂಟು, ಇನ್ನು ಯಾರಿಗೋಸ್ಕರವಾಗಿ ನಾನು ಈ ಅಯೋಧ್ಯೆಯಲ್ಲಿರಲಿ? ಹಾಗಲ್ಲ ಅಮ್ಮ, ತಂದೆಗೆ ವಯಸ್ಸಾಗಿದೆ, ತಂದೆ ಸೇವೆಯಿಂದ ಒಡಗೂಡಿರುವಂತಹ ಜವಾಬ್ದಾರಿ ನಿಮ್ಮದಿದೆ. ನಾನು 14 ವರ್ಷ ಅತಿ ಶೀಘ್ರವಾಗಿ ವನವಾಸವನ್ನು ಪೂರೈಸಿ ಚಿಕ್ಕಮ್ಮನ ಮಾತಿನಂತೆ ಆ ಪಿತೃವಾಕ್ಯ ಪರಿಪಾಲನೆ ಪೂರೈಸಿ ಬರ್ತೀನಿ. ಹೀಗನ್ನುವಾಗ ಯಾವ ಧರ್ಮವನ್ನು ಆಚರಣೆ ಮಾಡೋದಕ್ಕಾಗಿ ನೀನು ವ್ರತನಿಷ್ಠನಾಗಿ ಹೊರಟಿದ್ದೀಯೋ ಅದೇ ಧರ್ಮವೇ ನಿನ್ನನ್ನು ಪಾಲನೆ ಮಾಡಲಿ ಎಂಬುದಾಗಿ ತನ್ನ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಲು ರಾಮನಿಗೆ. ಇನ್ಯಾರಿಗೆ ಹೇಳಬೇಕು? ಅರ್ಧಾಂಗಿ ಉಂಟಲ್ಲ ಸೀತೆ ಹೇಳಬೇಕಾಗಿತ್ತು. ಸೀತೆ ಅಂತಃಪುರಕ್ಕೆ ಬರ್ತಾನೆ. ಸೀತೆಗೆ ಆಗಲೇ ವಾರ್ತೆ ತಿಳಿದು ಹೋಗಿದೆ. ಸ್ವಾಮಿ, ನಾನು ನಿಮ್ಮ ಸಂಗಡ ಬರುವವನೇ ಅಂದ. ಇಲ್ಲ ಇಲ್ಲ ಸೀತೆ, ಅಲ್ಲಿ ಭಯಾನಕವಾದ ಮೃಗಗಳಿರುತ್ತವೆ. ಆ ಮೃಗಗಳನ್ನ ಎದುರಿಸುವಂಥ ಸಾಮರ್ಥ್ಯ ಅಷ್ಟೇ ಅಲ್ಲ, ಭಯಾನಕವಾದಂಥ ದೃಶ್ಯಗಳು ಗೋಚರವಾಗ್ತವೆ. ಅಲ್ಲಿ ನಿನಗೆ ರಕ್ಷಣೆ ಕೊಡೋದು ಬಹಳ ಕಠಿಣ ಅಂದ ರಾಮ. ನಿಜ. ಹಾಗಾಗಿ ನಿಮ್ಮನ್ನ ಕೈಕೇಯಿ ವನವಾಸಕ್ಕೆ ಕಳಿಸೋದು ಉಚಿತ. ನನ್ನ ಒಬ್ಬಳನ್ನ ಕೈ ಹಿಡಿದ ಹೆಂಡತಿಯನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ಭಯಾನಕವಾದ ಸ್ಥಿತಿ ಉಂಟಾಗ್ತದೆ ಅಂತಾದರೆ ಮತ್ತೆ ನಿಮ್ಮನ್ನ ಪಟ್ಟ ಕಟ್ಟಿ ಪ್ರಜೆಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮಗೆ ಅರ್ಹತೆ ಇಲ್ಲ ಎಂಬುದಾಗಿ ತಿಳಿದು ಕೈಗೆ ನಿಮ್ಮನ್ನ ಕಾಡಿನ ಪಟ್ಟ ಕೊಟ್ಟಿದ್ದಾಳೆ. ಹೀಗೆನ್ನುವಾಗ ಆ ಸೀತೆಯ ನುಡಿಯನ್ನು ಕೇಳುತ್ತಲೇ ರಾಮನಲ್ಲಿ ಚೇಂಕರಿಸಿತು ಮೈ. ನನ್ನ ತಂದೆ ನಿಮ್ಮಲ್ಲಿ ಅಸಾಧ್ಯ ಅಂತ ಕೊಟ್ಟಿದ್ದಲ್ಲ, ನಿಮ್ಮ ಪರಾಕ್ರಮವನ್ನು ಕಂಡು ಅಂದು ತುಂಬಿದ ಸಭೆಯಲ್ಲಿ ಭೂಭಾರವುಳ್ಳಂಥ ಹರಧನಸ್ಸನ್ನು ಎದೇರಿಸಿದಂಥ ಪರಾಕ್ರಮವನ್ನು ಕಂಡು ನನ್ನ ತಂದೆ ನಿಮಗಾಗಿ ಧಾರೆ ಎರೆದಿದ್ದಾನೆ. ಅಸಾಧ್ಯವೇ? ಹೀಗಂದು ಕೇಳುವಾಗ ತಲೆ ತಗ್ಗಿಸಿದ ರಾಮ. ಈಗಿನ ಲೌಕಿಕ ಪತ್ನಿಯರಾಗಿದ್ದರೆ ಬೇಡ ಅಂದರು ಯಜಮಾನರು, ಹಾಗಾಗಿ ನಾ ಮನೆ ಕಡೆನೇ ಉಳ್ಕೊಂಡೆ, ಅಥವಾ ಅವ್ರ ಮನೆಗೆ ಹೋಗ್ಬೇಕಂತ ಅವ್ರ ಮನೆಗೆ ಹೋದೆ ಅಂತಿದ್ರು ಅಲ್ವೇ. ಆದರೆ ಸೀತೆ ಮಹಾಪತಿವ್ರತೆ ಆಕೆ. ಕಷ್ಟ ಬಂದಾಗ ನಾನು ಮುಂದಿರ್ತೀನಿ ಅಂದ್ಲವಳು, ಭಯಾನಕ ಸ್ಥಿತಿ ಬಂದಾಗ ನಾನು ಸಮ್ಮುಖದಲ್ಲಿರ್ತೀನಿ ಅಂದ್ಲು, ನಾನು ಮೊದಲು ಎದುರಿಸ್ತೀನಿ ಅಂದ್ಲವಳು. ಆಗ ರಾಮ ಒಪ್ಪಿಕೊಂಡು ಸಿದ್ಧನಾಗುವಂಥ ಸಮಯ, ಮುಹೂರ್ತಕ್ಕೆ ಸರಿಯಾಗಿ ಹೊರಡೋ ಸಿದ್ಧತೆಯಲ್ಲಿ ಸೌಮಿತ್ರೆ ಲಕ್ಷ್ಮಣ ಹಿಂತಿರುಗ್ತಾನೆ, ಮುಂತಿರುಗ್ತಾನೆ. ಏನು ಮಾಡೋದು? ರಾಮನ ಬಿಟ್ಟು ಒಂದು ಕ್ಷಣವೂ ಇರುವವನಲ್ಲ ಅವನು. ಸೀತಾರಾಮರು ಧಾವಿಸಿದರು. ಇನ್ನೊಮ್ಮೆ ಕೈಕೇಯಿಗೆ ಹೊರಡುವ ವಾರ್ತೆಯನ್ನು ತಿಳಿಸಿದರೆ ಸಂತೋಷ ಆಗ್ಬೋದಲ್ಲ. ಹೀಗೊಂದು ಕೈಕೇಯ ಅಂತಃಪುರದತ್ತ ಧಾವಿಸಿ ತಂದೆಯಲ್ಲಿ ಒಪ್ಪಿಗೆಯನ್ನು ಪಡೆದು ಹೊರಡಬೇಕೆಂಬ ಸಂಕಲ್ಪವನ್ನು ತೊಟ್ಟು ಹೊರಡುವಂತಹ ಕಾಲ ಇಡೀ ಅಯೋಧ್ಯಾಪುರವೇ ದುಃಖ ಸಾಗರದಲ್ಲಿ ಮುಳುಗ್ತದೆ. ಇಂದಿನ ರಾತ್ರಿ ರಾಮನಿಗೆ ನಾಳೆ ಪಟ್ಟಾಭಿಷೇಕ. ಅದೇ ಸಮಯ
ಆ ನಾಡಿನ ಪಟ್ಟ ಪಡೆಯುವಂಥ ಸಮಯವೇ ಕಾಡಿಗೆ ಹೊರಟ ರಾಮ ಎಂಬುದಾಗಿ ಇಡೀ ಅಯೋಧ್ಯಾಪುರಕ್ಕೆ ತಿಳಿಯುತ್ತಲೇ ಸಹಸ್ರ ಸಂಖ್ಯೆಯಲ್ಲಿ ಸೇರಿದರು. ಮುಪ್ಪಿನ ಮುದುಕನಿಗೆ ಮತಿಗೆಟ್ಟಿದೆಯೋ ಹೇಗೆ? ಆದರೆ ರಾಮದೇವರು ಅದನ್ನು ಅನಿಸಿಲ್ಲ, ಕನಸಿನಲ್ಲಿಯೂ ಅನಿಸಿಲ್ಲ. ಪಿತೃವಾಕ್ಯ ವಚನವನ್ನು ನಾನು ಪರಿಪಾಲಿಸಬೇಕೆಂಬುದಾಗಿ ಮತ್ತೆ ತಂದೆಯ ಬಳಿ ಹೋಗಿ ವಂದಿಸುವಂಥ ಕಾಲ. ರಾಮ, ನಿರ್ಣಯ ಮಾಡಿದೆಯಾ? ನಿನ್ನು ಒಂದು ಕ್ಷಣವು ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ಅಸಾಧ್ಯ. ನೀ ನನ್ನನ್ನು ಬಿಟ್ಟು ಹೊರಟೆ ಅಂದರೆ ಈ ಶರೀರದಿಂದ ಪ್ರಾಣ ದೂರವಾಗ್ತದೆ ರಾಮ. ಹೀಗಂದುಕೊಂಡು ರಾಮನನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಮುಂದಕ್ಕೆ ಬರುವಾಗ ಶಕ್ತಿ ಇಲ್ಲದ ಸ್ಥಿತಿಯಲ್ಲಿ ಒಮ್ಮೊಮ್ಮೆ ಕುಸಿಯುತ್ತಾನೆ, ಮತ್ತೆ ರಾಮನ ಸಾಮೀಪ್ಯ ಬರುತ್ತಾನೆ. ಆ ದೃಶ್ಯವನ್ನು ನೋಡ್ಲಿಕ್ಕೆ ಅಸಾಧ್ಯವಾಯಿತು ರಾಮನಿಗೆ. ಕೈಕೇಯಿ ಇದೇ ಸಮಯದಲ್ಲಿ ಆ ರಾಜ ಉಡುಪನ್ನೆಲ್ಲ ತೆಗೆಸುವಂಥ ಕೈಂಕರ್ಯ ಮಾಡ್ತಾಳೆ. ವನವಾಸಿಗಳು ಯಾವ ರೂಪದಲ್ಲಿರುತ್ತಾರೋ ಕಾಷಾಯ ವಸನವನ್ನು ತಂದು ಕೊಡುವಂತಹ ಸಮಯ. ದಶರಥ ನೋಡ್ತಾನೆ, ಕೈಕೇಯಿ ಇದೇನಿದು ನಿನ್ನದು? ಆ ಸೀತೆಗೂ ಆ ವಸನವನ್ನು ಕೊಡ್ತಾ ಇದ್ದೀಯೇನೆ? ನಮ್ಮ ಕುಲವಧು ಆಕೆ, ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದವಳು, ಲಕ್ಷ್ಮೀ ಸದೃಶಳು ಅವಳು. ಆಕೆಗೆ ಕಾಷಾಯ ವಸನವನ್ನು ಕೊಡ್ತಾ ಇದ್ದೀಯೇನೆ? ಇದರ ನಿಮಿತ್ತವಾಗಿ ಅತಿ ಶೀಘ್ರವಾಗಿ ನಿನಗೆ ವೈಧವ್ಯ ಪ್ರಾಪ್ತಿಯಾಗಲಿ ಎಂಬುದಾ ಎರಡು ಕೈಯನ್ನು ನೆಲಕ್ಕೆ ಬಡಿದು ಬಿಟ್ಟ ದಶರಥ. ಆಕೆಯನ್ನು ಕಾಡಿಗೆ ಕಳಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಆ ವಸನ, ಮುನಿಗಳು ತ್ಯಾಗಿಗಳು ಉಡುವಂಥ ವಸನವನ್ನ ವಧುವಿಗೆ ಕೊಡ್ತಾ ಇದ್ದೀಯಲ್ಲಿ ಸೊಸೆಗೆ. ಹೀಗಂದು ಧಿಕ್ಕರಿಸುವಂತಹ ಕಾಲ. ಆ ಅಂತಃಪುರದಿಂದ ಸುಮಂತನಿಂದ ಒಡಗೂಡಿ ಹೊರಕ್ಕೆ ದಾಟಿದ. ನೀನು ನನಗೆ ಪತ್ನಿಯೂ ಅಲ್ಲ, ನಾನು ನಿನಗೆ ಪತಿಯೂ ಅಲ್ಲ. ಧಿಕ್ಕರಿಸಿಬಿಟ್ಟ. ಕುಲಘಾತಿನಿ, ಪಿಶಾಚಿ, ಏನೇನು ಶಬ್ದ ಬಳಸಬೇಕು ಅದನ್ನೆಲ್ಲ ಬಳಸಿದ. ಆಮೇಲೆ ಮುಂದಕ್ಕೆ ಧಾವಿಸುವಂತಹ ಕಾಲ. ರಾಮ 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 ಎಂಬುದಾಗಿ ಕರೆಯುವಂತಹ ಸಮಯ. ಸೌಮಿತ್ರೆ ರಾಮನಿಗಾಗಿ ಒಂದು ವಸ್ತುವನ್ನು ಕೊಡೋದಕ್ಕೆ ತಂದು ನಿಂತಿದ್ದಾಳೆ. ಏನು? ರಾಮ, ನಾನೊಂದು ವಸ್ತುವನ್ನು ಕೊಡ್ತೇನೆ, ನಿನಗೆ ಯಾವಾಗ ಬೇಕು ಅದನ್ನು ಬಳಸ್ಕೊ, ಬೇಡ ಅಂತ ಹೇಳಬೇಡ ಅಂತ ತನ್ನ ಮಗನಾದ ಲಕ್ಷ್ಮಣನನ್ನು ಕರ ಪಿಡಿದು ರಾಮನ ಚರಣಕ್ಕೆ ಒಪ್ಪಿಸಿಬಿಟ್ಟು, ಒಂದು ಕಡೆಯಲ್ಲಿ ಮಗನ ಮೋಹಕ್ಕಾಗಿ ಪಟ್ಟ ಕಟ್ಟುವಂತಹ ಸ್ಥಿತಿ, ಇನ್ನೊಂದು ಕಡೆಯಲ್ಲಿ ತನ್ನ ಮಗನನ್ನು ತ್ಯಾಗ ಮಾಡುವಂತಹ ಸ್ಥಿತಿ ಅಲ್ವೇ? ಲಕ್ಷ್ಮಣನಿಗೆ ಆದಂಥ ಆನಂದಕ್ಕೆ ಪಾರವೇ ಇಲ್ಲ. ಹೊರ ದ್ವಾರವಾಗಲಿಗೆ ಬರ್ತಾನೆ ರಾಮದೇವರು. ಅಲ್ಲಿವರೆಗೂ ದಶರಥ ಧಾವಿಸಿದ, ರಾಮ ರಾಮ ರಾಮ, ನನ್ನನ್ನು ಬಿಟ್ಟು ಹೊರಡಬೇಡ. ಕೊನೆಯದಾಗಿ ಆ ಹೆಬ್ಬಾಗಿಲನ್ನು ದಾಟುವ ಪೂರ್ವದಲ್ಲಿ ತನ್ನ ಬೆರಳಿನ ಉಂಗುರ ಮುದ್ರಿಕೆಯನ್ನ ರಾಮನ ಕರಪಿಡಿದು, 2 ವರುಷ ದಾಟಿದ ಮೇಲೆ ಮತ್ತೆ ಈ ಪುರಕ್ಕೆ ನೀನು ಈ ಅಧಿಪತಿಯಾಗಿ ಮೆರೆಯಬೇಕೆಂಬುದಾಗಿ ಮುದ್ರಿಕೆಯನ್ನು ರಾಮನ ಬೆರಳಿಗೆ ಇಡಿಸಿದ. ಮತ್ತೆ ಸುಮಂತನಿಗಂದ, ಎಲ್ಲ ಕಾಡಾಡಿಗಳು ಬೇಟೆಯಲ್ಲಿ ಸಾಮರ್ಥ್ಯವುಳ್ಳವ್ರನ್ನೆಲ್ಲ ರಘುರಾಮನ ಸಂಗಡ ಕಳುಹಿಕೊಡು, ವ್ಯಾಪಾರಿಗಳನ್ನು ಕಳುಹಿಕೊಡು, ಇಲ್ಲಿ ಏನು ಉಳಿಯಬಾರದು. ಭರತ ಬಂದಾಗ ಅಯೋಧ್ಯೆ ಒಂದು ಸ್ಮಶಾನವಾಗಿರಬೇಕು ಹೀಗೆಂಬುದಾಗಿ ದಶರಥ ಅನ್ನುವಾಗ ರಾಮದೇವರಂದ, ಅಪ್ಪ, ನನ್ನ ವನವಾಸದ ವ್ಯವಸ್ಥೆ ಕೇವಲ ಒಂದು ಗುದ್ದಲಿ ಕೊಡು, ಕೇವಲ ಒಂದು ಬುಟ್ಟಿ ಕೊಡು, ನನಗೆ ಇನ್ನೇನು ಅವಶ್ಯಕತೆ ಇಲ್ಲ. ಚಿಕ್ಕಮ್ಮ ಹಾಗೆ ಹೇಳಿದ್ದಾಳೆ. ಹೀಗೊಂದು ಹೊರಡುವ ಮುನ್ನ ಆ ಹೆಬ್ಬಾಗಿಲನ್ನು, ವೈಜಯಂತಿ ಎಂಬ ಹೆಬ್ಬಾಗಿಲನ್ನು ದಾಟಿ ತಿರುಗಿ ನೋಡ್ತಾನೆ. ಆ ಮನುವಿಂದ ನಿರ್ಮಿತವಾದ ಹೆಬ್ಬಾಗಿಲಿಗೆ ಕರಮುಗೀತಾನೆ. ಅಷ್ಟ ದಿಕ್ಪಾಲಕರಿಗೆ ವಂದಿಸಿದ, ನನ್ನ 14 ವರ್ಷದ ಈ ವನವಾಸ ವ್ರತಕ್ಕೆ ಎಲ್ಲಿಯೂ ಅಡ್ಡಿಯಾಗದ ರೀತಿಯಲ್ಲಿ ರಕ್ಷಣೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ.
ಕೋಸಲ ಜನಪದ ವಾಸವಾಗಿರುವ ಕೋಸಲ ಜನಪದ ವಾಸವಾಗಿರುವ ಕೋಶಧಾನ್ಯ ಸಮೃದ್ಧಿ ತುಂಬಿರುವ ಕೋಶಧಾನ್ಯ ಸಮೃದ್ಧಿ ತುಂಬಿರುವ ಭೂಸುರರ ಆಶೀರ್ವಾದದಿ ಪುರ ಮೆರೆವುದೋ ಆ ಸರಯೂ ತೀರ ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ಮನು ನಿರ್ಮಿತ ಮನು ನಿರ್ಮಿತ ನಗರಿ. ದಿವ್ಯವಾದಂಥ ನಿರ್ಮಿತವಾದ ನಗರವನ್ನು ಮತ್ತೊಮ್ಮೆ ತಿರುಗಿ ಕಂಡು ಕರಮುಗಿದು ತನ್ನ ಹಿರಿಯರನ್ನೆಲ್ಲ ಸ್ಮರಣೆ ಮಾಡ್ತಾ ರಾಮ ಹೊರಟೇ ಬಿಟ್ಟ. ರಥ ಸಿದ್ಧವಾಗಿದೆ. ಸುಮಂತ್ರ ರಥ ಸಾರಥಿಯಾಗಿ ನಿಂತಿದ್ದಾನೆ. ಸಾವಿರಾರು ಜನ ರಾಮ 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 ಎಂಬುದಾಗಿ ರಾಮನನ್ನು ಹಿಂಬಾಲಿಸಿ ಜನಜಂಗುಳಿ ಅಯೋಧ್ಯೆ ಪುರದಿಂದ ಹೊರಡುವಂತಹ ಕಾಲ. ತನ್ನದಾದಂಥ ಎಲ್ಲ ವಸ್ತುವನ್ನ ಭೂಸುರರಿಗೆ ದಾನ ಮಾಡಿಬಿಟ್ಟ ರಾಮ. ಮಲಗುವ ಮಂಚದಿಂದ ಹಿಡಿದು ವಸಿಷ್ಠರ ಮಗನಿಗೆ ದಾನ ಮಾಡಿಕೊಟ್ಟು ಬಿಟ್ಟ. ಇನ್ನು 14 ವರ್ಷ ಈ ಸ್ಥಿತಿ ಏನಾಗ್ತದೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ತನ್ನದಾದಂಥ ವಸ್ತುವನ್ನು ದಾನ ಮಾಡಿ ಹೊರಡುವಂತಹ ಕಾಲ. ಇಡೀ ಅಯೋಧ್ಯಾಪುರವೇ ಗೋಳಿಟ್ಟು ಅಳತಾ ಇದೆ. ದಶರಥ ದ್ವಾರಬಾಗಿಲಿಗೆ ಬಂದು ದೊಪ್ಪನೆ ಬಿದ್ದುಬಿಟ್ಟ. ಕೌಸಲ್ಯೆ ಸೌಮಿತ್ರಿಯರು ಅಕ್ಕಪಕ್ಕದಲ್ಲಿ ನಿಂತು ಪತಿಯನ್ನು ಸಂತೈಸುವ ಕಾಲ. ಇಡೀ ಜನಜಂಗುಳಿ ರಾಮನನ್ನು ಬೀಳ್ಕೊಡುವುದು ಮಾತ್ರ ಅಲ್ಲ, ರಾಮನನ್ನೇ ಹಿಂಬಾಲಿಸ್ತಾ ಇದ್ದಾರೆ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು ಮತ್ಸ್ಯಕ ರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂಧರಧಾರಿ ಲೋಕ ವಿಧಾರಕ ದೇವ ವರೇಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ದೇವ ವರಾಂತ ದೇವ ನರಸಿಂಹ ಹಿರಣ್ಯಕ ಶತ್ರು ಸರ್ವ ಭಯಾಂತಕ ದೈವತ ಬಂಧು ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣ ರೂಪ ರಾಮ ಪ್ರಭುತ್ವ ಸೂಚಿತ ದಿಂತೆ ಚಕ್ರ ಕುಲಾಂತಕ ಶಂಭ ವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು ರಘುರಾಮಚಂದ್ರ ಭಗವಾನ ಕೀ ಸಮಸ್ತ ಅಯೋಧ್ಯೆಯ ಪುರದ ಜನಜಂಗುಳಿ ರಾಮನ ರಥದ ಹಿಂಬಾಲಿಸುವಂತಹ ಕಾಲ. ಇನ್ನೇನು ಊರ ಹೊರವಲಯವನ್ನು ದಾಟುವಾಗ ಈ ವಾರ್ತೆ ಇಡೀ ಅಯೋಧ್ಯಾಪುರಿಗೆ ಮುಟ್ಟಿದೆ. ತ್ರಿಜಟ ಎಂಬ ಒಬ್ಬ ಭೂಸುರೋತ್ತಮ ಬಡಬ್ರಾಹ್ಮಣ ರಾಮ ಬರುವಂತಹ ದಿವ್ಯವಾದಂತಹ ದಾರಿಯಲ್ಲಿ ಹೋಗಿ ನಡು ನಿಂತುಬಿಟ್ಟ. ರಾಮ ತನ್ನದಾದಂಥ ವಸ್ತುವನ್ನೆಲ್ಲ ದಾನ ಮಾಡಿ ಹೊರಡ್ತಾ ಇದ್ದಾನೆ. ನನಗೇನಾದರೂ ಕೊಡ್ತಿದ್ನೋ ಏನೋ ಹೀಗಂದು ತ್ರಿಜಟ ಏನು ಮಾಡಿಬಿಟ್ಟ, ರಾಮನ ರಥ ಹೋಗುವ ದಾರಿಯಲ್ಲಿ ಬಂದು ನಿಂತಿದ್ದಾನೆ ಮಧ್ಯದಲ್ಲಿ. ರಾಮದೇವರಿಗೆ ಅಚ್ಚರಿ ಆಯಿತು. ಸರಕಲು ಶರೀರ, ಹರುಕು ಬಟ್ಟೆ, ಮುರುಕು ಮುಂಡಾಸ. ರಾಮನೇ ಕೆಳಗೆ ಇಳೀತಾನೆ. ಯಾತಕ್ಕೋಸ್ಕರವಾಗಿ ಅಡ್ಡಗಟ್ಟಿದೆಯಪ್ಪ ರಾಮ? ನೀನಿನ್ನು 14 ವರ್ಷ ಈ ಪುರವನ್ನು ಬಿಟ್ಟು ಹೊರಡ್ತಾ ಇದ್ದೀಯ. ನಿಂದೇನಾದರೂ ದಾನ ಕೊಡೋದಾದರೆ. ಕೈ ಒಡ್ಡಿ ನಿಂತಿದ್ದಾನೆ ತ್ರಿಜಟ. ರಾಮದೇವರಂದ, ಸುಮಂತ ನನ್ನದಂಥ ವಸ್ತು ಏನಾದರೂ ಉಂಟೇನೋ ಇನ್ನು? ಸ್ವಾಮಿ, ಸರಯೂ ತಟಾಕದಲ್ಲಿ ನಿಮ್ಮ ಹೆಸರಿನಲ್ಲಿರುವಂಥ ಗೋವು ಸಂಪತ್ತು ಉಂಟು. ಆಗಲೇ ರಾಮದೇವರು ಒಂದು ದೊಣ್ಣೆಯನ್ನು ತ್ರಿಜಟನ ಕೈಯಲ್ಲಿ ಕೊಟ್ಟರಂತೆ. ಅಯ್ಯ, ಈ ದೊಣ್ಣೆ ಎಸಿ, ನೀನು ಎಸೆದ್ರೆ ಈ ದೊಣ್ಣೆ ಎಸೆದ ಯಾವ ದೂರ ಹೋಗಿ ಬಿತ್ತೋ ಅದಕ್ಕಿಂತ ಈ ಕಡೆ ಬಂದಂಥ ಹಸುಗಳೆಲ್ಲ ನಿನಗೆ. ಮತ್ತೆ ಯಾರಾದ್ರೂ ನಿನ್ನಂತೆ ಬಂದರೆ ಕೇಳಿದರೆ? ಅದಕ್ಕಾಗಿ ಒಂದು ದೊಣ್ಣೆಯನ್ನು ಕೊಟ್ಟು ತ್ರಿಜಟನ ಕೈಯಲ್ಲಿ ದೊಣ್ಣೆಯನ್ನು ಎಸೆದು ಈ ಕಡೆ ಬಂದಂಥ ಹಸುಗಳೆಲ್ಲ ನಿನಗೆ, ಹೊರಗಿದ್ದೋ ಹೊರಗಿರಲಿ. ಆ ವೃದ್ಧನಿಗೆ ಎಲ್ಲಿಲ್ಲದ ಸಂಚಾರ ಆಯಿತೋ ಏನೋ, ರಕ್ತ ಸಂಚಾರ. ಉತ್ತರಿಯನ್ನು ಹೆಗಲಿಗಿದ್ದಂಥ ಉತ್ತರಿಯನ್ನು ಟೊಂಕಕ್ಕೆ ಬಿಗಿದುಕೊಂಡ. ಯಾಕಂದರೆ ಎಷ್ಟು ಜೋರು ಎಸೆದನೋ ಅಷ್ಟು ಹಸುಗಳು ತನ್ನ ಪಾಲಿ ಪ್ರಾಪ್ತಿ ಆಗ್ತವೆ ಅಂತೆ. ದಿನ್ನೆಯನ್ನು ಏರಿ ದೊಣ್ಣೆಯನ್ನು ಹಿಡಿದು
ನನ್ನ ಪ್ರಾಯದ ಕಾಲದಲ್ಲೇ ಸಿಗಬೇಕಾಗಿತ್ತು ರಾಮ. ಈ ವೃದ್ಧಾಪ್ಯದಲ್ಲಿ ಸಿಕ್ಕನಲ್ಲ ಹೀಗಂದುಕೊಂಡು ಆ ಕೋಲನ್ನು ಹಿಡಿದು ಎಸೆಯುವಾಗ ನೋಡ್ತಾನೆ ಇನ್ನೂ 4-6 ಹಸುಗಳು ಆ ಕಡೆನೇ ಇದ್ದಾವೆ. ರಾಮ ಇದನ್ನು ನೋಡಿ ನಕ್ಕನಂತೆ, ಎಂಥ ಲೋಭಿತನ ಈತನಲ್ಲಿ ಅಂತ. ಆಗ ತ್ರಿಜಟನಿಗೆ ಕಣ್ಣೀರು ಬಂತು. ರಾಮ, ನಾನು ಲೋಭಿತನಕ್ಕಾಗಿ ಕೇಳಿದ್ದಲ್ಲ. ನೀನು ಇನ್ನು 14 ವರ್ಷ ಈ ಪುರವನ್ನು ಬಿಟ್ಟಿರ್ತಿ. ಈ ನಿನ್ನ ವ್ರತ ನಮ್ಮ ಸೇವೆಯಿಂದ ಯಜನ ಯಾಜನ ಪಠನ ಪಾಠನ ದಾನ ಪ್ರತಿಗ್ರಹಾದಿ ಷಟ್ಕರ್ಮವನ್ನು ನಡೆಸಿ ಈ ನಿನ್ನ 14 ವರ್ಷ ವನವಾಸದ ವ್ರತಕ್ಕೆ ಇಲ್ಲಿ ಮಾಡಿರೋ ಯಜ್ಞ ಕೈಂಕರ್ಯದಿಂದ ಆ ವ್ರತ ಸಂಪೂರ್ಣ ಪೂರ್ತಿಯಾಗಲಿ. ಹೀಗೊಂದು ರಾಮ, ಇದು ನನಗೋಸ್ಕರವಾಗಿ ಅಲ್ಲ, ನಿನ್ನ ಸೇವೆಗೋಸ್ಕರವಾಗಿ ಅನ್ನುವಾಗ ರಾಮದೇವರು ಆತನನ್ನು 2 ಕೈಯಿಂದ ಬಿಗಿದಪ್ಪಿಕೊಂಡು ಬಿಟ್ಟ ತ್ರಿಜಟನನ್ನು. ಲೋಭಿತನದಿಂದ ಅಲ್ಲ. ಬ್ರಾಹ್ಮಣರ ಕರ್ತವ್ಯ ಇದೆಯಲ್ಲ, ಯಜನ ಯಾಜನ ಪಠನ ಪಾಠನ ದಾನ ಪ್ರತಿಗ್ರಹ ಷಟ್ಕರ್ಮ. ನಂದು ಗುರುಕುಲ ಉಂಟು, ಅವರಿಗೆಲ್ಲ ಪಾಠ ಮಾಡಬೇಕಲ್ಲ ರಾಮ. ನೀನು ಬರೋವರೆಗೆ ಯಜ್ಞ ಯಾಗಾದಿಗಳಿಂದ ನಿನ್ನ ದಿವ್ಯವಾದ ಯಶಸ್ಸಿಗೋಸ್ಕರವಾಗಿ ಪ್ರಾರ್ಥನೆ ನಿತ್ಯ ಮಾಡ್ತೀನಿ. ಅದಕ್ಕೆಲ್ಲ ಹವಿಸ್ಸಿಗೆ ಬೇಕಾಗಿರುವಂಥ ಈ ತುಪ್ಪ ಯಜ್ಞ ಕೈಂಕರ್ಯದು ಇವೆಲ್ಲ ಗೋವುಗಳಿಂದ ಪ್ರಾಪ್ತಿಯಾಗೋದಲ್ವೇ, ಹಾಗಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅನ್ನುವಾಗ ರಾಮದೇವರಿಗೆ ಸಹಿಸಲಿಕ್ಕಾಗಲಿಲ್ಲ. ತ್ರಿಜಟ ತಾನು ಗೋ ಸಂಪತ್ತನ್ನು ಪಡೆದ. ಈಗಲೂ ಉತ್ತರದಲ್ಲಿ ನೋಡಿ, ಹೆಚ್ಚು ಗೋವುಗಳಿದ್ದರೆ ಅವರನ್ನು ಗೋಸ್ವಾಮಿ ಅಂತ ಕರೆಯುತ್ತಾರೆ. ಬಹಳ ಗೋವನ್ನು ಕಟ್ಟಿದರೆ ಗೋಸ್ವಾಮಿ ಅಂತ. ಹಾಗಾಗಿ ಒಂದೊಂದು ಆಶ್ರಮಗಳಲ್ಲಿ ಸಾವಿರಾರು ಹಸುಗಳಿರ್ತಾವೆ, ಒಂದೇ ಥರದ ಹಸುಗಳಿರ್ತಾವೆ. ನೀವು ಗುಜರಾತ್ ಕಡೆ ಕೃಷ್ಣನ ಭೂಮಿಗೆ ವ್ರಜಭೂಮಿಗೆ ಬಂದರೆ ಯಮುನಾ ತಟಾಕಕ್ಕೆ ಸಂಜೆ ನೀರು ಕುಡಿಯೋ ಸಮಯ, ನಾವು ಕಲ್ಪಿಯಲ್ಲಿ ಒಂದು ವಾರ ಗುರುಗಳ ಸಂಗಡ ಇದ್ವಿ. ಗುರುಗಳ ವ್ಯಾಸಮಠ ಅಲ್ಲಿ ಆ ಸಮಯದಲ್ಲಿ ಆ ಕಲ್ಪಿಯಲ್ಲಿ ಯಮುನಾ ತಟಾಕದಲ್ಲಿ ಸಂಜೆ ಸಮಯದಲ್ಲಿ ಗೋವುಗಳೆಲ್ಲ ನೀರಿಗೆ ಬರೋದನ್ನು ಕಂಡ್ರೆ ನಮ್ಮ ಹಳ್ಳಿ ಮಂದಿಗೆ ಆ ಸಂತೋಷ ನೋಡ್ಬೇಕ್ರೆ. ಪ್ರದೋಷ ಕಾಲದಲ್ಲಿ ಗೋಧೂಳಿ ಮುಹೂರ್ತ ಅಂತಿರ್ತದೆ, ಅವೆಲ್ಲ ನೀರಿಗೆ ಬಂದು ಎಲ್ಲ ಇಷ್ಟಿಷ್ಟು ಉದ್ದಾಕಿವಿ. ದೇಶೀಯ ತಳಿಗಳು, ಆಳೆತ್ತಗೈ ಮುಟ್ಟಿದರೂ ಅವರು ಭುಜ ಸಿಗೋದಿಲ್ಲ ಅಂತಹ ಹಸುಗಳು. ಮುಟ್ಟಿದ್ರೆ ಪರಿಮಳ ಬರ್ತದೆ, ಪದ್ಮಗಂಧಿನಿ ಎಂಬ ಹಸುಗಳವು. ಹಾಗೆ ಹಸುಗಳು ಹೆಚ್ಚಿಗೆ ಇದ್ರೆ ಗೋಸ್ವಾಮಿ ಅಂತ ಕರೆದಿದ್ದಾರೆ ಅವರನ್ನು. ತ್ರಿಜಟನ ತಾನು ಆ ಗೋ ಸಂಪತ್ತನ್ನು ಪಡೆದ ರಾಮನ ಯಶಸ್ಸಿಗೋಸ್ಕರವಾಗಿ ಮತ್ತೆ ಮುಂದೆ ಪ್ರಯಾಣ ಬೆಳೆಯುತ್ತದೆ. ತಮಸಾ ನದಿ ತಟಾಕಕ್ಕೆ ಬರ್ತಾರೆ. ಆ ರಾತ್ರಿ ಅಲ್ಲಿ ಸಂಧ್ಯಾ ಸಮಯದಲ್ಲಿ ರಾಮದೇವರು ತಮಸಾ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾರ್ಘ್ಯವನ್ನು ಕೊಟ್ಟು ಕತ್ತಲೆಯಾಗುತ್ತಿರುವಂತೆ ಆ ಸೂರ್ಯನನ್ನು ತನ್ನ ಮೂಲ ಪುರುಷನನ್ನೆಲ್ಲ ಸ್ಮರಣೆ ಮಾಡ್ತಾನೆ. ಭಗವಾನ್ ಭಾಸ್ಕರನಿಂದ ಒಡಗೂಡಿ ತನ್ನ ಪರಂಪರೆಯನ್ನು ಸ್ಮರಣೆ ಮಾಡಿ ಅರ್ಘ್ಯವನ್ನು ಕೊಟ್ಟು ಆ ರಾತ್ರಿ ರಾಮನಿಗೋಸ್ಕರವಾಗಿ ಲಕ್ಷ್ಮಣ ಎಲ್ಲ ಮರದ ಟೊಂಗೆಯನ್ನೆಲ್ಲ ಕತ್ತರಿಸಿ ಮಲಗಲಿಕ್ಕೆ ಹಾಸಿದಂತೆ. ನಿನ್ನೆ ದಿವಸ ಯುವರಾಜ ಹಂಸತೂಲಿಕಾ ತಲ್ಪದಲ್ಲಿ ಮಲಗುವ ರಘುರಾಮ ಇಂದು ತನ್ನ ಮೈಯನ್ನು ಈ ಕಠಿಣವಾದಂತಹ ಕಲ್ಲು ಮಣ್ಣುಗಳಿಗೆ ಒಪ್ಪಿಸಿ ಮಲಗ್ತಾ ಇದ್ದಾನಲ್ಲ. ಹೀಗೊಂದು ಲಕ್ಷ್ಮಣ ಮತ್ತು ಸೀತೆಯರು, ರಾಮನಿಗೆ ಇದು ಎಂಥ ಸ್ಥಿತಿ, ರಾಮನಿಗೂ ಹೀಗೆ ಬರಬೇಕೆ, ಹೀಗಂದು ಚಿಂತನೆ ಮಾಡ್ತಾರೆ. ಆ ರಾತ್ರಿಯನ್ನು ಕಳೆದು ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಂತ್ರನಿಗೆ ಅಂದ ರಾಮದೇವರು, ಅಯ್ಯ, ಸಾವಿರಾರು ಮಂದಿ ನಮ್ಮ ಸಂಗಡ ಬಂದಿದ್ದಾರೆ ಅಯೋಧ್ಯೆಯಿಂದ. ಇವರು ಏಳುವ ಮುನ್ನವೇ ನಾವು ಇವರನ್ನು ಬಿಟ್ಟು ಹೊರಗೆ ಹೊರಡಬೇಕು ನಾವು. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮದೇವರು ಸ್ನಾನವನ್ನು ಮಾಡಿ ಹೊರಟಿದ್ದಾನೆ. ಹೊರಡುವಂಥ ಸಮಯ ಸುಮಂತ್ರ ಅಂದ, ರಾಮ, ನಿನಗೋಸ್ಕರವಾಗಿ ಇವರೆಲ್ಲ ರಾಜ್ಯ ಮನೆ ಮಕ್ಕಳು ಎಲ್ಲರನ್ನು ಬಿಟ್ಟು ನಿನಗೋಸ್ಕರವಾಗಿ ಬಂದಿದ್ದಾರೆ. ಆಗಲಿ ಸ್ವಲ್ಪ ರಾಮ ಗಂಭೀರನಾದನಂತೆ, ಸುಮಂತ್ರ, ಇವರು ಎಲ್ಲರೂ ರಾಜಾಜ್ಞೆಯನ್ನು ಮೀರಿ ಬಂದಿದ್ದಾರೆ. ಈಗ ನನ್ನ ತಂದೆ ದಶರಥ ರಾಜ ಅಥವಾ ಮುಂದೆ ಭರತ, ಹಾಗಾಗಿ ಇವರು ರಾಜಾಜ್ಞೆಯನ್ನು ಮೀರಿ ಬಂದಿರೋಣವಾದ್ದರಿಂದ ಇಲ್ಲಿ ಕ್ಷಮೆ ಇಲ್ಲ. ಆ ನಿಮಿತ್ತವಾಗಿ
ರಥ ಅತಿ ಶೀಘ್ರವಾಗಿ ಇಲ್ಲಿಂದ ಧಾವಿಸಬೇಕು. ಅವರೆಲ್ಲ ಏಳೋದರೊಳಗಾಗಿ ನಾವು ಇಲ್ಲಿಂದ ಬಹುದೂರ ಧಾವಿಸಬೇಕೆಂಬುದಾಗಿ ರಾಮದೇವರ ಅಪ್ಪಣೆಯ ಮೇರೆಗೆ ಸುಮಂತ್ರ ತಾನು ರಥವನ್ನು ಓಡಿಸ್ತಾನೆ. ಆ ರಾತ್ರಿ ಇನ್ನೊಂದು ಆ ಸರಯೂ ನದಿಯನ್ನು ದಾಟಿ ಮುಂದಕ್ಕೆ ಬರುವಾಗ ಬಹುದೂರ ಬರ್ತಾರೆ. ಬಂದು ಅಲ್ಲಿ ವಿಶ್ರಮಿಸುವ ಸಮಯದಲ್ಲಿ ಆ ಕ್ಷೇತ್ರ ಯಾವುದೆಂಬುದಾಗಿ ತಿಳಿಯಬೇಕೆಂಬುದಾಗಿ ಶೃಂಗವೀರಪುರ, ಅದು ಗುಹನ ರಾಜ್ಯ. ಅಲ್ಲಿಗೆ ಬಂದು ಸೇರಿದ್ದಾರೆ. ಗುಹನಿಗೆ ವಾರ್ತೆಯನ್ನು ತಿಳಿಯುತ್ತಲೇ ಗುಹ ಧಾವಿಸಿದ. ರಾಮದೇವರು ಬಂದಿದ್ದಾನೆ ನನ್ನ ರಾಜ್ಯಕ್ಕೆ, ನಾನೇನಾದರೂ ಆತಿಥ್ಯ ಮಾಡಬೇಕು. ಹೀಗೊಂದು ಅವಸರವಾಗಿ ತನ್ನ ಪರಿವಾರ ಸಹಿತವಾಗಿ ಗುಹ ತಾನು ಬಂದು ರಾಮದೇವರನ್ನು ಭೇಟಿ ಮಾಡ್ತಾನೆ. ರಾಮ, ನಿನ್ನವರು ನಿನ್ನನ್ನು ಹೊರಗೆ ಹಾಕಿದರು ಅಂತ ಬೇಸರ ಪಡಬೇಡ, ಈ ರಾಜ್ಯವನ್ನು ನಿನ್ನ ಪಾಲಿಗೆ ಇಡುತ್ತೇನೆ, ನನ್ನ ರಾಜ್ಯದಲ್ಲಿ ಪ್ರವೇಶ ಮಾಡು. ಅಲ್ಲಿ ರಾಮದೇವರಂದ, ಇಲ್ಲ, ನನ್ನ ಚಿಕ್ಕಮ್ಮ ಪುರವನ್ನು ಪ್ರವೇಶ ಮಾಡಬಾರದು ಅಂತ ಹೇಳಿದ್ದಾಳೆ, ವನವಾಸವನ್ನು ಮಾಡಬೇಕು ಅಂತ ಹೇಳಿದ್ದಾಳೆ. ಆ ನಿಮಿತ್ತವಾಗಿ ನಾನು ಪುರ ಪ್ರವೇಶ ಮಾಡುವನಲ್ಲ. ಆಗ ಎಲ್ಲ ಹಳ್ಳಿಯ ಸಾಮಗ್ರಿಗಳು ರಾಮದೇವರಿಗೋಸ್ಕರವಾಗಿ ಆಹಾರವನ್ನು ಸಿದ್ಧ ತಂದಿಟ್ಟರು. ಯಾವುದನ್ನು ಸ್ವೀಕಾರ ಮಾಡಲಿಲ್ಲ ರಾಮ. ಗುಹಾ, ನಿನ್ನ ಆತಿಥ್ಯಕ್ಕೆ ನಾನು ಮೆಚ್ಚಿದ್ದೇನೆ, ಧನ್ಯತೆಯನ್ನು ಸಮರ್ಪಣೆ ಮಾಡುತ್ತೇನೆ. ಹೀಗಂತ ಭಗವಂತ ಒಮ್ಮೆ ದೃಷ್ಟಿಯನ್ನು ಇಟ್ಟನಂತೆ. ನಾವು ದೇವರಿಗೆ ನೈವೇದ್ಯ ಇಡೋದಂದ್ರೆ ಏನು? ದೇವರಷ್ಟು ಊಟ ಮಾಡ್ತಾನಂತಿಲ್ಲ. ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ನಾವು ನಾಳೆಯಿಂದ ನೈವೇದ್ಯ ಇಡೋದು ಇಲ್ಲ. ನೈವೇದ್ಯ ಇಡೋದು ಯಾಕೆಂದರೆ ಪರಮಾತ್ಮ ತನ್ನ ದಿವ್ಯವಾದಂಥ ಕೃಪಾಕಟಾಕ್ಷದಿಂದ ಅಪ್ರಾಕೃತವಾದಂಥ ರಸವನ್ನು ಹೀರಿ ನಮಗೆ ವಾಪಸ್ ಪ್ರಸಾದವಾಗಿ ಕೊಡಿಸ್ತಾನೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಪರಮಾತ್ಮ ಗೀತೆಯಲ್ಲಂತಾನೆ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ. ಪ್ರಸಾದ ರೂಪವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ಅವನನ್ನು ಅರ್ಚನೆ ಮಾಡೋ ಕ್ರಮ ದಾಸರಂತಾರೆ. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ, ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ, ನಾಗಶಯನನೆ ನಾರದ ವಂದ್ಯ ದೇವ, ನಾಗಶಯನನೇ ನಾರದ ವಂದ್ಯ ದೇವ, ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ, ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ. ಮಂಗಳಾಭಿಷೇಕಕ್ಕೆ ಉದಕವ ತರುವೆನೆ, ಗಂಗೆಗೆ ಅಂಗುಟದಿ ಜನ್ಮವಿತ್ತಿಯೋ. ಸಂಗೀತ ಕೀರ್ತನೆಯ ಪಾಡುವೆನೆಂದರೆ, ನಾರದ ತುಂಬೂರರು ಕೀರ್ತಿಸುತ್ತಲಿ ಹರೋ. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ, ನಾಗಶಯನನೇ ನಾರದ ವಂದ್ಯನೇ, ನಾಗಶಯನನೇ ನಾರದ ವಂದ್ಯನೇ, ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ. ರಘುರಾಮಚಂದ್ರ ಭಗವಾನಗಿ ಜಯ. ನಿನ್ನನ್ನು ಹೇಗೆ ಅರ್ಚನೆ ಮಾಡಲಿ? ದಾಸರಂತಾರೆ ಭಗವಂತನ ಅರ್ಚನೆ ಮಾಡೋದು ಹೇಗೆ? ಕೋಟಿ ಸೂರ್ಯ ಪ್ರಭೆ ಸ್ವಾಮಿಗೆ ಜ್ಯೋತಿಯನ್ನು ಇಡೋದು ಹೇಗೆ? ಯಾಕೆ ಅಲ್ವೇ? ಕೋಟಿ ಸೂರ್ಯ ಪ್ರಭೆ ನಿತ್ಯ ತೃಪ್ತ ನೀನು, ನಿನಗೇನು ನೈವೇದ್ಯ ಕೊಡೋದಪ್ಪ? ಕ್ಷೀರಸಾಗರ ಶಯನ, ಹಾಲು ಉಣಿಸೋಣವೇ ನೀನು ಕ್ಷೀರಸಾಗರ ಶಯನ. ದೀಪ ಇಡೋಣವೇ, ಕೋಟಿ ಸೂರ್ಯ ಪ್ರಭೆ ಉಳ್ಳಂತ ನಿನಗೆ ಈ ಜ್ಯೋತಿಯ ಪ್ರಯೋಜನ ಏನಿದೆ? ಈಗ ಹೀಗೆ ನಿತ್ಯ ತೃಪ್ತನಾದ ಭಗವಂತನನ್ನು ನಾನಾಪರಿಯಲ್ಲಿ ಸ್ಮರಣೆ ಮಾಡ್ತಾ ದಾಸರು ಅಂದರು, ನಿತ್ಯ ತೃಪ್ತನಾದ ನಿನಗೆ ನಾನು ಕೊಡುವುದು ನನ್ನ ಅಹಂಕಾರವನ್ನೇ ನೈವೇದ್ಯಕ್ಕೆ ಇಡ್ತೀನಿ ಅಂತ. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ. ಸರಳ ಪೂಜೆ ಅಂತಿದೆ, ಭಾಳ ಸರಳ ಪೂಜೆ, 5 ಪೈಸೆ ಖರ್ಚಿಲ್ಲ. ದಾಸರು ಹೇಳಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಯಾವುದದು? ಎನ್ನ ನಾಲಿಗೆ ಅನಾದದಿ ಪೊಗಳುವೆ, ಕೊರಳ ಶಂಖದಿ ಧ್ವನಿಗೈವೆ, ನಯನ ಜ್ಯೋತಿಯ ಇಡುವೆ, ಶಿರವ ನಾಳಿಕೇರವೆಂದರ್ಪಿಪೆ. ಇದು ಬಹಳ ಸರಳ ಪೂಜೆ. ತೆಂಗಿನಕಾಯಿ ತಲೆ ತೋರಿಸಿದ್ರೆ ಆಯ್ತಂತೆ, 25 ರೂಪಾಯಿ ಉಳಿತು ಅಲ್ಲ, ಉಳಿತಲ್ವೇ? ಆಮೇಲೆ ಬೆರಳ ಕದಳಿ ಫಲ ಎಂದಿಯುವೆ, ಒಂದು ಬಾಳೆಹಣ್ಣಿ 2 ರೂಪಾಯಿ ಅಂತೆ, ಎಷ್ಟು ಉಳಿತು ಅಲ್ವೇ?
ಬೆರಳ ಕದಳಿ ಫಲ ಎಂದಿಯುವೆ, ಪಂಚೇಂದ್ರಿಯದ ಪಂಚಾರತಿಯ ಎತ್ತುವೆ. ಇಲ್ಲಿವರೆಗೆ ಸೇವೆ ಮಾಡಬಹುದು, ದಾಸರು ಹೇಳಿದ ಸೇವೆ ಇದು. ಇನ್ನೊಂದು ಉಂಟಲ್ಲ, ಎನ್ನ ಅಹಂಕಾರವ ನೈವೇದ್ಯ ಕಿಡುವೆ. ಇದು ಬಹಳ ಕಠಿಣ ಅಲ್ವೇ? ನಮ್ಮ ಅಹಂಕಾರವನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿದೆಯಲ್ಲ, ಬಹಳ ಕಠಿಣ. ಹಿಂದಿನವರಿ ಸೇವೆ ಮಾಡಬಹುದು. ಕೊರಳ ಶಂಕರಿ ಧ್ವನಿಗೈವೆ, 5 ಪೈಸೆ ಖರ್ಚಿಲ್ಲ. ಆದರೆ ಈ ಅಹಂಕಾರ ನೈವೇದ್ಯಕ್ಕೆ ಇಡೋದಿದೆಯಲ್ಲ, ಇದು ಕಟ್ಟಿಸಿದ್ಯಾರೋ ನಾನು, ಹುಟ್ಟಿಸಿದ್ಯಾರೋ ನಾನು, ಬೆಳೆಸಿದ್ಯಾರೋ ನಾನು. ನಾ ಎಂಬ ಅಹಂಕಾರ ನನ್ನನ್ನೇ ನುಂಗುವುದು, ನೂ ಎಂಬ ಮಮಕಾರ ನರಕಕ್ಕೆ ನೂಕುವುದು. ನಾನು ಹೋದರೆ ಹೋದೇನು ಅಂದ್ರು ಸಂತರು. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ ನಾಗಶಯನನೆ, ನಾರದ ವಂದ್ಯ ದೇವ ನಾಗಶಯನನೆ, ನಾರದ ವಂದ್ಯ ದೇವ. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ ನಾರದ ವಂದನೆ, ನಾಗಶಯನನೆ ನಾರದ ವಂದನೆ. ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ, ಹೇಗೆ ಅರ್ಚಿಸಲಿ ಪೂಜಿಸಲಿ ನಿನ್ನ. ಸೀತಾರಾಮಚಂದ್ರ ಭಗವಾನಗಿ ಜಯ. ಗುಹನ ಆತಿಥ್ಯವನ್ನ ದೃಷ್ಟಿಯಿಂದಲೇ ಭಗವಂತ ಧನ್ಯತೆಯನ್ನು ಭಾವಿಸಿ ಆ ರಾತ್ರಿ ಇಂಗುದಿಯ ಮರದಡಿಯಲ್ಲಿ ಸೀತಾರಾಮರಿಗೆ ಲಕ್ಷ್ಮಣ ಸಿದ್ಧ ಮಾಡಿದ ಸೊಪ್ಪಿನ ಹಾಸಿಗೆ ಮೇಲೆ ಆ ರಾತ್ರಿ ಕಳೆಯುತ್ತಾರೆ. ಪ್ರಾತಃ ಕಾಲ ಆಗುವಾಗಲೇ ಸುಮಂತನಿಗೆ ಅಂದ, ಅಯ್ಯ ತಂದೆ ಏನಾಗಿಹನೋ ಭರತ ಬಂದುದಿಲ್ಲ, ನೀನು ನನ್ನ ತಂದೆಗೆ ಮಂತ್ರಿ ಅಲ್ವೇ, ತಂದೆ ಸೇವೆಯನ್ನು ಬಹಳ ವರ್ಷದಿಂದ ಮಾಡಿದವ, ನಿನ್ನ ತಂದೆಗೆ ಆಪ್ತ. ಅಯ್ಯನ ಮುಂದೆ ಯಾರು ಇರುವ ಸಮಯ ಇಲ್ಲ, ಈಗ ಎಲ್ಲ ದುಃಖದಿಂದ ಇದ್ದಾರೆ. ಆ ನಿಮಿತ್ತವಾಗಿ ಸುಮಂತ್ರ ನೀನು ಇನ್ನು ಹೊರಡಬಹುದು ಅನ್ನುವಾಗ ಸುಮಂತ ನಿಶ್ಚಯಿಸಲಿಕ್ಕಾಗಲೇ ಇಲ್ಲ. ರಾಮ, ನೀನು ನನ್ನನ್ನು ನಿನ್ನೊಡಗೂಡಿ ವನವಾಸಕ್ಕೆ ಕರೆದುಕೊಂಡು ಹೋಗ್ತೀ ಎಂಬುದಾಗಿ ತಿಳಿದು ನಾನು ನಿನ್ನ ಹಿಂಬಾಲಿಸಿ ಬಂದೆ. ಈಗ ತಿರುಗಿ ಖಾಲಿ ರಥವನ್ನು ತೆಗೆದುಕೊಂಡು ಹೋದರೆ ಪುರದ ಮಂದಿ ನನ್ನನ್ನು ಬಿಡ್ತಾರೇನು ಸ್ವಾಮಿ? ಒಂದು ಕ್ಷಣ ಕುಸಿದು ಬಿಟ್ಟ, ಪಾತಾಳಕ್ಕೆ ಕುಸಿದ ಅನುಭವ ಆಗಿಬಿಡುತ್ತು ಸುಮಂತ್ರನಿಗೆ. ಸುಮಂತ್ರನಿಗೆ ಮಾತ್ರ ಅಲ್ಲ, ರಾಮನ ಪಟ್ಟದ ಕುದುರೆಗಳು ಒಟ್ಟೊಟ್ಟಿಗೆ ಬೆಳೆದವಲ್ವೇ. ರಾಮ ಯಾವಾಗ ರಥದಿಂದ ಇಳಿದನೋ ಆ ಕುದುರೆಗಳು ತಮ್ಮ ಆಭರಣವನ್ನೆಲ್ಲ ಕಚ್ಚಿ ಕಚ್ಚಿ ಎಸೆದವಂತೆ. ರಾಮ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಎಂಬುದಾಗಿ ಧಳ 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 ಕಣ್ಣಂಚಿನಿಂದ ನೀರು ಉರುಳುತ್ತಾ ಇದೆ ಕುದುರೆ ಕಣ್ಣಂಚಿನಿಂದ. ರಾಮನಿಗೆ ಯಾವಾಗಲೂ ದುಃಖ ಬಂದಿದ್ದಿಲ್ಲ. ಈ ಪಶುಗಳ ಪ್ರೇಮವನ್ನ ಕಂಡು ಪಶುಪತಿ ಪ್ರಿಯನಾದಂಥ ರಘುರಾಮ ಸಾಮೀಪ್ಯ ಬಂದು ಬೆನ್ನು ತವರಿದನಂತೆ. ನಿಮ್ಮನ್ನು ಪಶುಗಳು ಅನ್ಬಹುದೇನು? ರಾಮ ವಿಯೋಗಕ್ಕೋಸ್ಕರವಾಗಿ ಇಷ್ಟೊಂದು ದುಃಖಿಸ್ತಾ ಇದ್ದೀರಲ್ಲ ಎಂಬುದಾಗಿ ಬೆನ್ನನ್ನು ಸಂತೈಸಿ ಚಪ್ಪರಿಸಿದನಂತೆ ಆ ಕುದುರೆಗಳಿಗೆ. ಅವನೊಡಗೂಡಿ ಪಟ್ಟದ ಕುದುರೆಗಳು ಒಟ್ಟಾಗಿ ಬೆಳೆದವಲ್ವೇ. ಆ ನಿಮಿತ್ತವಾಗಿ ರಾಮದೇವರು ಎಲ್ಲರಿಗೂ ಪ್ರಿಯನಾದವ. ಹೀಗೊಂದು ಸುಮಂತನನ್ನು ಕಳಿಸುವಂತಹ ಸಮಯ ಗುಹನಿಗೆ ಅಂದ, ಆಲದ ಆ ಹಾಲು, ಅದನ್ನು ಅಂಟಾದ ಹಾಲನ್ನು ಜಟೆ ಕಟ್ಟೋದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ತಂದು ಕೊಡು ಅಂತ ಕೇಳ್ತಾನೆ ರಾಮದೇವ. ಅಣ್ಣನ ಇಂಗಿತವನ್ನು ಅರಿತಂತಹ ಲಕ್ಷ್ಮಣ ತಾನೂ ಸಹಕರಿಸಿ ಆ ಆಲದ ಹಾಲಿನ ಅಂಟಿನಿಂದ ಅಲ್ಲಿ ಜಡೆಯನ್ನು ಕಟ್ಟಿಕೊಂಡು, ಗುಹ ಈ ಗಂಗೆಯನ್ನು ದಾಟಿಸು, ಕರೋ ಗಂಗಾ ಜಲ ಪಾರ ಗುಹಕ ಜೀ, ಕರೋ ಗಂಗಾ ಜಲ ಪಾರ. तीन मूर्ति हम तीन
ದಾಟಿಸು ಗಂಗೆಯ ನೆಮ್ಮ ಓ ತಮ್ಮಯ್ಯ ದಾಟಿಸು ಗಂಗೆಯ ನೆಮ್ಮ. ಸಾಟಿಯಿಲ್ಲದ ನಿನ್ನ ಧರ್ಮದ ಕರ್ಮ, ಸಾಟಿಯಿಲ್ಲದ ನಿನ್ನ ಧರ್ಮದ ಕರ್ಮ, ದಾಟಿಸು ಗಂಗೆಯ ನೆಮ್ಮ ಓ ತಮ್ಮಯ್ಯ ದಾಟಿಸು ಗಂಗೆಯ ನೆಮ್ಮ. ದಡ ಕಾಣಿಸೋ ಬಡವರು ನಾವಯ್ಯ, ದಡ ಕಾಣಿಸೋ ಬಡವರು ನಾವಯ್ಯ, ಕಡೆ ತನಕ ನೆನಪಿಡುವೆವು ತಮ್ಮ, ಕಡೆ ತನಕ ನೆನಪಿಡುವೆವು ತಮ್ಮ, ದಾಟಿಸು ಗಂಗೆಯ ನೆಮ್ಮ ಓ ತಮ್ಮಯ್ಯ ದಾಟಿಸು ಗಂಗೆಯ ನೆಮ್ಮ. ಸಾಲ ಕೊಡುವುದಕ್ಕೆ ಕಾಲವಿದಲ್ಲ, ಸಾಲ ಕೊಡುವುದಕ್ಕೆ ಕಾಲವಿದಲ್ಲ, ಮೂಲ ನಾರಾಯಣ ನಾಣೆ ತಮ್ಮಯ್ಯ. ಗುರುಗಳ ಸಂಗ್ರಹ ಅಲ್ವೇ? ಮೂಲ ನಾರಾಯಣ ನಾಣೆ ತಮ್ಮಯ್ಯ, ದಾಟಿಸು ಗಂಗೆಯ ದಾಟಿಸು ಗಂಗೆಯ ದಾಟಿಸು ಗಂಗೆಯ ನೆಮ್ಮ. ಜೈ ಗಂಗಾ ಮೈಯಾ ಕಿ ಜೈ, ರಘುರಾಮಚಂದ್ರ ಭಗವಾನ ಕಿ ಜೈ. ಈ ಗಂಗೆಯನ್ನು ದಾಟಿಸು ಅಂತ ಕೇಳ್ತಾನೆ ರಾಮ. ಆಗ ಗುಹ ಯೋಚನೆ ಮಾಡಿದ. ಯಾಕೆ? ಹಿಂದೆ ರಾಮನ ಪಾದಧೂಳಿತಾಗಿ ಕಲ್ಲೊಂದು ಹೆಣ್ಣಾದ ಕಥೆಯನ್ನು ಕೇಳಿದ್ದ. ಈಗ ನನಗೆ ದೋಣಿ ಇರೋದೇ ಒಂದು, ಎಲ್ಲಾದರೂ ರಾಮನ ಪಾದಧೂಳಿ ಆ ದೋಣಿಗೆ ತಾಗಿ ಅದು ಹೆಣ್ಣಾಗಿ ನಿಂತರೆ ನನ್ನ ಜೀವನ ನಡೆಸೋದು ಬಹಳ ಕಠಿಣ. ಹಾಗಾಗಿ ರಾಮದೇವರ ಪಾದವನ್ನು ಮೊಟ್ಟ ಮೊದಲು ಆ ಧೂಳೆಲ್ಲ ತೆಗೆದನಂತೆ, ಗಂಗೆಯಿಂದ ತೊಳೆದು. ಅಲ್ವೇ? ಎಂಥ ಭಾವನೆ ಅಲ್ವೇ? ಗುಹನ ಭಾಗ್ಯದಲ್ವೇ? ಗುಹಕಜಿ ಆಗ್ಲೇ ರಾಮದೇವರು ಸೀತೆಯನ್ನು ಮೊಟ್ಟ ಮೊದಲು ದೋಣಿಯಲ್ಲಿ ಕುಳ್ಳಿರಿಸಿ ಆಮೇಲೆ ತಾನು ಹೊತ್ತು ಕೂತ್ಕೊಳ್ತಾನೆ. ಕರಂಗಳೆಂಬ ತರಂಗಗಳಿಂದ ಗಂಗೆ ಆ ಭಗವಂತನನ್ನು ಹೊತ್ತು ದಡ ದಾಟಿಸುವಾಗ ಇನ್ನೊಂದು ದಡವನ್ನು ದಾಟಿಸಿದ್ದಾನೆ. ರಾಮ, ಲಕ್ಷ್ಮಣ, ಸೀತೆ ಇಬ್ಬರೂ ಸಹ ಗಂಗೆ ಇನ್ನೊಂದು ತಟಾಕಕ್ಕೆ ಇಳಿದ ಮೇಲೆ ಗುಹನನ್ನು ಕರೆದು ಧನ್ಯತೆಯನ್ನ ರಾಮ ಹೇಳ್ತಾನೆ. ಕಾಲವಿದಲ್ಲ ಸಾಲ ಕೊಡುವುದಕ್ಕೆ. ದೇವಾದಿ ದೇವತೆಗಳೆಲ್ಲ ಈ ಪುರುಷೋತ್ತಮನ ಲೀಲಾ ವಿಶೇಷವನ್ನ ಕಂಡು ಲಕ್ಷ್ಮೀಪತಿಯಾದಂಥ ಭಗವಂತ ಇದು ಈ ದೋಣಿ ದಾಟ್ಸಿಗೆ ದುಡ್ಡು ಕೊಡ್ಲಿಕ್ಕಿಲ್ಲಲ್ಲ ಅಂದ್ವ. ಆ ಮನೋರೂಪ ಮನ ವೈಭವ ಮನುಷ್ಯನ ಲೀಲಾ ಮಾನುಷ ಕೃತಿ ದೇವಾದಿ ದೇವತೆಗಳು ಕಂಡು ಅಚ್ಚರಿ ಪಡ್ತಾವಂತೆ. ಈಗೇನಿಲ್ಲ, ಗುಹ ನೆನಪಿಟ್ಟು 14 ವರ್ಷ ನಂತರ ಅಯೋಧ್ಯೆಗೆ ಹೋದ ಮೇಲೆ ನಿನ್ನ ಋಣ ತೀರಿಸಿ ನಿನಗೆ ಸನ್ಮಾನ ಮಾಡ್ತೀವಿ ಅಂತಾನೆ. ಕಾಲವಿದಲ್ಲ ಸಾಲ ಕೊಡುವುದಕ್ಕೆ ಮೂಲ ನಾರಾಯಣ ನಾಣೆ ತಮ್ಮಯ್ಯ ದಾಟಿಸು ಗಂಗೆಯ ನೆಮ್ಮ. ಬಡವರು ನಾವಯ್ಯ ದಡ ಕಾಣಿಸೋ. ರಾಮ ಗುಹ ಮಂಡಿ ಊರಿ ರಾಮನ ಸಮ್ಮುಖದಲ್ಲಿ ನಿಂತು, ರಾಮ ನೀನೇನು ಕೊಡಬೇಕಾದ್ದಿಲ್ಲ,
ಯಾಕೆ? ಯಾಕಂದರೆ ನಂದು ನಿಂದು ಒಂದೇ ಕಸುಬು. ನಾನು ಅಂಬಿಗ, ನೀನು ಅಂಬಿಗ, ನಂದು ನಿಂದು ಒಂದೇ ಕಸುಬು ಅಂದ ಯಾರೋ ಗುಹ. ಇದನ್ನು ಕೇಳುತ್ತಲೇ ಲಕ್ಷ್ಮಣನಿಗೆ ಸಿಟ್ಟು ಬಂದ್ಬಿಡ್ತು. ಬೇಡರ ಗುಹ ರಾಮ ಯಾರು? ಅಯೋಧ್ಯೆ ಅರಸು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪುರುಷೋತ್ತಮನನ್ನ ತನ್ನಂತೂ ಒಂದೇ ಕಸುಬು ಅಂತಲ್ಲ ಇವ. ಈಗೊಂದು ನಿನ್ನಣ್ಣ ಭವಸಾಗರವನ್ನು ದಾಟಿಸಿ ವ್ಯವಸ್ಥೆ ಇದ್ದು ನಾವಿಬ್ಬರು ಒಂದೇ ಕಸುಬನವರು. ಅಂಬಿಗ ನಾ ನಿನ್ನ ನಂಬಿದೆ, ದಾಸರಂತಾರೆ ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ರಘುರಾಮಚಂದ್ರ ಭಗವಾನಗಿ ಜಯ. ಓಡೋಡಿ ಬಂದು ಗುಹ ರಾಮನ ಎರಡು ಪಾದವನ್ನ ಚುಂಬಿಸಿ ಬಿಟ್ಟ. ನಾನು ಈ ಗಂಗಾಸಾಗರ ದಾಟಿಸಿರೋಣ, ನನ್ನನ್ನು ಈ ಭವಸಾಗರದಿಂದ ದಾಟಿಸು ತಂದೆ. ಹೀಗೊಂದು ಕರಮುಗಿದು ನಿಂತಂತ ಗುಹನಿಗೆ ಅಭಯವನ್ನು ಕೊಟ್ಟ ಭಗವಂತ. ಜಾತಿ ಮತ ಪಂಥ ಶ್ರೀಮಂತ ಇಲ್ಲವೇ ಇಲ್ಲ ಭಗವಂತನ ರಾಜ್ಯದಲ್ಲೇ. ಗುಹ ಯಾರು? ಭಗವಂತನ ಸೇವಾ ಕೈಂಕರ್ಯಕ್ಕಾಗಿ ಬೇಡರ ರೂಪದಲ್ಲಿ ಗುಹ ಅನಿಸಿಕೊಂಡಿದ್ದಾನೆ. ಅವ ದೇವಸೇನಾನಿ, ಸ್ಕಂದ, ಷಣ್ಮುಖ. ಭಗವತ್ ಸೇವಾ ಕೈಂಕರ್ಯಕ್ಕಾಗಿ ತಾನು ಬೇಡರ ದೊರೆ ಅಂತ ಹೇಳಿಸಿಕೊಂಡಿದ್ದಾನೆ. ಗೊತ್ತು ಅದು ಭಗವಂತನಿಗೆ. ಹಾಗೆ ಆ ದಡವನ್ನು ದಾಟಿ ಮುಂದಕ್ಕೆ ಹೋಗುವಾಗ ಕಾನನವನ್ನು ಸೇರುವಂತಹ ಕಾಲ, ಅಲ್ಲಿ ಸಿದ್ಧವಾದ ರಸ್ತೆಗಳುಂಟೆ. ಹಾಗೆ ಮುಂದಕ್ಕೆ ರಾಮ, ಮಧ್ಯದಲ್ಲಿ ಸೀತೆ, ಹಿಂದೆ ಲಕ್ಷ್ಮಣ. ತತ್ವಜ್ಞಾನಿಗಳು ಚಿಂತನೆ ಮಾಡ್ತಾರೆ, ರಾಮ ಅಂದ್ರೆ ಪರಮಾತ್ಮ, ಸೀತೆ ಅಂದ್ರೆ ಮಾಯೆ, ಲಕ್ಷ್ಮಣ ಅಂದ್ರೆ ಜೀವಾತ್ಮ. ಈ ಜೀವಾತ್ಮಕ್ಕೆ ಯಾವಾಗಲೂ ಭಗವಂತನ ದರ್ಶನ ಆಗಬೇಕಾದ್ರೆ ಮಾಯೆ ಅಡ್ಡಿ ಆಗ್ತಾಳೆ. ಹಾಗಾಗಿ ಹಿಂದೆ ಲಕ್ಷ್ಮಣ ಹೋಗುವಾಗ ಅತ್ತಿಗೆ ಹೇಳಿದಂತೆ, ಅತ್ತಿಗೆ ನಿನ್ನ ಸ್ವಲ್ಪ ಕುತ್ತಿಗೆಯನ್ನು ಓರೆ ಮಾಡಿ ನನ್ನ ರಾಮನನ್ನು ಸದಾ ನಾನು ನೋಡ್ತಾ ಇರಬೇಕು ಅಂದಂತೆ ಅಲ್ವೇ. ಆ ನಿಮಿತ್ತವಾಗಿ ರಾಮ, ಸೀತೆ, ಲಕ್ಷ್ಮಣರು ಧಾವಿಸುವಂತಹ ಕಾಲ. ಆ ವನವನ್ನು ಪ್ರವೇಶ ಮಾಡುವಾಗಲೇ ಹಗಲುಗತ್ತಲೆ ಅಂತಿರುವಂತಹ ಆ ಕಾಡು ಪ್ರದೇಶ, ಸವೆದ ದಾರಿಗಳಿಲ್ಲ, ವಿಷಜಂತುಗಳು ತುಂಬಿಕೊಂಡಿವೆ, ನಂಜುಳ್ಳ ಮುಳ್ಳುಗಳಿವೆ, ಹಸಿದಂತಹ ಹೆಬ್ಬುಲಿಗಳು ಮರದ ಮೇಲೆ ಕೂತು ಬುಸುಗಳಿತಾ ಇವೆ, ಮೃಗಗಳ ಗರ್ಜನೆ ಕೇಳಿ ಬರುತ್ತಾ ಇವೆ. ರಾಮ ತಾನು ಮುಂದಾಗಿ ಹಾಗೆ ಮಾರ್ಗವನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಬರುವಾಗ ದಿನಗಳು 6-8 ಉರುಳುತ್ತಾವೆ. ಇತ್ತಲ ಸುಮಂತ ಮರಳಿ ಬಂದಿದ್ದಾನೆ, ದಶರಥ ಪ್ರಾಣ ಸಂಕಟದಲ್ಲಿದ್ದಾನೆ. ವಾರ್ತೆಯನ್ನು ಮುಟ್ಟಿಸುವಂತಹ ಕಾಲ. ಹಾರಾಮ ಹಾರಾಮ ಅನುಜ, ಆ ಸೀತೆ ವೈದೇಹಿ, ಹೀಗೊಂದು ಕ್ಷಣ ಕ್ಷಣಕ್ಕೆ ಮೇಲುಸಿರು ಎಳೆಯುತ್ತಿರುವಂತಹ ಕಾಲ. ವಸಿಷ್ಠರು
ಕೌಸಲ್ಯೆ, ಸೌಮಿತ್ರೆ ಎಲ್ಲ ಪ್ರಜಾವೃಂದ ಸುತ್ತ ನಿಂತು ನೋಡುತ್ತಿರುವಂಥ ಕಾಲ, ಮೇಲಣ ಉಸರನ್ನು ಎಳೆಯುತ್ತಿರುವಂಥ ಸಮಯ. ತಾಂಡವ 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 ಎಂಬ ನುಡಿ ದಶರಥನ ವದನದಿಂದ ಹೊರಹೊಮ್ಮುತ್ತಾ ಇದೆ. ಯಾಕೆ? ಒಂದು ಶಾಪ ಇತ್ತು. ಪ್ರಾಯಪ್ರಬುದ್ಧನಾಗಿರುವಂಥ ದಶರಥ ಅಂದು ಶಬ್ದವೇದಿಯನ್ನು ಅಸ್ತ್ರವಿದ್ಯೆ ಪ್ರಯೋಗ ಮಾಡೋದಕ್ಕೋಸ್ಕರವಾಗಿ ಸಂಧ್ಯಾ ಸಮಯದಲ್ಲಿ ಕಾನನಕ್ಕೆ ತೆರಳಿದ್ದ. ವಿವಾಹದ ಪೂರ್ವದಲ್ಲಿ ಶಬ್ದವೇದಿ ಅಂತ ಶಬ್ದವನ್ನು ಕೇಳಿ ಬಾಣವನ್ನು ಬಿಡುವಂತಹ ಒಂದು ವ್ಯವಸ್ಥೆ, ಅದೊಂದು ಶಸ್ತ್ರ ವಿದ್ಯೆ. ಅದಕ್ಕೆ ಶಬ್ದವೇದಿ ಅಂತ. ಶಬ್ದವೇದಿ ಬೇರೆ, ಶಬ್ದಭೇದಿ ಬೇರೆ, ಎರಡು ವಿಭಾಗ ಉಂಟಲ್ವೇ. ಆ ವಿದ್ಯೆಯನ್ನು ಕಲಿತಂತಹ ದಶರಥ ಶಬ್ದವೇದಿ ವಿದ್ಯೆಯನ್ನು ಕಲಿತು ಇದನ್ನು ಪ್ರಯೋಗ ಮಾಡೋಣ ಎಂಬುದಾಗಿ ಕತ್ತಲೆಯ ಸಾಮೀಪ್ಯ ಹೋಗುವಾಗ ಕಾನನದ ಮರದ ಮೇಲೆ ಕೂತು ಆ ವಿದ್ಯೆಯನ್ನು ಕಲಿತಂಥ ಆತ ಪ್ರಯೋಗ ಮಾಡುವಂಥ ಸಮಯ ಸಂಧ್ಯಾ ಸಮಯದಲ್ಲಿ ತಾಂಡವ ಮುನಿ ಶ್ರವಣಕುಮಾರ ತಾಯಿಯ ಬಾಯಾರಿಕೆಗೋಸ್ಕರವಾಗಿ ನೀರನ್ನು ತರುವುದಕ್ಕೆ ಆ ನದಿಯಲ್ಲಿ ತನ್ನ ಕಾವಡಿಯಿಂದ ನೀರನ್ನು ತುಂಬುವಾಗ ಆ ರವದ ಶಬ್ದವಂ ಕೇಳಿ ಬೂಧಾರವೆಂದೇ ಬಗೆದು ಕ್ರೂರಂಬನು ಬಿಡಲು ಅದು ಬಿದ್ದುದು ಆ ವೈಶ್ಯ ಕುಮಾರನ ಉದರದಲ್ಲಿ. ತೀಕ್ಷ್ಣವಾದಂಥ ಬಾಣವನ್ನು ಎಸೆದು ಬಿಟ್ಟಂತಹ ಸಮಯ ಆ ಶಬ್ದವನ್ನು ಕೇಳಿಬಿಟ್ಟ. ಯಾವುದೋ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬಂದಿದ್ದಾವೆ ಎಂಬುದಾಗಿ ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗ ಮಾಡೋಣ ಅಂತ ಬಿಟ್ಟರೆ ಅದು ಆಗ ಮಾತ್ರ ನೀರಿಗಾಗಿ ಹೋದಂಥ ತಾಂಡವ ಕೋರನಾದಂಥ ಶ್ರವಣನ ಉದರಕ್ಕೆ ನಾಟಿ ಬೆನ್ನಲಿ ಮೂಡಿದುದು. ಹಾಯಂದ ಅಕಟಕಟ ಮಾರಹರ ಶಂಕರ ಸಹಿಸಲಾರದೆ ಮೂರ್ಛಿತನಾಗಿ ದೊಪ್ಪನೆ ಬಿದ್ದುಬಿಟ್ಟ ನದಿ ತಟಾಕದಲ್ಲಿ. ಇದನ್ನು ಕೇಳುತ್ತಲೇ ಭಯಪಟ್ಟ ದಶರಥ ಓಡೋಡಿ ಹೋಗಿ ನೋಡ್ತಾನೆ. ಮುನಿಕುವರನಿಗೆ ತಾನು ಇಟ್ಟಂಥ ಬಾಣ ಗುರಿ ಇಟ್ಟಿದ್ದು. ಓಡೋಡಿ ಬಂದು ಸಂತೈಸಿ ಉದರದಲ್ಲಿರುವಂಥ ಬಾಣವನ್ನು ಹೊರಕ್ಕೆ ತೆಗೆಯುತ್ತಾನೆ. ಆ ಸಮಯದಲ್ಲಿ ಅಂದ, ನನ್ನ ತಂದೆ ತಾಯಂದಿರು ವೃದ್ಧರು ಕುರುಡರು ಈ ದಿಕ್ಕಿನಲ್ಲಿದ್ದಾರೆ, ಅವರಿಗೆ ಬಾಯಾರಿಕೆಗಾಗಿ ನೀರು ತರಲಿಕ್ಕೆ ಬಂದವ, ಅವರ ಬಾಯಾರಿಕೆಯನ್ನು ತೀರಿಸೆಂಬುದಾಗಿ ಕೊನೆಯ ಉಸಿರನ್ನು ಎಳೆಯುವಂಥ ಸಮಯದಲ್ಲಿ ದಶರಥ ಆ ಬಾಲನನ್ನು ಹೆಗಲಲ್ಲಿ ಹೊತ್ತು ಆ ಮಾರ್ಗವಾಗಿ ಬರುವಾಗ ಪದಶಬ್ದಂ ಶ್ರುತ್ವಾ ದಶರಥನ ತರಗೆಲೆಯ ಆ ಪಾದ ಶಬ್ದವನ್ನು ಕೇಳುತ್ತಲೇ ಆ ತಂದೆ ತಾಯಂದರು ಮೊದಲೇ ಭಯಪಟ್ಟಿದ್ದರು. ಕತ್ತಲೆ ಆಗ್ತಾ ಇದೆ, ಪ್ರಾಣಿಗಳ ಸಂಚಾರ ಆಗ್ತದೆ, ಮುಪ್ಪಿನ ಮುದುಕಿಯರು ತಂದೆ ತಾಯಂದರು ಕುರುಡರು. ಆ ಶ್ರವಣ ತಾನು ಆಗಲಿ ತನ್ನ ಹೆಗಲ ಮೇಲೆ ಹೊತ್ತು ಬಂದಿದ್ದಾನೆ ದಶರಥ. ಆ ಮಾತನ್ನು ಕೇಳುತ್ತಲೇ ದಶರಥ ತತ್ತರಿಸಿದ. ನಾನು ನಿಮ್ಮ ಮಗನನ್ನು, ನನ್ನ ತೀಕ್ಷ್ಣವಾದ ಬಾಣವೊಂದು ನಿಮ್ಮ ಮಗನ ಪ್ರಾಣವನ್ನು ಹೀರಿದೆ ಅನ್ನುವಾಗ ಸಹಿಸಲಾರದೆ ಆ ದಂಪತಿಗಳು ಶಾಪವನ್ನಿತ್ತರು. ಈ ಅಂತ್ಯಕಾಲದಲ್ಲಿ ನಮಗೆ ಪುತ್ರ ಶೋಕವನ್ನು ಉಂಟು ಮಾಡಿದ್ದರಿಂದ ದಶರಥ ನಿನ್ನ ಅಂತ್ಯಕಾಲ ತಡಪ್ಸೆ, ಪುತ್ರ ಶೋಕದಿಂದ ನಿನ್ನ ಅಂತ್ಯಕಾಲವಾಗಲಿ ಎಂಬುದಾಗಿ ಆ ಜ್ಞಾಪಕವನ್ನು, ಆ ದೃಶ್ಯ ಈಗ ಕಣ್ಮುಂದೆ ಕಂಡು ಬರ್ತಾ ಇದೆ ದಶರಥನಿಗೆ. ತಾಂಡವ 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 ಅಂತ ತಾಂಡವ ಮುನಿಯ ಶಾಪ ಜ್ಞಾಪಕವಾಗ್ತಾ ಇದೆ. ನನ್ನ ಅಂತ್ಯಕಾಲ ಸಮೀಪವಾಯಿತೆಂಬುದಾಗಿ ಹಾ ರಾಮ ಹಾ ರಾಮಾನುಜ ಹಾ ವೈದೇಹಿ ಹೀಗೆಂಬುದಾಗಿ ಮ್ರಿಯಮಾಣೋ ಅನಾಥವತ್ ಅನಾಥರಂತೆ ಪ್ರಾಣ ಬಿಟ್ಟ. ಕೌಸಲ್ಯೆ ಕೆಟ್ಟೆನೆನುತ ಬಾಲರಿಗಿನ್ನೇನು ಗತಿಯೋ, ನನ್ನ ಮಕ್ಕಳಿಗಿನ್ನೇನು ಗತಿಯೋ ಹೀಗಂದು ಕಂಡು ತನ್ನ ಹಣೆಯ ಕುಂಕುಮವನ್ನ ದಶರಥನ ಹಣೆಗೆ ಒರೆಸ್ಬಿಟ್ಲಂತೆ. ಆಗ್ಲೇ ದಶರಥನ ಸಾವಾದ್ದನ್ನು ಅರಿತಂತ ಕುಲಪುರೋಹಿತರಾದಂಥ ವಸಿಷ್ಠರು ರಾಜ್ಯದಲ್ಲಿ ಅರಾಜಕತೆ ಆಗಬಾರದೆಂಬುದಾಗಿ ತೈಲ ದ್ರೋಣದಲ್ಲಿ ಆ ದಶರಥನ ಶರೀರವನ್ನು ಇಟ್ಟು ಅತಿ ಶೀಘ್ರವಾಗಿ ಮಂತ್ರಿಗಳನ್ನು ಕಳುಹುತ್ತಾನೆ. ಕುದುರೆಯನ್ನು ಶೀಘ್ರವಾಗಿ ಓಡುವಂಥ ಕುದುರೆಗಳನ್ನು ಕಳುಹಿ ಪುರೋಹಿತರೇ ಇದ್ದು ವಸಿಷ್ಠರೇ ಇದ್ದು ದಶರಥನ ಸಾವನ್ನು ತಿಳಿಸದೆ ವಸಿಷ್ಠರು
ಬರ ಹೇಳಿದ್ದಾರೆ ಎಂಬುದಾಗಿ ಭರತ ಶತ್ರುಘ್ನರಿಗೆ ಅತಿ ಶೀಘ್ರವಾಗಿ ಕರೆತರುವಂತೆ ಮಂತ್ರಿ ಮಹೋದಯರನ್ನು ಕಳುಹುತ್ತಾ ಸುಮಂತ, ಜಯಂತ, ಜಯತಪಾಲಾದಿಗಳು ಅತಿ ಶೀಘ್ರವಾಗಿ ಯುಧಾಜಿತ್ತನ ರಾಜ್ಯದತ್ತ ಧಾವಿಸ್ತಾರೆ. ಕೇಕಯದತ್ತ. ಅಲ್ಲಿಗೆ 8 ದಿವಸಗಳು ಉರುಳಿವೆ. ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ಭರದ್ವಾಜರ ಆಶ್ರಮವನ್ನು ಹೊಕ್ಕು ಅಲ್ಲಿಂದ ಮುಂದಕ್ಕೆ ನಮಗೆ ಎಲ್ಲಿ ಸ್ಥಳ ಒಳ್ಳೆಯ ಸ್ಥಳ ಎಂಬುದಾಗಿ ಕೇಳಿ ಚಿತ್ರಕೂಟಗಿರಿ ಶಿಖರ ಶಿಖರ ಚಿತ್ರಕೂಟಗಿರಿ ಶಿಖರ ಚಿತ್ರ ವಿಚಿತ್ರ ಸುಮಗಳಾಕರ ಚಿತ್ರಕೂಟಗಿರಿ ಶಿಖರ. ಎಲ್ಲ ಋಷಿಮುನಿಗಳ ಮಾರ್ಗದರ್ಶನದಲ್ಲಿ ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನು ಕಟ್ಟಿ ರಾಮ ಲಕ್ಷ್ಮಣರು ಅಲ್ಲಿ ವಸತಿ ಮಾಡುವಂತಹ ಕಾಲ. ಇತ್ತಲ ದಶರಥನ ಸಾವು ಉಂಟಾಗಿದೆ. ಅತಿ ಶೀಘ್ರವಾಗಿ ಭರತ ಮತ್ತು ಶತ್ರುಘ್ನರನ್ನು ಕರೆತಂದು ತಂದೆಯ ಊರ್ಧ್ವ ಕ್ರಿಯೆಯನ್ನೆಲ್ಲ ಪೂರೈಸಿ ನಡೆದಂತಹ ಘಟನೆಯನ್ನೆಲ್ಲ ಅರಿತಂತಹ ಭರತ ಮತ್ತು ಶತ್ರುಘ್ನರು ನಾವು ಅನಾಥರಾದೆವಲ್ಲ, ಕುಲಘಾತಕಿ ಅಂತ ನನ್ನ ತಾಯಿ ಕೈಕೇಯಿ ವ್ಯರ್ಥವಾಗಿ ಈ ರಘುಕುಲದ ಮೈಯಿಗೆ ವಿಷ ಉಣಿಸಿ ತಂದೆಯನ್ನ ಇಹಲೋಕ ಯಾತ್ರೆಯನ್ನು ಹೋಗುವಂತೆ ಮಾಡಿದ್ಲು. ರಾಮಲಕ್ಷ್ಮಣರನ್ನ ಸೀತೆಯರನ್ನ ಕಾನನಕ್ಕೆ ತಳ್ಳಿದ್ಲಲ್ಲ, ಹೀಗಂದು ಆ ಕೈಕಿಯನ್ನು ಈಗಲೇ ಕೊಲ್ಲುವೆನೆಂಬುದಾಗಿ ಖಡ್ಗವನ್ನು ಹೊರಕ್ಕೆ ಎಳೆಯುವಾಗ ವಸಿಷ್ಠರು ತಡೆಯುತ್ತಾರೆ. ಅಯ್ಯ, ಇದು ನೀತಿಯಲ್ಲ, ಇದು ಧರ್ಮವಲ್ಲ, ತಪ್ಪು ಮಾಡಿರಬಹುದು, ಆದರೂ ಕಾರ್ಯ ಕಾರಣ ಸಂಬಂಧ ಉಂಟು. ಆದರೆ ಅತಿ ಶೀಘ್ರವಾಗಿ ನೀನು ಮಾಡುವ ಕಾರ್ಯ ತಂದೆಯ ಶ್ರಾದ್ದ ವೈದಿಕ ಕೈಂಕರ್ಯ, ಆ ದ್ರೋಣದಿಂದ ಎಣ್ಣೆಯ ಕೊಪ್ಪರಿಗೆಯಿಂದ ಮೇಲಕ್ಕೆ ಎತ್ತಿ ಊರ್ಧ್ವ ದೈಹಿಕ ಕೈಂಕರ್ಯವನ್ನೆಲ್ಲ ನಡೆಸಿ ಆ ಪಿತ್ರಾಂತರ್ಗತ ವಾಸುದೇವ ಜನಾರ್ದನನನ್ನು ತೃಪ್ತಿಪಡಿಸುವಂತಹ ಸ್ಥಿತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ ವಸಿಷ್ಠರು. ಪಿತೃ ಶರೀರದ ಊರ್ಧ್ವ ಕ್ರಿಯೆಯೆಲ್ಲ ಪೂರೈಸಿ ಇನ್ನು ಭರತನಿಗೆ ಪಟ್ಟ ಕಟ್ಟಬೇಕೆಂಬುದಾಗಿ ಸಿದ್ಧತೆ ಮಾಡುವಾಗ ಇಡೀ ಪುರವೇ ವಾದ್ಯವನ್ನು ಭರತನನ್ನು ಕರೆತರುವಂಥ ಕಾಲ. ಭರತ ತಡೀತ, ಇಲ್ಲಿ ರಾಮನೇ ಬಂದು ಪಟ್ಟಾಭಿಷೇಕ ಆಗಬೇಕೆ ಹೊರತು ಕರೆತರುವೆ ರಾಮನ ರಾಜೀವಲೋಚನನ ಕರೆತರುವೆ ರಾಮನ. ನಾನು ಈ ಪಟ್ಟಕ್ಕೆ ಸೇರುವವನಲ್ಲ, ಕೂತುಕೊಳ್ಳುವವನಲ್ಲ, ರಾಮನೇ ಬಂದು ಅಯೋಧ್ಯ ಪಟ್ಟವನ್ನು ಸ್ವೀಕರಿಸಬೇಕೆಂಬುದಾಗಿ ಎಲ್ಲ ವಾದ್ಯಗಳನ್ನೆಲ್ಲ ನಿಲ್ಲಿಸಿಬಿಟ್ಟ. ತಾನೇ ಹೋಗಿ ರಾಮನನ್ನು ಕರೆತರುವೆನೆಂಬುದಾಗಿ ಸಮಸ್ತ ವಾದ್ಯ ವೈಭವದಿಂದ ಒಡಗೂಡಿ ಮಂತ್ರಿ ಪುರೋಹಿತರ ಸಹಿತವಾಗಿ ಮುಪ್ಪಿನ ತಾಯಿಂದ್ರಿಂದ ಮುದುಕಿಯರು 3 ಮಂದಿ ಅವರೂ ಸಹ ಅವ್ರನ್ನೆಲ್ಲ ಕರ್ಕೊಂಡು ರಾಮದರ್ಶನಕ್ಕಾಗಿ ಧಾವಿಸ್ತಾರೆ. ಚಿತ್ರಕೂಟಕ್ಕೆ ಬರ್ತಾರೆ. ಗುಹನ ಮಾರ್ಗದರ್ಶನವನ್ನು ಪಡೆದು ಭರದ್ವಾಜರ ಆಶ್ರಮದಲ್ಲಿ ಆತಿಥ್ಯವನ್ನು ಪಡೆದು ಆ ಚಿತ್ರಕೂಟಕ್ಕೆ ಬರುವಾಗ ಭರತ, ನಾನೀಗ ನನ್ನ ಅಣ್ಣನಿಗೆ ರಾಮನಿಗೆ ಏನು ಹೇಳಲಿ? ಚಕ್ರವರ್ತಿಯನ್ನು ನೋಡುವೆ? ಇಲ್ಲ, ವನವಾಸಿಯಾಗಿದ್ದಾನೆ. ಹಾಗಾಗಿ ಏನೂ ಹೇಳಲಿಕ್ಕೆ ಅಸಾಧ್ಯವಾಗದೆ ದೂರದಲ್ಲಿ ಆ ಹೋಮಧೂಮವನ್ನು ಕಂಡು ಓಡೋಡಿ ಬಂದು ಆ ಪರ್ವತವನ್ನು ಚಿತ್ರಕೂಟ ಗಿರಿಯನ್ನು ಏರುವಾಗ ರಾಮನನ್ನು ಕಂಡಾಕ್ಷಣ ಪಾದದಲ್ಲಿ ಹೊರಳಾಡಿ ಅಣ್ಣ ಎಂಬುದಾಗಿ ಕೂಗಿ ತಬ್ಬಿಕೊಂಡು ಬಿಟ್ಟ. ಅಣ್ಣ, ನೀನು ಬರಲೇಬೇಕಂತ ಕೇಳ್ಕೊಳ್ತಾನೆ. ಆಗ ಅಂದ, ತಂದೆ ಮೋಹಕ್ಕೆ ಸಿಲುಕಿ ತಿಳಿಸಿದ್ದಲ್ಲ, 14 ವರ್ಷ ವನವಾಸ, ಪಿತೃವಚನ ಇದು ಪಾಲನೆ ಮಾಡೋದು ನಮ್ಮ ಧರ್ಮ. ನೀನು ಶೀಘ್ರವಾಗಿ ಧಾವಿಸು. ನಾನು 14 ವರ್ಷವನ್ನು ಕಳೆದ ಹೊರತು ಪುರವನ್ನು ಪ್ರವೇಶ ಮಾಡಲಾರೆ ಎಂಬುದಾಗಿ ಅರಿತ ಮಾತನ್ನು ತಿಳಿಸುವಾಗಲೇ ಭರತ ಅನ್ನ ಆಹಾರ ತ್ಯಜಿಸಿ ನಿನ್ನ ಸಮ್ಮುಖದಲ್ಲಿ ದೇಹತ್ಯಾಗ ಮಾಡ್ತೀನಿ ಅಂದ. ಆಗ ವಸಿಷ್ಠರು ಸಂತೈಸಿ ಭರತನಿಗೆ ರಾಮ ಬಾರದಿದ್ದರೆ ರಾಮ ನಿನ್ನ ಪಾದುಕೆಯನ್ನಾದರೂ ಕೊಡು. ತಂದಂತಹ ಪಾದುಕೆಯನ್ನು ಇಟ್ಟು ಅದರಲ್ಲಿ ರಾಮನ ಪಾದವನ್ನು ಸ್ಪರ್ಶ ಮಾಡಿಸಿ ಅದನ್ನು ಶಿರದಲ್ಲಿ ಹೊತ್ತಾ, ರಾಜೇಂದ್ರ ಕೇಳ್, ನಾನೊಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. 14 ವರ್ಷ ಮೇದಿನಿಯನು ಕಾದುಕೊಂಡಿಹೆನು. ಈ ಪಾದವೇ ದೇವರ ಪಾದವೆಂದರಿತು. ದಿವ್ಯವಾದಂಥ ಪಾದವನ್ನು ಶಿರದಲ್ಲಿ ಹೊತ್ತಂತ ಭರತ ಅಂದ, ಇದು ದೇವರ ಪಾದವೇ ಎಂಬುದಾಗಿ ಅರಿತು
ಇದರ ಪಾದದ ಅಡಿಯಲ್ಲಿ ರಾಜ್ಯ ನಡೆಯುತ್ತದೆ. ನಿನ್ನಂತೆ ನಂದಿಗ್ರಾಮದಲ್ಲಿ ನಾನು ನಿನ್ನಂತೆ ಸ್ಥಿತಿಯಲ್ಲಿ ವನವಾಸಿಯ ಸ್ಥಿತಿಯಲ್ಲೇ ಇದ್ದು 14 ವರ್ಷ ಈ ನಿನ್ನದಾದಂಥ ರಾಜ್ಯ ನಿನ್ನದು, ಕರ್ತವ್ಯ ನನ್ನದು. ಆ ಭಕ್ತಿಯ ಮೂಲಕವಾಗಿ ಸೇವಾ ಕೈಂಕರ್ಯವನ್ನು ನಂದಿಗ್ರಾಮದಲ್ಲಿ ರಾಮನಂತೆ ತಪಸ್ವಿ ಜೀವನವನ್ನು ನಡೆಸಿದಂತಹ ಭರತ 14 ವರ್ಷ ಕಳೆದು ಒಂದು ದಿನವೂ ನಾನು ಉಳಿಯಲಾರೆ, ಅನಲಂಗೆ ಒಪ್ಪಿಸುವ ನೀ ಶರೀರವ, ಈ ಶರೀರವನ್ನು ಅಗ್ನಿ ಅರ್ಪಣೆ ಮಾಡಿಬಿಡ್ತೇನೆ ನೀನು ಬಾರದಿದ್ರೆ 14 ವರ್ಷ ನಾನು ಇರ್ತೇನೆ ಹೀಗಂದು ಅನ್ನುವಾಗ ರಾಮದೇವರು ಸಂತೈಸಿ ಇನ್ನೊಮ್ಮೆ ಅಂತಾನೆ, ಅಯ್ಯ ಎಂದಿಗೂ ಮಾತಾ ಕೈಗೆ 2 ಮಾತನ್ನು ಆಡಬೇಡ. ಶತ್ರುಘ್ನನಿಗೆ ಮತ್ತೆ ಭರತನಿಗೆ ಅಂದ, ಎಂದೆಂದು ಮಾತೆ ಕೈಗೆ 2 ಮಾತನ್ನಾಡದೆ ಆ ಮಾತೃಸ್ವರೂಪವನ್ನು ಸದಾ ಚಿಂತನೆ ಮಾಡಿ ಎಂಬುದಾಗಿ ಮಾತೆಯ ಚರಣಕ್ಕೆ ವಂದಿಸಿದಂಥ ರಘುರಾಮ ಅವರನ್ನು ಬೀಳ್ಕೊಡ್ತಾನೆ. ಪಾದುಕೆಗಾಯಿತು ಪಟ್ಟ ಭರತ ನಿತ್ಯದಿ ನೇಮವನಿಟ್ಟ, ಭರತ ನಿತ್ಯದಿ ನೇಮವನಿಟ್ಟ, ಪಾದುಕೆಗಾಯಿತು ಭರತಃ ಭಕ್ತಿ ಭರಿತಃ ಅಂತಾರೆ ವಾಲ್ಮೀಕಿ ಮಹರ್ಷಿಗಳು. ಆ ನಿಶ್ಚಲವಾದ ರಾಮಭಕ್ತಿ, ಭಕ್ತಿ ಬೇಕೋ ವಿರಕ್ತಿ ಬೇಕೋ, ಸರ್ವಶಕ್ತಿಯು ಬೇಕೋ, ಮುಂದೆ ಮುಕ್ತಿಯ ಬಯಸುವಗೆ ಭಕ್ತಿ ಬೇಕೋ ವಿರಕ್ತಿ ಬೇಕೋ. ರಾಮನ ಮೇಲಿನ ಪರಮಭಕ್ತಿ ಭಕ್ತನಾದಂಥ ಭರತ ಆ ಸೇವಾ ಕೈಂಕರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅಯೋಧ್ಯಾಕಾಂಡ ಇನ್ನು ಸ್ವಲ್ಪ ಮುಂದುವರಿಯುತ್ತದೆ, ಮತ್ತೆ ಅದನ್ನು ನಾಳೆ ಚಿಂತನೆ ಮಾಡೋಣವಂತೆ. ಜಯ ಜಯ ರಾಮ. ನಾಮ ಸಂಕೀರ್ತನೆ, ಸಂಪೂರ್ಣ ರಾಮಾಯಣ ನಾಮ ಸಂಕೀರ್ತನೆ ಗಾನರೂಪ ಚಿಂತನೆ ಮಾಡ್ತಾ ಆಮೇಲೆ ವಿಷ್ಣು ಸಹಸ್ರನಾಮ, ರಾಮರಕ್ಷಾ, ಹಾಗೆ ಮಂಗಳಾರತಿ ಮೂಲಕ ರಾಮಾನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದ ಚಿಂತನೆ ಮಾಡ್ತಾ ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಜಾನಕಿ ರಮಣ ಭವ ಭಯಹರಣ, ಅಗಣಿತ ಗುಣಧಾಮ ಶ್ರೀರಾಮ, ಅಗಣಿತ ಗುಣಧಾಮ. ಅಂದು ಬಾಲ್ಯದಿ ಒಂದೇ ಬಾಣದಿ ಕೊಂದನು ತಾಟಕೆ ದಾನವಿಯ, ಧೀರ ಭಾವದಿ ಭಾರವ ವಹಿಸಿದ ಗುರುವಿನ ಯಾಗದ ರಕ್ಷಣೆಯ. ಪಾಷಾಣದೊಳು ಪ್ರಾಣವ ತುಂಬಿದ ಪಾವನ ಪದ ರಾಮ ರಾಮ, ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಜನಕನ ಸಭೆಯೊಳು ಘನ ಶಿವ ಧನುವನು ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ. ಸುರಕಿನ್ನರರು ಸುಮಮಳೆಗರೆ ಧರಣಿಗೆ ಹೃದಯದೆ ಮಂಡಿಸಿದ. ಭಾರ್ಗವರಾಮನ ಗರ್ವ ವಿರಾಮ, ಭಾಸ್ಕರ ಕುಲ ಸೋಮ ರಾಮ, ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ, ಜಯ ಜಯ ಶ್ರೀರಾಮ. ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನೇ ತಾತೊರೆದ. ರಘುಕುಲ ರೀತಿಯ ರಕ್ಷಣೆಗಾಗಿ ವನವಾಸಕ್ಕೆ ತಾ ನಡೆದ. ಭರತನ ಮನದಿ ನಿರತವು ನೆಲೆಸಿಹ ಭಾಸ್ಕರ ಕುಲ ಸೋಮ ರಾಮ, ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ
ಸೀತೆ ಕೋರಿದ ಮಾಯಾ ಮೃಗವನು ತರಲು ಹೊರಟನು ರಾಘವನು. ಸಮಯವ ಸಾಧಿಸಿ ಸೀತೆಯ ಹರಿಸಿದ ಸಾಧು ವೇಷದೆ ರಾವಣನು. ಸೀತೆಯ ಕಾಣದೆ ಶೋಕಾನದೊಳು ನೊಂದನು ರಘುರಾಮ. ರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ಕಾಂತೆಯ ನರಸುತ ಕಾಂತಾರದೊಳು ಕಾಂತೆಯ ಕಾಣದೆ ತಾನಡೆದ. ವಿಪನ ಪ್ರಾಂತದಿ ವಾಯುದಯನ ವಿಮಲ ಪ್ರೀತಿಯ ಪಡೆದ. ವಾಲಿಯ ವಧಿಸಿ ವಾನರ ಕುಲವ ಹರಸಿದ ಪರಂಧಾಮ. ರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ. ಶ್ರೀರಾಮ ಜಯ ಜಯ ಶ್ರೀರಾಮ. ವೀರ ಹನುಮನು ವಾರಿಧಿ ದಾಟಲು ಆಯಿತು ಸೇತುವೆ ನಿರ್ಮಾಣ. ಘೋರ ಸಮರದಿ ಹರಿಸಿದ ರಾಮ ದಶಕಂದರನ ಪ್ರಾಣ. ಧರ್ಮಪಾಲನ ದೀಕ್ಷಾಭರಣ ನ್ಯಾಯದ ನಿಧಿ ರಾಮ. ರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ. ಶ್ರೀರಾಮ ಜಯ ಜಯ ಶ್ರೀರಾಮ. ಜಾನಕಿ ರಮಣ ಭವ ಭಯಹರಣ ಅಗಣಿತ ಗುಣಧಾಮ. ರಾಮ ಅಗಣಿತ ಗುಣಧಾಮ. ಶ್ರೀರಾಮ ಅಗಣಿತ ಗುಣಧಾಮ. सीतारामचंद्र भगवान की जय. पवन सुत हनुमान की जय. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. साकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं. लक्ष्मीकान्तं कमलनयनं योगिरध्यानगम्यं. वन्दे विष्णुं भवभयहरं सर्वलोकैकनाथम्. ॐ विश्वस्मै नमः. विश्वं विष्णुर्वशत्कारो भूतभव्यभवत्प्रभो भूतकृद्भूतभृद्भावो भूतात्मा भूतभावनः. भूतात्मा परमात्मा च मुक्तानां परमागतिः. अव्ययपुरुषः साक्षी क्षेत्रज्ञोऽक्षर एव च. योगो योगविदां नेता प्रधानपुरुषेश्वरः. नारसिंहवपुः श्रीमान् केशवः पुरुषोत्तमः. सर्वशर्वशिवस्ताणुर्भूताधिर्निधिरव्ययः. सम्भवो भावनो भर्ता प्रभवः प्रभुरीश्वरः. स्वयंभू शम्भुरादित्य पुष्पराक्षो महास्वनः. अनादिनिधनो दाता विधाता धातुरुत्तमः. अप्रमेयो ऋषिकेश पद्मनाभोमरप्रभु. विश्वकर्मा मनुस्तष्टा स्तविस्तस्तविरो ध्रुवः. अग्राह्य शाश्वत कृष्णो लोहिताक्ष प्रतर्दनः. प्रभूत श्रीकगुप्ताम पवित्रं मङ्गलं परम्. ईशान प्राणद प्राणो ज्येष्ठ श्रेष्ठ प्रजापतिः. हिरण्यगर्भो भूगर्भो माधवो मधुसूदनः. ईश्वरो विक्रमी धन्वी मेधावी विक्रमक्रमः. अनुत्तमो दुरादर्श कृतज्ञ कृतिरात्मवान्. सुरेश शरणं चर्म विश्वरेता प्रजाभवः. अहः संवत्सरो व्याधः प्रत्ययः सर्वदर्शनः. अजः सर्वेश्वर सिद्धः सिद्धिः सर्वादिरच्युतः.
वृषाकपिरमेयात्मा सर्वयोगविनिस्मृतः वसुर्वसुमना सत्य समात्मा संमितं समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयोनिशुचिश्रवाः अमृतशाश्वतस्थाणो वरारोहो महातपः सर्वगः सर्वविद्वानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षसुराध्यक्षो धर्माध्यक्षकृताकृतः चतुरात्मा चतुर्व्यूहश्चतुर्धंश्चतुर्भुजः ब्राजिष्णुर्भोजनं भोक्ता सहिष्णुर्जगादिजः अनघो विजयो जेता विश्वयोनि पुनर्वसुः उपेन्द्रो वामनप्रांशुरमोघशुचिरूर्जितः अतीन्द्रसङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देशो श्रीमान् मे आत्मा महादिधृत महेश्वासो महीभर्ता श्रीनिवासः सतां गतिः अनिरुद्धसुरानन्दो गोविन्दो गोविदाम्पतिः मरीचिर्दमनोहंसः सुपर्णो भुजगोत्तमः हिरण्यनाभसुतः पद्मनाभः प्रजापतिः अमृत्युः सर्वदृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरार्यः गुरुर्गुरुतमो धाम सत्य सत्य पराक्रमः निमिषो निमिषस्रग्वी वाचस्पतिर्धारतिः अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपाद आवर्तनो निवृत्तात्मा संवृतः संप्रमर्दनः संहर्तको वह्निर्विरलो धरणीधरः सुप्रसाद प्रसन्नात्मा विश्वदृग्विश्वभुग् विभो सत्कर्ता सत्कृतः साधु जन्मो नारायणो नरः असंख्येयो प्रमेयात्मा विशिष्ट शिष्टकृच्युचिः सिद्धार्थ सिद्ध संकल्प सिद्धिदा सिद्धि साधनः वृषाही वृषभो विष्णु वृषपर्वा वृषोदरः वर्धनो वर्धमानश्च विविक्त श्रुतिसागरः सुभुजो दुर्धरो वाग्मी महेन्द्रो वसुदो वसुः नैकरूपो बृहद्रूपः शिपिविष्टप्रकाशनः ओजस्तेजोदितिधरः प्रकाशात्मा प्रतापनः रुद्रस्पष्टाक्षरो मन्त्रश्चन्द्रांशुर्भास्करद्युतिः अमृतांशुद्भवो भानु शशबिन्दुसुरेश्वरः औषधं जगतः सेतु सत्यधर्म पराक्रमः भूतभव्यभवन्नाथ पवनः पावनो नरः कामः कामकृत्कान्तः कामः कामप्रदप्रभुः युगादिकृद्युगावर्तो नैकमायो महाशनः अदृश्यो व्यक्तरूपश्च सहस्रचिदनन्दजिद इष्टो विशिष्टशिष्टेष्ट शिखण्डी नौषो वृषः क्रोधः क्रोधकृत्कर्ता विश्वबाहुर्महीधरः अच्युत प्रतित प्राण प्राणदो वासवानुजः अपान्धिरधिष्ठानमप्रमत्त प्रतिष्ठितः स्कन्द स्कन्दधरो दूर्यो वरदो वायुवाहनः वासुदेवो बृहद्भानुरादिदेव पुरन्दरः अशोकस्तारणस्तार शूरः शौरी जनेश्वरः अनुकूलशतावर्त पद्मी पद्मनिभेक्षणः पद्मनाभोरविन्दाक्ष पद्मगर्भः शरीरभृत महर्दिरद्धो वृद्धात्मा महाक्षो गरुडध्वजः अतुलशरभो भीम समयज्ञो हविर्हरि सर्वलक्षणलक्षण्यो लक्ष्मीवान् समितिञ्जयः वीक्षरो रोहितो मार्गो हेतुर्धामोदरः सः महीधरो महाभागो वेगवानमिताशनः उद्भवक्षोभणो देव श्रीगर्भः परमेश्वरः करणं कारणं कर्ता विकर्ता गहनो गुहः व्यवसायो व्यवस्थानः संस्थानस्थानदो ध्रुवः परर्धि परमस्पष्टः सुषापुषाशुवीक्षणः रामो विरामो विरजो मार्गो नेयो नयोनयः वीरशक्तिमतां श्रेष्ठो धर्मो धर्मविदुत्तमः वैकुण्ठ पुरुष प्राण प्राणद प्रणवप्रतुः हिरण्यगर्भ शत्रुघ्नो व्याप्तो आयुर्दक्षजः
ऋतु सुदर्शन काल परमेष्टि परिग्रह उग्र संवत्सरो दक्षो विश्रामो विश्वदक्षिणः विस्तारस्तावरस्ताणो प्रमाणं बीजमव्ययम् अर्थोऽनर्थो महाकोशो महाभोगो महाधनः अनिर्विण्णस्तविष्टो भूर्धर्मयूपो महामकः नक्षत्रनेमि नक्षत्री क्षमक्षामः समीहनः यज्ञयुज्यो महेत्यस्य क्रतुसर्वं सतां गतिः सर्वदर्शी विमुक्तात्मा सर्वज्ञो ज्ञानमुत्तमम् सुरतः सुमुखः सूक्ष्मः सुघोषः सुखदः सुरत मनोहरो जितक्रोधो वीरबाहुर्विदारणः स्वापनः स्ववशो व्यापी नैकात्मा नैककर्मकृत् वत्सरो वत्सलो वत्सी रत्नगर्भोदनेश्वरः धर्मगुप्धर्मकृद्धर्मी सदसच्चरमक्षरम् अविज्ञाता सहस्रांशुर्विधाता कृतलक्षणः गभस्तिनेमि सत्त्वस्थः सिंहो भूतमहेश्वरः आदिदेवो महादेवो देवेशो देवभृद्गुरो उत्तरो गोपतिर्गोप्ता ज्ञानगम्य पुरातनः शरीरभूतभृद्भोक्ता कपीन्द्रो भूरिदक्षिणः सोमपो मृतपः सोमा पुरजित् पुरसत्तमः विनयो जय सत्यसन्धो दाशरः सततां पतिः जीवो विनयिता साक्षी मुकुन्दो मितविक्रमः अम्बो निधिरनन्तात्मा महोदधिशयोऽन्तकः अजो महार्हः स्वाभाव्यो जिता मित्रप्रमोदनः आनन्दो नन्दनो नन्दः सत्यधर्मा त्रिविक्रमः महर्षि कपिलाचार्य कृतज्ञो मेदिनीपतिः त्रिपदस्त्रिदशाध्यक्षो महाशृङ्गकृतान्तकृत् महावराहो गोविन्द सुषेण कनकाङ्गदी गुह्यो गभीरो गहनो गुप्तश्चक्रगदाधरः वेदास्वाङ्गोजितकृष्णो दृढसङ्कर्षणोच्युतः वरुणो वारुणो वृक्ष पुष्कराक्षो महामनाः भगवान् भगवानन्दी वनमालीहलायुधः आदित्यो ज्योतिरादित्य सहिष्णुर्गतिसत्तमः सुधन्वा खण्डपरशुर्दारुणो द्रविणप्रदः दिवस्पृक् सर्वदृग्व्यासो वाचस्पतिरयो निजः त्रिसामः सामगः साम निर्वाणं भेषजं भिषक् सन्न्यासकृच्छमः शान्तो निष्ठा शान्तिपरायणम् शुभांग शांतिदः सृष्टः कुमुदः कुवलेशयः गोहितो गोपतिर्गोप्ता वृषभाक्षो वृषप्रियः अनिवर्ती निवृत्तात्मा संक्षेप्ता क्षेमकृच्छिवः श्रीवत्सवक्षा श्रीवास श्रीपति श्रीमताम्बरः श्रीधर श्रीश श्रीनिवास श्रीनिधि श्रीविभावनः श्रीधर श्रीकर श्रेय श्रीमान् लोकत्रयाश्रयः स्वच्छस्वङ्गशतानन्दो नन्दिर्ज्योतिर्गणेश्वरः विजितात्मा विधेयात्मा सत्कीर्तिश्चिन्न संशयः उदीर्ण सर्वतश्चक्षुरनीश शाश्वतस्थिरः भूषयो भूषणो भूतिर्विशोक शोकनाशनः अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरथः प्रद्युम्नो मितविक्रमः कालनेमिः वीरः शौरी शूरजनेश्वरः त्रिलोकात्मा त्रिलोकेश केशव केशिः हरिः कामदेव कामपाल कामिकान्तकृतागमः अनिर्देशो पुरुविष्णुर्वीरो नन्तो धनञ्जयः ब्रह्मण्यो ब्रह्मकृत् ब्रह्म ब्रह्म ब्रह्मविवर्धनः ब्रह्मविद्ब्राह्मणो ब्रह्मी ब्रह्मज्ञो ब्राह्मणप्रियः महाक्रमो महाकर्मा महातेजा महोरगः महाक्रतुर्महायज्वा महायज्ञो महाहवी स्तव्य स्तव प्रिय स्तोत्रं स्तुति स्तोतारण प्रियः पूर्ण पूरयिता पुण्य पुण्य कीर्तिर्नामयः मनोजवस्तीर्थकरो वसुरेता वसुप्रदा वसुप्रदो वासुदेवो वसुर्वसुमना हविः सद्गति सत्कृति सत्ता सद्भूति सत्परायणः शूरसेनो यदुश्रेष्ठ सन्निवास सुयामुनः भूतावासो वासुदेव सर्वासु निलयो नरः दर्पः दर्पदो दर्पो दुर्धरो तापराजितः विश्वमूर्तिर्महामूर्तिर्दीप्तमूर्तिरमूर्तिमान् अनेकमूर्तिरव्यक्त शतमूर्तिशताननः एको नैकसवक किं यत्पदमुत्तमम् लोकबन्धुर्लोकनाथो माधवो भक्तवत्सलः सुवर्णवर्णो हेमांगो वरांगश्चन्दनांगदी वीरः विषमः शून्यो घृताशीलचलश्चलः
अमानी मानदो मान्यो लोकस्वामी त्रिलोकधृत सुमेधामेधयो धन्य सत्यमेधाधराधरः तेजो वृषोदुतिधरः सर्वशस्त्रमृताम्बरः प्रग्रहो निग्रहो व्यग्रो नैकशृङ्गो गदाग्रजः चतुर्मूर्तिश्चतुर्बाहुः चतुर्व्यूहः चतुर्गतिः चतुरात्मा चतुर्भाव चतुर्वेदविवेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरार्यः शुभांगो लोकसारंगः सुतन्तुस्तन्तुवर्धनः इंद्रकर्मा महाकर्मा कृतकर्मा कृतागमः उद्भवः सुन्दरः सुन्दो रत्ननाभः सुलोचनः अर्को वाजसन शृंगी जयन्तः सर्वविजयी सुवर्णबिन्दुरक्षोभ्य सर्ववागीश्वरेश्वरः महारथो महागर्तो महाभूतो महानिधि कुमुद कुंदर कुंद पर्जन्य पावनो निलः अमृतांशोऽमृतवपु सर्वज्ञ सर्वतोमुखः सुलभ सुहृत सिद्ध शत्रुचिच्छतापनः नैग्रोधो दुम्बर श्वस्तश्चाणुरान्ध्रनिषूदनः सहस्रार्ची सप्तजिह्व सप्तैदा सप्तवाहनः अमूर्तिरनघो चिन्त्यो भयकृत् भयनाशनः अणुबृहत्कृशस्थूलो गुणभ्रन्निर्गुणो महान् अधृतस्वधृतस्वास्य प्राग्वंशो वंशवर्धनः भारभृत्कथितो योगी योगीश सर्वकामदः आश्रमश्रवणक्षाम सुपर्णो वायुवाहनः धनुर्धरो धनुर्वेदो दण्डो दमयितादमः अपराजित सर्वसहो नियन्ता नियमो यमः सत्त्ववान् सात्विक सत्य सत्यधर्मपरायणः अभिप्राय प्रियारोहर प्रियकृत् प्रीतिवर्धनः विहाय सगते ज्योति सूर्यरुत भोग्युः रविर्विलोचन सूर्य सविता रविलोचनः अनन्तो उत भुक्भोक्ता सुखदो नैकजोऽग्रजः अनिर्विण्ण सदा महर्षि लोकाधिष्ठानमद्भुतः सनातनातमतमः कपिल कपिरव्ययः स्वस्तिद स्वस्तिक स्वस्ति स्वस्तिभुक् स्वस्ति दक्षिणः अरौद्र कुण्डली चक्री विक्रमोर्जित शासनः शब्दादिव शब्दसः शिशिर शर्वरीकरः अक्रूर पेशरो दक्षो दक्षिण क्षमिणाम्रः विद्वत्तमो वीतभय पुण्यश्रवण कीर्तनः उत्तारणो दुष्कृतिः पुण्यो दुःस्वप्ननाशनः वीरः रक्षण सन्तो जीवन पर्यवस्थितः अनन्तरूपो अनन्त श्रीर्जित मन्युर्भयापः चतुरश्रोग वीरात्मा विदिशो व्यादिशो दिशः अनादिभूर्भुवो लक्ष्मी सुहृदो रुचिराङ्गदः जननो जन्मादिर्भीमो भीमपराक्रमः आधारनिलयो दाता पुष्पहास प्रजागरः ऊर्ध्वगः सत्पथाचार प्राणद प्रणापणः प्रमाणं प्राणनिलयः प्राणभृत् प्राणजीवनः तत्त्वं तत्त्वविदेकात्मा जन्म मृत्युजरादिगः भूर्भुवः स्वस्तुरस्तारः सविता प्रपितामहः यज्ञो यज्ञपतिर्यज्वा यज्ञाङ्गो यज्ञवाहनः यज्ञप्रत्यज्ञकृत्यज्ञी यज्ञभुग्यज्ञसाधनः यज्ञान्तकृत्यज्ञूयमन्नमन्नाद एव च आत्मयोनि स्वयं जातो वैखानः सामगायनः देवकी नन्दन सृष्टा क्षितीश पापनाशनः शंख ब्रह्मनन्दकी चक्री शाङ्खधर्मा गदाधरः रताङ्गपाणिरक्षोभ्य सर्वप्रहरणायुधः सर्वप्रहरणायुधाय नमः इति वनमाली गदीशाङ्गी शङ्की चक्री च नन्दकी श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्की चक्री च नन्दकी श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्की चक्री च नन्दकी श्रीमान्नारायणो विष्णुर्वासुदेवोऽभिरक्षतु श्रीवासुदेवोऽभिरक्षतु ॐ नमः इति लक्ष्मीरमण गोविन्द गोविन्द प्रह्लादवरद गोविन्द गोविन्द तिरुपतिवास गोविन्द गोविन्द आञ्जनेयवरद गोविन्द गोविन्द अथ रामरक्षास्तोत्रम् ध्यायेदाजानुबाहुं धृतशरधनुषं बद्धपद्मासनस्थं पीतं वासोवसानं नवकमलदलस्पर्धिनेत्रं प्रसन्नं वामाङ्कारूढसीतामुखकमलनीललोचनं नीरधावं नानालङ्कारदीप्तं
ददतमुरुजटामण्डलं रामचन्द्रं चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनं ध्यात्वा नीलोत्पलश्यामं रामं राजीवलोचनं जानकी लक्ष्मणोपेतं जटामुकुटमण्डितं सासितूणधनुर्बाणपाणिं नक्तं चरान्तकं स्वलीलया जगत्प्रातुमाविर्भूतमयं विभुं रामरक्षात् पठेत् प्राज्ञा पापग्निः सर्वकामदां शिरो मे राघवः पातु बालं दशरथात्मजः कौसल्येयो दृशौ पातु विश्वामित्रप्रियश्रुति घ्राणं पातु मखत्राता मुखं सौमित्रिवत्सलः जिह्वां विद्यानिधि पातु कण्ठं भरतवन्दितः स्कन्दौ दिव्यायुधः पातु भुजौ भग्नेशकार्मुकः करौ सीतापति पातु हृदयं जामदग्न्यजित् मध्यं पातु करध्वंसी नाभिं जाम्बवदाश्रयः सुग्रीवेश कटिः पातु शक्तिः हनुमत्प्रभु ऊरू रघुत्तमः पातु रक्षकुलविनाशकृत् जानुनी सेतुकृत् पातु जङ्घे दशमुखान्तकः पादौ विभीषणश्रीधः पातु रामोऽखिलं वपुः एतां रामबलोपेतां रक्षाम्या सुकृती पठेत् सचिरायु सुखी पुत्री विजयी विनयी भवेत् पातालभूतल व्योमचारिणश्रद्धचारिणः न दृष्टमपि शक्तास्ते रक्षितं रामनामभिः रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिं मुक्तिं च विन्दति जगद्धित्रैकमन्त्रेण रामनाम्नाभिरक्षितं यः कण्ठे धारयेत् तस्य करस्था सर्वसिद्धयः वज्रपञ्जरनामेदं यो रामकवचं स्मरेत् अव्याहताज्ञ सर्वत्र लभते जयमङ्गलम् आदिष्टवान् यथा स्वप्ने राम रक्षामि मां हरः तथा लिखितवान् प्रातः प्रबुद्धो बुधकौशिकः आरामकल्पवृक्षाणां रामः सकलापदाम् अभिरामस्त्रिलोकानां राम श्रीमान् सनप्रभुः तरुणौ रूपसम्पन्नौ सुकुमारौ महाबलौ पुण्डरीकविशालाक्षौ चिरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षं कुलनिहन्तारौ त्रायेतां नो रघुत्तमौ अत्र सज्जधनुषा विशुस्पृशा वक्षया शुगनिशङ्गसङ्गिनौ रक्षणाय मम रामलक्ष्मणा वृगतापति सदैव गच्छतां सन्नद्धकवची खड्गी चापबाणधनुयुवा गच्छन् मनोरथोऽस्माकं राम पातु स लक्ष्मणः रामो दाशरथी शूरो लक्ष्मणानुचरो बली काकुत्स्थः पुरुषः पूर्ण कौसल्येयो रघुत्तमः वेदान्तवेद्यो यज्ञेश पुराणपुरुषोत्तमः जानकी वल्लभः श्रीमान् अप्रमेय पराक्रमः इत्येतानि जपे नित्यं मद्भक्तः श्रद्धयान्वितः अश्वमेधादिकं पुण्यं सम्प्राप्नोति न संशयः रामं दुर्वादलश्यामं पद्माक्षं पीतवाससं सुवन्दिनामभिर्दिर्वैर्नते संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेधसे रघुनाथाय नाथाय सीताय पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्र चरणौ मनसा स्मरामि श्रीरामचन्द्र चरणौ वचसा गृह्णामि श्रीरामचन्द्र चरणौ शिरसा नमामि श्रीरामचन्द्र चरणौ शरणं प्रपद्ये माता रामो मत्पिता रामचन्द्रः स्वामी रामो मत्सखा रामचन्द्रः सर्वस्वं मे रामचन्द्रो दयालुः नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा
पुरतोर्मारुतिर्यस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् वर्जनं भवबीजानाम् अर्जनं सुखसम्पदां तर्जनं यमदूतानां राम रामेति गर्जनं रामो राजमणिः सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामान्नास्ति परायणं परतरं रामस्य दासोऽस्म्यहम् रामे चित्तलयः सदा भवतु मे भो राम मामुद्धर राम रामेति रामेति रमे रामे मनोरमे सहस्रनाम तत्तुल्यं रामनाम वरानने इति श्री बुधकौशिक ऋषि विरचितं श्री रामरक्षा स्तोत्रं संपूर्णं श्री सीतारामचंद्रार्पणमस्तु सीतारामचंद्र भगवान की जय पवनसुत हनुमान की जय ಮಂಗಳ ಹಾಡೋಣ ಅಂತ ಹೇಳೋದುಂಟ ಸಭೆಗೆ ಅಂತ ಹೇಳೋದಿದೆಯಾ ನಾಳೆ ಇನ್ನೆರಡು ಮೂರು ದಿವಸ ಇರೋದು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಆಮಂತ್ರಣ ಮಾಡ್ತಾರೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ವಿಷ್ಣು ಸಹಸ್ರನಾಮ ಹೆಚ್ಚಿಗೆ ಆಗ್ತದೆ ರಾಮರಕ್ಷಾ ಹೆಚ್ಚಿಗೆ ಆಗ್ತದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ವಿನಂತಿ ಮಾಡ್ತೇವೆ ಇಲ್ಲಿವರೆಗೂ ಸುಮಾರು ಎರಡೂವರೆ ಗಂಟೆಗಳ ಕಾಲ ಮೌನದಿಂದ ಕುಳಿತು ದಾಸವರೇಣ್ಯರ ಹರಿಕಥಾಮೃತವನ್ನು ಪಾನ ಮಾಡಿದ ಎಲ್ಲ ಶ್ರೋತೃವರ್ಗದವರಿಗೂ ಅನಂತಾನಂತ ಧನ್ಯವಾದಗಳು. ಇನ್ನು 3 ದಿನಗಳು ಮಾತ್ರ ಬಾಕಿ ಇವೆ. ನಿಮ್ಮ ಪಕ್ಕದ ಮನೆಯವರಿಗೆ ನಿಮ್ಮ ಗುರ್ತದವರಿಗೆಲ್ಲ ಎಳ್ಕೊಂಡು ಬನ್ನಿ, ಕರ್ಕೊಂಡಲ್ಲ ಎಳ್ಕೊಂಡು ಬರಬೇಕು. ನೀವು ಎಲ್ಲರೂ ಪ್ರಯತ್ನ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಶ್ರೋತೃವೃಂದದವರನ್ನು ಸಂಕೀರ್ತನೆಯುಕ್ತ ಹರಿಕಥೆಯ ಮೂಲಕ ಮಂತ್ರಮುಗ್ಧರನ್ನಾಗಿ ಮಾಡಿದ ಶ್ರೀಯುತ ನಾರಾಯಣ ದಾಸರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೂ ಅವರಿಗೆ ಸಾಥ್ ನೀಡಿ ಹಾರ್ಮೋನಿಯಮ್ಮಲ್ಲಿ ಸಾಥ್ ನೀಡಿ ಶ್ರುತಿಬದ್ಧವಾಗಿ ಎಲ್ಲರ ಮನೋರಂಜಿಸಿದ ಶ್ರೀಯುತ KP ಹೆಗ್ಡೆಯವರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೂ ಲಯಬದ್ಧವಾಗಿ ಅದ್ಭುತವಾದ ತಬಲ ಲಯಬದ್ಧವಾಗಿ ಸಿಕ್ಕಿದ್ದು ತುಂಬ ನಮಗೆ ಅದೃಷ್ಟ. ಲಯಬದ್ಧವಾಗಿ ತಬಲಾವನ್ನು ನುಡಿಸಿದ ಅಶ್ವಥ್ ಶೆಣೆ ಇವರಿಗೂ ಅನಂತ ಧನ್ಯವಾದಗಳು. ಹಾಗೂ ಇಲ್ಲಿ ದೇವಸ್ಥಾನದ ಅಕ್ಷಯ ಹಾಲ್ನಲ್ಲಿ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತದೆ. ಎಲ್ಲರೂ ಸ್ವೀಕರಿಸಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ನಾಳೆ ಕಾಂಡವನ್ನು ಪೂರೈಸಿ ಸುಂದರ ಕಾಂಡಕ್ಕೆ ಬರ್ತಾ ಇದ್ದೀವಿ. ಆ ಸುಂದರನ ವೈಭವವನ್ನು ಸುಂದರ ಸಂಜೆಯಲ್ಲಿ ಸುಂದರನ ಭಕ್ತರೆಲ್ಲ ಸೇರಿದರೆ ಕಾರ್ಯಕ್ರಮ ಭಾಳ ಸುಂದರ ಆಗ್ತದೆ ಅಂತ ನಾವು ಆಮಂತ್ರಣ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ವೇ ಎಲ್ಲರಿಗೂ ಇರೋದೇನು 3 ದಿವಸ ಅಂಥೇಳಿ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂಬುದಾಗಿ ರಂಗನ ಕತೆಗೆ ಮಂಗಳ ಆಡೋಣ. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ. ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ ದೇವಿಗೆ ಪುರದೊಳು ನೆಲಸಿಹಗೆ ಜಯ. ಇಳೆಯ ಭಕ್ತರೆಲ್ಲ ಪೊರೆವಗೆ ನಳಿನಾಕ್ಷ ಸೀತಾ ರಾಮರ ಚರಣದಿ ಒಲಿದು ಧ್ಯಾನಿಪ ವಜ್ರಕಾಯನಿಗೆ ಜಯ. ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ ಭಕ್ತ ಶಿರೋಮಣಿ ಯಾದವಗೆ
ಭಕ್ತಿಯ ಪಥ ತೋರಿದ ದೇವಗೆ ಭಕ್ತಿ ವೈರಾಗ್ಯವು ಮೋಕ್ಷ ಕಾರಣವೆಂದು ದಾಸ ಮಾರ್ಗವ ತೋರಿದ ದೇವಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ಯಮಗಾಯಿತು, ಸಂದರ್ಶನ ಫಲ ಯಮಗಾಯಿತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಎಲ್ಲರೂ ಶಿವ ಮೇಲ್ಭಾಗದಲ್ಲಿ ಸಂಪೂರ್ಣ ಸೇವೆಯನ್ನು ಮಾಡಿ ಜಯ ರಾಮ ಜಯ ರಾಮ. ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ जानकी जय बोलो हनुमान की, राम लक्ष्मण जानकी जय बोलो हनुमान की, 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 जय बोलो हनुमान की. पवन सुत हनुमान की जय. सीता रामचंद्र भगवान की जय. सनातन हिंदू धर्म की जय. भारत माता की जय. सब साधु संतन की जय. जय गुरुदेव दत्त, जय जय रघुवीर समर्थ. हरि ओम तत्सत. Production. Ready ना पूरे जेवण पूरे close नाही कोण कोण आरती येत नाही
ಫೋನ್ ಆಯ್ತು